ನಮಸ್ಕಾರ ವೀಕ್ಷಕರೇ, ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಶ್ರೀನಾಥ್. ಇವತ್ತಿನ ದಿನ ಅಭಿವರ್ತಮಾನ ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ಮಾತಾಡ್ತಾ ಹೋಗ್ತೇವೆ. ನಿನ್ನೆಯ ದಿನ ಭಾರತದ ಹೆಮ್ಮೆಯ ಪುತ್ರ ಅಭಿನಂದನ್ ವರ್ತಮಾನ್ ಅನ್ನ ಪಾಕಿಸ್ತಾನ ಭಾರತಕ್ಕೆ ಹಸ್ತಾಂತರವನ್ನು ಮಾಡಿದೆ. ಇದು ಬಹುಶಃ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂಥ ಒಂದು ದಿನ. ಯಾಕೆಂದರೆ ಭಾರತದ ಗತ್ತನ್ನು, ಭಾರತದ ತಾಕತ್ತನ್ನು ಇಡೀ ವಿಶ್ವಕ್ಕೆ ಸಾರಿದಂಥ ಒಂದು ದಿನ. ಅದೇ ರೀತಿಯಲ್ಲಿ ಅಭಿನಂದನ್ ವರ್ತಮಾನ್ ಪಾಕಿಸ್ತಾನದಲ್ಲಿ ನಡೆದುಕೊಂಡ ರೀತಿ ಏನಿದೆ, ಆ ಒಂದು ಗತ್ತೇನಿದೆ, ಇಡೀ ಭಾರತ ಹೆಮ್ಮೆ ಪಡ್ತಾ ಇದೆ ಇವತ್ತಿನ ದಿನ. ಇನ್ನು ಅದೇ ರೀತಿಯಲ್ಲಿ ಪಾಕಿಸ್ತಾನದ ಮಾನ ಕೂಡ ಹರಾಜಾಗಿ ಹೋಗಿದೆ ಜಾಗತಿಕ ಮಟ್ಟದಲ್ಲಿ. ಅದು ಯಾವ ರೀತಿಯಲ್ಲಿ ಪ್ರತಿಬಿಂಬಿಸ್ಕೊಳ್ತಾ ಇದೆ ಅಂತಂದರೆ ಉಗ್ರ ರಾಷ್ಟ್ರ ಅನ್ನುವ ರೀತಿಯಲ್ಲಿ ಪ್ರತಿಬಿಂಬಿಸ್ಕೊಳ್ತಾ ಇದೆ. ಇನ್ನು ಪಾಕಿಸ್ತಾನವನ್ನು ಡೆಡ್ ಝೋನ್ ಅಂತ ಕರಿಬೇಕು ಅನ್ನುವಂಥ ಒಂದು ವಿಚಾರಗಳಲ್ಲಿ ಕೂಡ ಆಗ್ರಹಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಇನ್ನು ಅದೇ ರೀತಿಯಲ್ಲಿ ಭಾರತದೊಳಗೂ ಕೂಡ ಸಾಕಷ್ಟು ಜನ ದೇಶದ್ರೋಹಿಗಳಿದ್ದಾರೆ ಅಂತಂದರೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಪೋಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಈ ಕುರಿತಾಗಿ ಕೂಡ ನಾವು ಮೊನ್ನೆ ದಿನ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಆದರೆ ಎಷ್ಟೇ ಚರ್ಚೆಗಳನ್ನು ಮಾಡಿದರೂ ಕೂಡ, ಎಷ್ಟೇ ಜಾಗೃತಿಯನ್ನು ಮೂಡಿಸಿದ್ರು ಕೂಡ ಈ ಒಂದು ಆಂತರಿಕ ದೇಶದ್ರೋಹಿಗಳನ್ನು ನಿರ್ಬಂಧಿಸೋದಕ್ಕೆ ಸಾಧ್ಯ ಆಗೋದಿಲ್ವೇನೋ ಅಂತಕ್ಕಂಥ ಒಂದು ಮನಸ್ಥಿತಿಗಳು ಕೂಡ ನಿರ್ಮಾಣ ಆಗಿದೆ. ಇನ್ನು ಅದೇ ರೀತಿಯಲ್ಲಿ ಈ ಒಂದು ದಾಳಿ ಏನಿದೆ, ಪ್ರತಿಕಾರದ ದಾಳಿಯನ್ನು ಮಾಡಿದ ನಂತರ ಅದನ್ನು ರಾಜಕೀಯದ ಒಂದು ಓರೆಯನ್ನು ಹಚ್ಚುವಂಥ ಒಂದು ಕೆಲಸಗಳು ಕೂಡ ಆಗ್ತಾ ಇದೆ. ರಾಜಕೀಯ ಲಾಭಕ್ಕೋಸ್ಕರ ಕೇಂದ್ರ ಸರ್ಕಾರ ಬಳಸಿಕೊಳ್ತಾ ಇದೆ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಇತರ ವಿಪಕ್ಷಗಳು ಹೇಳ್ತಾ ಇದೆ. ಹಾಗಾದ್ರೆ ಯೋಧರ ಒಂದು ಹುತಾತ್ಮರಾಗಿದ್ದಾರೆ, ಅವರ ಒಂದು ಜೀವಕ್ಕೆ ಬೆಲೆನೇ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಇನ್ನು 1947-48ರಲ್ಲಿ ಯಾವ ರೀತಿಯಾದಂಥ ಒಂದು ಇತಿಹಾಸ, ಅದು ಅದೇ ರೀತಿಯಲ್ಲಿ ಒಂದು ಪ್ರಮಾದಗಳಿಂದಾಗಿ ನಮ್ಮ ದೇಶದಲ್ಲಿ ಇಂಥ ಒಂದು ಕಾಶ್ಮೀರದ ಸಮಸ್ಯೆ ಉಲ್ಬಣ ಆಗೋದಕ್ಕೆ ಕಾರಣ ಆಗಿದೆ. ಹಾಗಾದರೆ ಈ ಒಂದು ಕಾಶ್ಮೀರದ ಇತಿಹಾಸ ಏನು, ಹೀಗೆ ಮುಂತಾದ ರೀತಿಯಲ್ಲಿ ಚರ್ಚೆಗಳನ್ನು ಇವತ್ತಿನ ದಿನ ಮಾಡಲಿಕ್ಕಿದೆ. ನಮ್ಮ ಜೊತೆ ಸಮರ್ಥ ರಾಜಕೀಯ ವಿಶ್ಲೇಷಕರಿದ್ದಾರೆ. ಅವರ ಜೊತೆ ನಾನು ಸಾಕಷ್ಟು ಮಾತುಗಳನ್ನು ಆಡ್ತೇನೆ. ಡಾಕ್ಟರ್ ನಂದಕಿಶೋರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇವರು ರಾಜಕೀಯ ವಿಶ್ಲೇಷಕರು, ಈ ಒಂದು ರಾಜ್ಯಶಾಸ್ತ್ರದಲ್ಲಿ PhD ಕೂಡ ಮಾಡಿದ್ದಾರೆ. ಅವ್ರ ಜೊತೆ ಸಾಕಷ್ಟು ಚರ್ಚೆಗಳನ್ನು ಕೂಡ ಮಾಡಲಿಕ್ಕಿದೆ. ಇನ್ನು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕೂಡ ನೀವು ತಿಳಿಸ್ಬೋದು, ನಿಮ್ಮ ಒಂದು ಕರೆಗಳನ್ನು ಕೂಡ ನಾನು ಸ್ವೀಕರಿಸ್ತೇನೆ. ನಿನ್ನೆ ದಿನ ಇಡೀ ಭಾರತ ಹೆಮ್ಮೆ ಪಡುವಂಥ ದಿನ. ಯಾಕೆಂದರೆ ಅಭಿನಂದನ್ ವರ್ತಮಾನ್ ಇಡೀ ಒಂದು ವಿಶ್ವಕ್ಕೆ ಒಂದು ವರ್ತಮಾನವನ್ನು ಕೊಟ್ಟಿದ್ದಾರೆ. ನಮ್ಮ ದೇಶದ ತಾಕತ್ತೇನು, ನಮ್ಮ ದೇಶದ ಗತ್ತೇನು ಅಂತ ಸಾರಿ ಸಾರಿ ಹೇಳಿರುವಂಥ ಒಂದು ದಿನ ನಿನ್ನೆ ಮತ್ತು ಮೊನ್ನೆಯ ದಿನ. ಅದೇ ರೀತಿಯಲ್ಲಿ ಪಾಕಿಸ್ತಾನದಲ್ಲಿ ನಡೆದುಕೊಂಡಂಥ ರೀತಿಯೂ ಕೂಡ ಪ್ರತಿಯೊಬ್ಬ ಭಾರತೀಯನು ಕೂಡ ಅವರಿಗೆ ಒಂದು ಸೆಲ್ಯೂಟ್ ಹೊಡೆಯುವಂಥ ಒಂದು ರೀತಿಯಲ್ಲಿ ಅವರು ನಡೆದುಕೊಂಡಿದ್ದಾರೆ. ಈ ಕುರಿತಾಗಿ ಏನು ಹೇಳ್ತೀರಿ ಸರ್? ಬಹಳ ಗರ್ವ ಪಡ್ತಕ್ಕಂಥ ಒಂದು ವಿಷಯ ಇದು. ಯಾಕೆ ಅಂತ ಹೇಳಿದರೆ, ನಾವು ಇಂಗ್ಲೀಷ್ನಲ್ಲಿ ಯಾವಾಗಲೂ ಹೇಳ್ತೇವೆ ಅಂತ, ಒನ್ಸ್ ಎ ಸೋಲ್ಜರ್ ಇಸ್ ಆಲ್ವೇಸ್ ಎ ಸೋಲ್ಜರ್ ಅಂತ. ಖಂಡಿತ. ಆ ಮಾತನ್ನು ಅವರ ತಂದೆ ಇರ್ಬೋದು, ಅವರ ಕುಟುಂಬಕರಿರ್ಬೋದು, ಅಥವಾ ತಾನೇ ಸ್ವತಃ ಇರ್ಬೋದು, ಎಲ್ಲ ರೀತಿಯಲ್ಲೂ ಹಾಗೆ ಅಂತ. ಆತನನ್ನು ಕೇಳ್ತಾರೆ, ಟೆಲ್ ಸಮಥಿಂಗ್ ಮೋರ್ ಅಬೌಟ್ ಯು ಅಂತ. ನೋ, ಐ ಕಾಂಟ್ ಟೆಲ್ ಸರ್, ಐ ಆಮ್ ನಾಟ್ ಸಪೋಸ್ ಟು ಟೆಲ್ ಸರ್ ಅಂತ. ಆ ಧೈರ್ಯ, ಯಾಕೆಂದರೆ ಒಂದು ಶತ್ರು ಪಾಳ್ಯದಲ್ಲಿ ಇದ್ದರೂ ಕೂಡ ತನ್ನ ದೇಶ, ತನ್ನ ದೇಶದ ಮಾತನ್ನು ಹೇಗೆ ಉಳಿಸ್ಕೊಳ್ಬೇಕು ಅನ್ನುವ ಒಂದು ಆ ಸ್ವಾಭಿಮಾನ ಇದೆಯಲ್ಲ, ಆ ದೇಶಭಕ್ತಿ ಇದೆಯಲ್ಲ, ಅದು ಪ್ರಾಬಬ್ಲಿ ಸಾವಿರಾರು ಜನಗಳಿಗೆ ಒಂದು ಇನ್ಸ್ಪಿರೇಷನ್. ಇನ್ನು ಹೆಚ್ಚಿನವರು ನನ್ನ ಪ್ರಕಾರ ನಾನು ಒಬ್ಬ ವಿಂಗ್ ಕಮಾಂಡರ್ ಆಗಬೇಕು, ದೇಶಕ್ಕಾಗಿ ಹೋರಾಡಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಮೋಸ್ಟ್ ಪ್ರಾಬಬ್ಲಿ ಅಭಿಯವರು ಸಾರಿದ್ದಾರೆ. ಅದರ ಜೊತೆಗೆ ಏನು ನೋಡಬೇಕು ಅಂತ ಹೇಳಿದರೆ, ನಾವು ಇಲ್ಲಿಯೇ ನಮ್ಮನ್ನು ಅಲ್ಲಿ ಇಲ್ಲಿ ಶತ್ರುಗಳು ಅಟ್ಯಾಕ್ ಮಾಡಿದರೆ ವಿಚಲಿತರಾಗ್ತೀವಿ. ಆ ಒಂದು ಸಂದರ್ಭದಲ್ಲಿ ಒಂದು ನಮ್ಮನ್ನು ಶತಾಯಗತಾಯ ದ್ವೇಷಿಸುವ ಒಂದು ರಾಷ್ಟ್ರ ಅವರನ್ನು ಹಿಡ್ಕೊಂಡಿದೆ, ಕಣ್ಣಿಗೆ ಬಟ್ಟೆ ಕಟ್ಟಿದೆ. ಇಷ್ಟಾದರೂ ಸಹ ಒಂದೇ ಒಂದು ಚೂರು ವಿಚಲಿತರಾಗದೆ, ಅದಾದ ನಂತರ ಸಹ ಟೀ ಕುಡಿದು ನಾರ್ಮಲ್ ಆಗಿ ನಮ್ಮ ಇದರಲ್ಲಿ ಹೇಗಿರ್ತಾರೋ ಪಾಳ್ಯದಲ್ಲಿ ಅದೇ ರೀತಿ ಧೈರ್ಯ ತೋರಿದಂಥ ಆ ಒಂದು ಮೊಮೆಂಟ್ ಇದೆಯಲ್ಲ, ದಟ್ಸ್ ಅ ಮೊಮೆಂಟ್ ಟು ಬಿ ಅದು ಎಂಜಾಯ್ ಮಾಡುವಂಥ ಒಂದು ಮೊಮೆಂಟ್. ದೋ ಅದೇ ಸಮಯದಲ್ಲಿ ಈ ಬೇರೆ ಕಡೆ ಇನ್ನೂ 5 ಯೋಧರು ಕಳ್ಕೊಂಡ ಒಂದು ನೋವಿದ್ರೂ ಸಹ ದೇಶವನ್ನು ಆ ಮಟ್ಟದಲ್ಲಿ ಅವರು ರೆಪ್ರೆಸೆಂಟ್ ಮಾಡಿ ಆ ದೇಶದ ಮರ್ಯಾದೆಯನ್ನು ಉಳಿಸಿದ್ರಲ್ಲ, ಅದು ಬಹಳ ಗರ್ವ ಪಡ್ತಕ್ಕಂಥ ಒಂದು ವಿಷಯ. ಖಂಡಿತ. ಈ ಒಂದು ವಿಚಾರದಲ್ಲಿ ನೋಡ್ತಾ ಹೋದರೆ ಬಹುಶಃ ನಿನ್ನೆಯ ದಿನ ಮತ್ತೆ ಅದೇ ರೀತಿ ಪಾಕಿಸ್ತಾನ ಏನಿದೆ, ಪಾಕಿಸ್ತಾನ ಹಸ್ತಾಂತರವನ್ನು ಮಾಡುವಂಥ ಒಂದು ವಿಚಾರದಲ್ಲಿ ಕೂಡ ಸಾಕಷ್ಟು ತಡವಾಗಿ ಹಸ್ತಾಂತರವನ್ನು ಮಾಡ್ತು. ಇದಕ್ಕೆ ಕಾರಣಗಳೇನು? ಇದಕ್ಕೂ ಕೂಡ ಸಾಕಷ್ಟು ರಾಜಕೀಯ ಕಾರಣಗಳು ಕೂಡ ಇದೆ. ಯಾಕೆ ಪಾಕಿಸ್ತಾನ ಹೀಗೆ ಮಾಡ್ತು, ಇದರ ಹಿಂದಿನ ಒಂದು ಸತ್ಯಾಸತ್ಯತೆಗಳೇನು ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಸಾಕಷ್ಟು ಇದೆ. ಏನು ಹಾಗಾದರೆ ಅಂತ ಕೆಲವು ಪ್ರೊಸೀಜರಲ್ ವಿಷಯಗಳಿರುತ್ತವೆ. ಅಂದರೆ ಒಬ್ಬರನ್ನ ಅಲ್ಲಿಂದ ಇದು ಮಾಡಬೇಕು ಅಂತ ಹೇಳಿದ್ರೆ ಕೆಲವು ಪೇಪರ್ ವರ್ಕ್ಸ್ ಇದೆಲ್ಲ ಇರುತ್ತೆ. ಆದರೂ ಸಹ ಒಂದು 4ರಿಂದ ರಾತ್ರಿ 9ವರೆವರೆಗೆ ಪುಷ್ ಮಾಡುವಂಥ ಪ್ರಮೇಯ ಇರಲಿಲ್ಲ. ನನ್ನ ಪ್ರಕಾರ ನಮ್ಮ ಪೇಷನ್ಸ್ ಅನ್ನು ಕೂಡ ಟೆಸ್ಟ್ ಮಾಡ್ತಿದ್ರು. 2 ಒಂದು ಮಹೋನ್ನತವಾದಂಥ ಒಂದು ಸ್ವಾಗತವನ್ನು ಕೋರ್ಲಿಕ್ಕೆ ಜನ ವಾಘಾ ಬಾರ್ಡರ್ನಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು. ಅಂದರೆ ಒಂದು ಬಾಜಾ ಭಜಂತ್ರಿಗಳನ್ನು ತಗೊಂಡು
ಒಬ್ಬ ದೇಶದ ಹೆಮ್ಮೆ ಪುತ್ರ ಬರ್ತಾ ಇದ್ದಾನೆ ಅಂತ ಮೀಡಿಯಾದಲ್ಲಿ ಎಲ್ಲ ಕೋಟ್ಯಾಂತರ ಜನ ನೋಡ್ತಾ ಇದ್ರು. ಅಂದರೆ ನಮ್ಮ ದೇಶದಲ್ಲಿ ಒಂದು ಟ್ರೆಂಡ್ ಆ್ಯಕ್ಚುಲಿ ಅಭಿ ಅಂತಕ್ಕಂಥ ಅವರ ಮೀಸೆ ಇರ್ಬೋದು, ಅವರನ್ನು ನೋಡುವ ಒಂದು ರೀತಿ ಇರ್ಬೋದು, ಪ್ರತಿಯೊಂದರಲ್ಲೂ ಸಹ ಎಲ್ಲೋ ಒಂದು ಜಾಗದಲ್ಲಿ ಅಭಿನಂದನ್ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೆ ಅಭಿಮಾನವಾಗಿ ತಯಾರಾಗಿದ್ದ ಒಂದು ಸಂದರ್ಭ ಇದ್ದಾಗ, ಸೊ ಎಲ್ಲೋ ಒಂದು ಜಾಗದಲ್ಲಿ ಒಂದು ಆ ನೋವು ಅಲ್ಲಿ ಪಾಕಿಸ್ತಾನ, ನಾನು ಕೆಲವು ಪಾಕಿಸ್ತಾನದ ಮೀಡಿಯಾ ಇದನ್ನೆಲ್ಲ ನಾನು ಕಂಟಿನ್ಯೂಸ್ ಆಗಿ ನೋಡ್ತಾ ಇರ್ತೇನೆ. ಒಂದು ದಿವಸದ ಮುಂಚೆ 24 ಗಂಟೆಗಳ ಮುಂಚೆ ದೇಶದ ಹೀರೋ ಆಗಿದ್ದ ಇಮ್ರಾನ್ ಖಾನ್ ಶಾಂತಿ ಇದಕ್ಕೋಸ್ಕರ ನಾನು ಅಭಿನಂದನ್ ಅವರನ್ನು ರಿಲೀಸ್ ಮಾಡ್ತೇನೆ ಅಂತ ಹೇಳಿದ ನೆಕ್ಸ್ಟ್ ಮೊಮೆಂಟ್ ಒಂದು ವಿಲನ್ ಆಗಿರ್ತಾರೆ ಅಂತ. ಅಲ್ಲಿನ ಇದರಲ್ಲಿ ಕೆಲಸ ಮಾಡಿದಂಥ, ಅಲ್ಲಿನ ಫೋರ್ಸಸ್ ಅಲ್ಲಿ ಕೆಲಸ ಮಾಡಿದಂಥ ರಿಟೈರ್ಡ್ ಅಫಿಷಿಯಲ್ಸ್ ಎಲ್ಲ ಉಗ್ರವಾಗಿ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ರು. ಅಂದರೆ ಅವರಿಗೆ ಬಹಳ ನೋವಾದಂಥ ವಿಷಯ ಏನು ಅಂತ ಹೇಳಿದ್ರೆ, ಭಾರತ ಅಥವಾ ಭಾರತದ ಪ್ರಧಾನಿ ಒಂದು ಅಫಿಷಿಯಲ್ ಲೆಟ್ರ್ ಕೂಡ ಕೊಡದೆ, ದಾಳಿ ಮಾಡಿದ್ದಕ್ಕೆ ಒಂದು ಅಪಾಲಜಿಯನ್ನು ಕೂಡ ಕೊಡದೆ ನಾವು ಅವನನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಒಂದು ನೋವು ಅವರಲ್ಲಿ. ಆ ನೋವಿಗೆ ಬಹಳವಾದಂಥ ರೀಸನ್ಗಳಿವೆ, ಅದನ್ನು ಮತ್ತೆ ನಾವು ಚರ್ಚಿಸಬಹುದು. ಆ ನೋವು ಬಹುಶಃ ಮೈಪರಚಿಕೊಳ್ಳುವಂತ ಒಂದು ಕೆಲಸಗಳನ್ನು ಕೂಡ ಪಾಕಿಸ್ತಾನ ಮಾಡ್ತಾ ಹೋಯ್ತಾ ಅಂತ ನಿನ್ನೆ. ಖಂಡಿತ ಬಹಳ ಒಂದು ಅಂದ್ರೆ ತುಂಬಾ ಪಾಕಿಸ್ತಾನಿಗಳು ಗರ್ವಪಟ್ಟರು, ಒಬ್ಬನನ್ನು ಹಿಡಿದಿದ್ದೇವೆ ಅನ್ನೋ ಒಂದು ಗರ್ವಪಟ್ಟು ಅದು 56 ಗಂಟೆಗಳ ಒಳಗಡೆ ಹೇಗೆ ಬದಲಾಗಿ ಹೋಯ್ತು ಅಂತಕ್ಕಂಥದ್ದು ಮತ್ತೆ ಕೂಡ. ಅಂದ್ರೆ ಮೋದಿಯವರ ಅಭಿಮಾನಿಗಳು 56 ಇಂಚು ಎದೆ ಮಾತ್ರ ಅಲ್ಲ, 56 ಗಂಟೆಗಳಲ್ಲಿ ನಮ್ಮ ಹುಡುಗನನ್ನು ವಾಪಸ್ ಕೂಡ ಕರ್ಕೊಂಡು ಬಂದಿದ್ದೇವೆ ಅಂತಕ್ಕಂಥ ಗರ್ವ ತೋರಿಸಿದ್ರು ನೋಡಿ. ಅದು ಮೋಸ್ಟ್ಲಿ ಅವರಿಗೆ ತಡಿಲಿಕ್ಕೆ ಆಗಿರ್ಲಿಕ್ಕಿಲ್ಲ ಮೋಸ್ಟ್ಲಿ. ನೀವೇ ಹೇಳಿದಾಗೆ ಒಂದು ಕಡೆಯಲ್ಲಿ ಶಾಂತಿಯ ಮಂತ್ರವನ್ನ ಜಪಿಸ್ತಾ ಇದ್ರು ಇಮ್ರಾನ್ ಖಾನ್ ಅವರು, ಶಾಂತಿಯಿಂದ ನಾವು ಕಳಿಸ್ಕೊಡ್ತೇವೆ ಅನ್ನುವಂಥ ಒಂದು ಮಾತುಗಳು. ಇನ್ನು ಅದೇ ರೀತಿಯಲ್ಲಿ ಈ ಕಡೆ ಹಸ್ತಾಂತರವನ್ನು ಮಾಡುವಂತಹ ಸಂದರ್ಭದಲ್ಲಿ ಕದನ ವಿರಾಮ ಉಲ್ಲಂಘನೆಯನ್ನು ಕೂಡ ಮಾಡಿದ್ರು. ಅದೇ ರೀತಿಯಲ್ಲಿ 4 ಜನ ಯೋಧರನ್ನು ಕೂಡ ಅವರು ಗುಂಡಿಟ್ಟು ಕೊಂದ್ರು. ಹಾಗಾದ್ರೆ ಏನಿದು ಎದುರುಗಡೆಯಲ್ಲಿ ಶಾಂತಿ ಮಂತ್ರ, ಅದೇ ರೀತಿಯಲ್ಲಿ ಒಳಗಡೆಯಲ್ಲಿ ಕ್ರಾಂತಿಯ ಮಂತ್ರ, ಗುಂಡಿನ ಚಕಮಕಿಗಳು? ಯಾಕೆ ಇಂಥ ಒಂದು ವ್ಯವಸ್ಥೆಯನ್ನ ಪಾಕಿಸ್ತಾನ ಪದೇ ಪದೇ ಮಾಡ್ತಾ ಇದೆ ಅಂತ? ಪಾಕಿಸ್ತಾನಕ್ಕೆ ಅವರ ವಿದೇಶಾಂಗ ನೀತಿಯಲ್ಲಿ ಈ ಒಂದು ಉಗ್ರವಾದ ಅಂತಕ್ಕಂಥದ್ದು ಒಳ ಸೇರ್ಬಿಟ್ಟಿದೆ. ಅದು ಈಗ ಅಂತಲ್ಲ, 1990ರಲ್ಲಿ ಓಪನ್ ಆಗಿ ಡಿಕ್ಲೇರ್ ಕೂಡ ಮಾಡಿತ್ತು ಆರ್ಮಿ. ಅಂದರೆ ನಾವು ಜಿಹಾದ್ ಮತ್ತೆ ಉಗ್ರವಾದವನ್ನು, ಅಂದರೆ ನೇರವಾಗಿ ಉಗ್ರವಾದ ಅಂತ ಹೇಳದೇ ಇದ್ರು ಜಿಹಾದನ್ನು ಒಂದು ಟೂಲ್ ಆಗಿ ಅಥವಾ ಒಂದು ಅಸ್ತ್ರವಾಗಿ ನಾವು ಕಾಶ್ಮೀರವನ್ನು ಬಿಡುಗಡೆ ಮಾಡಲಿಕ್ಕೆ ಬಳಸ್ತೇವೆ ಅಂತ ನೇರವಾಗಿ ಹೇಳಿರ್ತಕ್ಕಂಥ ವಿಷಯ ಉಂಟು. ಹಾಗಾಗಿ ಅವರು ಅದನ್ನು ಯಾವತ್ತಿಗೂ ನಿಲ್ಲಿಸುವುದಿಲ್ಲ. ಜೊತೆಗೆ ಇನ್ನೊಂದವರಿಗೆ ಬಂದ ಒಂದು ಕ್ಲಿಷ್ಟಕರವಾದ ವಿಷಯ ಏನು ಅಂತ ಹೇಳಿದ್ರೆ, 98ರಲ್ಲಿ ನಾವು ನ್ಯೂಕ್ಲಿಯರ್ ಆದ್ವಿ, ಅವರು ನ್ಯೂಕ್ಲಿಯರ್ ಆಗ್ತಾರೆ. ನ್ಯೂಕ್ಲಿಯರ್ ಆದ ನಂತರ ನೀವು ಈ ಒಂದು ಯುದ್ಧ ಇರ್ಬೋದು, ಮತ್ತೊಂದು ವಿಷಯ ಇರ್ಬೋದು, ಅದನ್ನ ಮೇಲೆ ರೈಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನ್ಯೂಕ್ಲಿಯರ್ ಥ್ರೆಶೋಲ್ಡ್ ಅಂತ ಹೇಳ್ತೇವೆ ನಾವು. ಆ ನ್ಯೂಕ್ಲಿಯರ್ ಥ್ರೆಶೋಲ್ಡ್ ಇರೋದ್ರಿಂದ ಆ ನ್ಯೂಕ್ಲಿಯರ್ ಲೆವೆಲ್ಗೆ ವಾರ್ ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಸೊ ಅದಕ್ಕೆ ಕೆಳಗಿನ ಮಟ್ಟದಲ್ಲಿ ಒಂದು ಏಸಿಮೆಟ್ರಿಕಲ್ ಅಂತ ಹೇಳ್ತೇವೆ, ಅಂದ್ರೆ ಅಸಮತೋಲನ ಇರ್ತಕ್ಕಂಥ ಒಂದು ಚಕಮಕಿ ಇರ್ಬೋದು. ಸಬ್ ಕನ್ವೆನ್ಷನಲ್ ಅಂತ ಹೇಳಿದ್ರೆ, ಕನ್ವೆನ್ಷನಲ್ ಅಂದ್ರೆ ಒಂದು ಯುದ್ಧವೇ ನಡೀತಕ್ಕಂಥದ್ದು. ಅವರಿಗೆ ಗೊತ್ತು, ಯಾಕೆಂದ್ರೆ 48, 65, 71, 99 ಎಲ್ಲ ವಿಷಯದಲ್ಲಿ ಕನ್ವೆನ್ಷನಲ್ ಮಟ್ಟಕ್ಕೆ ಹೋದಾಗ ಭಾರತ ಸದೆ ಬಡ್ದಿದೆ. ಕನ್ವೆನ್ಷನಲ್ ಮಟ್ಟದಲ್ಲಿ ಅವರಿಗೆ ಚಾಲೆಂಜ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ನಮ್ಮ ಶಸ್ತ್ರಾಸ್ತ್ರಗಳಿರ್ಬೋದು, ನಮ್ಮ ಯೋಧರಿರ್ಬೋದು, ನಮ್ಮ ಸಂಖ್ಯಾಬಲ ಇರ್ಬೋದು, ಎಲ್ಲದರಲ್ಲಿ ಕೂಡ ಭಾರತ ಸುಪೀರಿಯರ್ ಆಗಿದೆ. ಆ ಒಂದು ಸಂದರ್ಭದಲ್ಲಿ ಅವರಿಗೆ ಇರ್ತಕ್ಕಂಥ ಓನ್ಲಿ ಆಪ್ಷನ್ ಏನು ಅಂತ ಹೇಳಿದ್ರೆ ಆ ಏಸಿಮೆಟ್ರಿಕ್ ಕಾನ್ಫ್ಲಿಕ್ಟ್ಸ್ ಅಂತ, ಅಂದ್ರೆ ಅದು ಇಂಡೈರೆಕ್ಟ್ ಕಾನ್ಫ್ಲಿಕ್ಟ್ ಅನ್ನ ಮಾಡಿಕೊಂಡು, ಲೋ ಇಂಟೆನ್ಸಿಟಿ ಕಾನ್ಫ್ಲಿಕ್ಟ್ ಅನ್ನ ಮಾಡಿಕೊಂಡು ಹೀಗೆ ಮಾಡ್ತಾನೆ ಇರೋದು ಅಂತ ಒಂದು ಮಾಡ್ತಾ ಇರೋದು. ಅವ್ರಿಗೆ ಏನು ಅಂತ ಹೇಳಿದ್ರೆ 1000 ಕಟ್ಸ್ ಅಂತ, ಬ್ಲೀಡ್ ಬೈ 1000 ಕಟ್ಸ್ ಅಂತ ಅವ್ರು ಹೇಳ್ತಾರೆ. ಅಂದ್ರೆ 1000 ರೀತಿಯಲ್ಲಿ ನಮ್ಮನ್ನ ಹೇಗಾದ್ರೂ ನೋವು ಮಾಡಬೇಕು. ಯಾವಾಗ ಒಂದು ದೇಶದ ನೀತಿ ನಮಗೆ ಇದಾಗದೇ ಇದ್ರೂ ಪರವಾಗಿಲ್ಲ, ನನ್ನ 2 ಕಣ್ಣು ಹೋದ್ರೂ ಪರವಾಗಿಲ್ಲ, ನನ್ನ ಶತ್ರುವಿನ 1 ಕಣ್ಣು ಹೋಗ್ಬೇಕು ಅಂತಕ್ಕಂಥ ಒಂದು ನೀತಿ ಆ ದೇಶದಿಂದ ಈಚೆ ಬರುವಾಗ ಅದಕ್ಕಿಂತ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ನಮಗೆ. ಸೊ ಅದು ಪಾಕಿಸ್ತಾನದ ನೀತಿಯೇ ಹಾಗೆ ಅಂತೆ. ಒಂದು ಕಡೆ ಹೀಗೆ ಹೇಳ್ತಾ ಇದ್ರು, ಪಾಕಿಸ್ತಾನ್ ವಾಂಟ್ಸ್ ಪೀಸ್ ಅಂತ ಹೇಳ್ತಾರೆ, ಶಾಂತಿ ಬೇಕು ಅಂತ ಹೇಳ್ತಾರೆ. ಇನ್ನೊಂದು ಕಡೆಯಲ್ಲಿ ಇವತ್ತು ನೋಡಿ, ನಿನ್ನೆ ಕಳಿಸ್ಕೊಟ್ಟಿದ್ದಾರೆ, ರಾತ್ರಿ ಕಳಿಸ್ಕೊಟ್ಟಿದ್ದಾರೆ, ಇವತ್ತು ತುಂಬಾ ಶೆಲ್ಲಿಂಗ್ ನಡೀತಾ ಉಂಟು ಕಂಟಿನ್ಯೂಸ್ ಆಗಿ. ರಜೌರಿ, ಪೂಂಚಿ ರೀಜನ್ಗಳಲ್ಲಿ ಭಯಂಕರವಾಗಿ ಮಾಡ್ತಾ ಇದ್ದಾರೆ LOCಯಲ್ಲಿ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಹಾಗೆ ಮಾಡಿದ್ರೇನೆ ಅವರಿಗೆ ಇರ್ಲಿಕ್ಕೆ ಆಗೋದು. ಯಾಕೆಂದ್ರೆ ಅವರ ದೇಶಕ್ಕೂ ಅವರ ಕೆಲವು ರಾಜಕೀಯ ವಿಷಯಗಳನ್ನ ತಿಳಿಸ್ಬೇಕಲ್ಲ ಅವರ ಜನಗಳಿಗೆ. ಸೊ ಹಾಗಾಗಿ ಇದನ್ನೇ ಅವರು ಒಂದು ಮಂತ್ರ ಅನ್ನೋ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಬಹುಶಃ ಅಲ್ಲಿ ಇಂಥ ಒಂದು ಸಣ್ಣ ಪುಟ್ಟ ದಾಳಿಗಳನ್ನ ಭಾರತದ ಮೇಲೆ ಮಾಡಿದ್ದೇವೆ ಅಂತಂದ್ರೆ ಅವರಿಗೆ ಒಂಥರ ಹೆಗ್ಗಳಿಕೆ ಅಂತ ಅಷ್ಟೇ ಮಾಡ್ಲಿಕ್ಕೆ ಆಗೋದು ಅಂತ, ಅದಕ್ಕಿಂತ ಹೆಚ್ಚು ಏನು ಮಾಡ್ಲಿಕ್ಕೆ ಸಾಧ್ಯವೂ ಇಲ್ಲ. ಅದರ ಜೊತೆಗೆ ಇಂಟರ್ನ್ಯಾಷನಲ್ ಪ್ರೆಷರ್ ಕೂಡ ಉಂಟು. ಪಾಕಿಸ್ತಾನವನ್ನು ಆಲ್ರೆಡಿ ಅಮೆರಿಕ ಇರಬಹುದು, ಬೇರೆ ರಾಷ್ಟ್ರಗಳಿರ್ಬೋದು, ಈಗ ಫ್ರಾನ್ಸ್ ವಿಷಯ ಎತ್ಕೊಳ್ತಾ ಇದೆ. ಕೊನೆಗೆ ಈವನ್ ಅವರು ಬಹಳ ಇಷ್ಟಪಡ್ತಕ್ಕಂಥ ಒಂದು ಸೌದಿ ಅರೇಬಿಯಾ ಕೂಡ ಅವರನ್ನ ಒಪ್ಕೊಳ್ತಾ ಇಲ್ಲ. ಹಾಗಾಗಿ ಇಷ್ಟೊಂದು ಪ್ರೆಷರ್ ಇರುವಾಗ ಕೂಡ ಅದೊಂದು ಸೇಫ್ ಹೆವನ್ ಅಂತ ಹೇಳಿ
ಉಗ್ರರಿಗೆ ಒಂದು ಸಮಾಧಾನವಾಗಿ ಇರತಕ್ಕಂಥ ಒಂದು ಇರ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ರಾಷ್ಟ್ರ ಅಂತ ಒಂದು ಹೇಳ್ತಿರುವಾಗ ಏನಾದರೂ ಮಾಡಲೇಬೇಕು ಅವರು. ಹಾಗಾಗಿ ಅವರಿಗೆ ಅನಿವಾರ್ಯತೆ ಆಗ್ಬಿಟ್ಟಿದೆ ಅಂತ. ಅವರೇ ಮಾಡಿದಂಥ ಒಂದು ಪಾಲಿಸಿಗೆ ಅವರೇ ವಿಕ್ಟಿಮ್ಸ್ ಆಗಿರ್ತಕ್ಕಂಥ ಒಂದು ಸಿನಾರಿಯೋ ಇದು. ಅವರೇ ಹುಟ್ಟಾಕಿದ್ದು ಭಸ್ಮಾಸುರನ ಕತೆ ಹೇಳ್ತೀವಲ್ಲ, ಅವರೇ ಸೃಷ್ಟಿಸಿ ಅವರೇ ಅನುಭವಿಸ್ತಾ ಇರತಕ್ಕಂಥ ಒಂದು ಕತೆ ಏನಿದೆ ಅದು ಅವರನ್ನು ಸಹ ಬಿಡುದಿಲ್ಲ ಅಂತ. ಇದೇ ಉಗ್ರರು ಅವರನ್ನು ಕೂಡ ಇದು ಮಾಡ್ತಾರೆ ಅಂತ. ಹಾಗಾಗಿ ಬೆನಜೀರ್ ಭುಟ್ಟೋ ಹೋಗಿದ್ದು, ಅದಕ್ಕಿಂತ ಮುಂಚಿನ ಎಲ್ಲ ಆಡಳಿತದಲ್ಲಿ ಇದ್ದಂಥ ವ್ಯಕ್ತಿಗಳನ್ನ ಎಲ್ಲಾರನ್ನೂ ಅವರೇ ತೆಗೆದಿದ್ದಾರೆ ಅಂತ. ಇನ್ಯಾರು ಮಾಡಿಲ್ಲ, ಅವರವರೇ ಸಾಯಿಸ್ತಾ ಇದ್ದಾರೆ, ಅವರೇ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅದು ಒಂದು ದಿವಸ ಅವರನ್ನು ತಾಗತ್ತೆ. ಹಾಗಾಗಿ ಒಂದು ಹಂತದಲ್ಲಿ ನೋಡ್ತಾ ಹೋದ್ರೆ ಪಾಕಿಸ್ತಾನ ಉಗ್ರ ರಾಷ್ಟ್ರ ಅಂತ ಬಿಂಬಿತ ಆಗಿದೆ, ಉಗ್ರರಿಗೆ ಸೇಫ್ ಆದ ಜಾಗ ಅಂತ ಬಿಂಬಿತ ಆಗಿದೆ. ದಾವೂದ್ ಇಬ್ರಾಹಿಮಿಂದ ಹಿಡಿದು ಮತ್ತೆ ಇನ್ನು ಸಾಕಷ್ಟು ಜನ ಉಗ್ರಗಾಮಿಗಳಲ್ಲಿ ಸೇಫ್ ಆಗಿ ಇದ್ದಾರೆ ಅನ್ನುವಂಥ ಒಂದು ಮಾತುಗಳಿದೆ. ಅದು ನಿಜ ಕೂಡ ಹೌದು. ಅಂತ ಒಂದು ಸಂದರ್ಭದಲ್ಲಿ ಜಾಗತಿಕ ಮಟ್ಟದಲ್ಲಿ ಈಗ ಪಾಕಿಸ್ತಾನದ ಒಂದು ಮಾನ ಸಂಪೂರ್ಣವಾಗಿ ಹರಾಜಾಗಿದೆ. ಹೌದು. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದ ಒಂದು ಸ್ಥಿತಿಗತಿಗಳು ಏನಾಗ್ಬೋದು ಅಂತ. ಈಗಾಗಲೇ ಅದು ದರಿದ್ರದ ರಾಷ್ಟ್ರ ಆಗಿ ಹೋಗಿದೆ, ಅಲ್ಲಿ ದುಡ್ಡುಗಳಿಲ್ಲ, ಸರಿಯಾದ ರೀತಿಯಲ್ಲಿ ಊಟಕ್ಕೂ ಕೂಡ ಗತಿ ಇಲ್ಲದೆ ಇರುವಂತ ಒಂದು ಪರಿಸ್ಥಿತಿ ಎದುರಾಗಿದೆ. ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಅಂತ. ಪಾಕಿಸ್ತಾನದವರು ಏನೇ ಆದರೂ ಈ ಮಾನ ಮರ್ಯಾದೆ ಈ ರೀತಿಯ ವಿಷಯಗಳನ್ನೆಲ್ಲ ಯಾವತ್ತೂ ಬಿಟ್ಟುಬಿಟ್ಟಿದ್ದಾರೆ. ಅದಕ್ಕೆ ಅವರ ದೇಶದಲ್ಲಿ ನಾವು ಅವರು ಒಟ್ಟಿಗೆ ಒಂದು ರಾಷ್ಟ್ರ ಅಂತ ಶುರುವಾದರೂ ಸಹ 60ರವರೆಗೆ ನಮಗಿಂತ ಹೆಚ್ಚಾಗಿ ನಮಗಿಂತ ಒಳ್ಳೆಯ GDP ಇಟ್ಕೊಂಡು ಬೆಳೆದಂಥ ರಾಷ್ಟ್ರ ಅದು. ಆದರೆ ಅದೇ ರಾಷ್ಟ್ರ ಇವತ್ತು 3.4, 3.5% ಅಥವಾ 3.8%ಗಿಂತ GDP ಮುಂದಕ್ಕೆ ಹೋಗ್ತಾ ಇಲ್ಲ. ಇಷ್ಟಾದರೂ ಸಹ ಅವರು ಶಸ್ತ್ರಾಸ್ತ್ರಗಳ ಖರೀದಿಯನ್ನೂ ನಿಲ್ಲಿಸಲಿಲ್ಲ, ಈಚೆ ನ್ಯೂಕ್ಲಿಯರ್ ಬಾಂಬು ನಿಲ್ಲಿಸಿಲ್ಲ, ಯಾವುದನ್ನು ನಿಲ್ಲಿಸುವುದಿಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ಅವರದ್ದೇ ನಮ್ಮವರು ಬರೆದ್ರೆ ಅದಕ್ಕೆ ಒಂದು ಅವಮಾನ ಅಂತ ಹೇಳ್ಬೋದು, ಅಥವಾ ಅದೊಂದು ದ್ವೇಷ ಅಂತ ಹೇಳ್ಬೋದು. ಅವರ ರಾಷ್ಟ್ರದಲ್ಲಿಯೇ ಇರತಕ್ಕಂಥ ಒಬ್ಬ ವ್ಯಕ್ತಿ ಈ ನ್ಯೂಕ್ಲಿಯರ್ ಬಾಂಬ್ಗಳ ಬಗ್ಗೆ ಒಂದು ಬುಕ್ ಬರೆದಿದ್ದಾರೆ ಅಂತ, ಈಟಿಂಗ್ ಗ್ರಾಸ್ ಅಂಡ್ ಮೇಕಿಂಗ್ ಬಾಂಬ್ ಅಂತ. ಅಂದ್ರೆ ಹುಲ್ಲು ತಿಂದರೂ ಪರವಾಗಿಲ್ಲ, ಬಾಂಬನ್ನು ಮಾಡಬೇಕು, ನ್ಯೂಕ್ಲಿಯರ್ ಬಾಂಬ್ ಮಾಡಬೇಕು ಅಂತ. ಅದು ಅವರ ಮನಸ್ಥಿತಿ. ಅದು ಒಂದು ಸೈಡ್ ನಲ್ಲಿ ನಡೆದಿರ್ತಕ್ಕಂಥದ್ದು. ಸೊ ಹಾಗಾಗಿ ಎಷ್ಟೇ ರಾಷ್ಟ್ರಗಳು ಚೀಮಾರಿ ಹಾಕಿದ್ರೂ ಸಹ ಅದು ಬದಲಾಗದ ವ್ಯಕ್ತಿತ್ವ. ಏನು ಅಂತ ಹೇಳಿದ್ರೆ ಅದನ್ನೇ ಇನ್ನೊಂದು ಮಟ್ಟಕ್ಕೆ ತಗೊಂಡು ಹೋಗಿ ನಮ್ಮನ್ನ ಬೇರೆಯವ್ರನ್ನ ಎಲ್ಲರನ್ನ ತೊಂದರೆ ಮಾಡ್ತಕ್ಕಂಥದ್ದನ್ನ ಕಂಟ್ರೋಲ್ ಮಾಡ್ಬೋದು. ಬಟ್ ಇದು ಹಿಂದೆ ಕೂಡ ನಡೆದಿದೆ. 2001ರಲ್ಲಿ ಮೊದಲು 2001ರಲ್ಲಿ ಇದೇ ಜೈಷ್ ಇ ಮೊಹಮ್ಮದನ್ನ ಮೊದಲು UN ಬ್ಯಾನ್ ಮಾಡಿತು. UN ಬ್ಯಾನ್ ಮಾಡಿದ ನಂತರ ಅದೇ ವರ್ಷದ ಕೊನೆಯಲ್ಲಿ ಡಿಸೆಂಬರ್ 2001ರಲ್ಲಿ ಅಮೆರಿಕ ಕೂಡ ಬ್ಯಾನ್ ಮಾಡಿತು. ಆಗ ಅಮೆರಿಕ ಬ್ಯಾನ್ ಮಾಡಿದಾಗ ಅವರಿಗೆ ಸಜೆಸ್ಟ್ ಮಾಡಿ ಪಾಕಿಸ್ತಾನದ ISI ಹೆಸರು ಬದಲಾಯಿಸಿ ಒಂದು ಚಾರಿಟಿ ಟ್ರಸ್ಟ್ ಆಗಿ ನಡೆಸಿ ಮತ್ತೆ ಜೈಷ್ ಇ ಮೊಹಮ್ಮದ್ ಆಗಿ ಬಂದಂಥ ದಾಖಲೆಗಳು ಕೂಡ ಇವೆ. ಹಾಗಾಗಿ ಪಾಕಿಸ್ತಾನ, ಅದರ ISI ಮತ್ತೆ ಅದರ ಆರ್ಮಿ ಇವು ಎಲ್ಲವೂ ಸೇರಿ ಮಾಡಿದಂಥ ಒಂದು ಚಕ್ರವ್ಯೂಹವೇ ಇದು. ಸೊ ಅವರೇ ಸೃಷ್ಟಿ ಮಾಡಿಕೊಂಡು ಅವ್ರಿಗೆ ಯಾವಾಗ ಬೇಕೋ ಆ ರೀತಿ ಸೃಷ್ಟಿ ಮಾಡ್ಕೊಳ್ತಾರೆ. ಅದು ಲಷ್ಕರ್ ಇ ತೊಯ್ಬಾ ಇರ್ಬೋದು, ಅದು ಹರ್ಕತುಲ್ ಇಸ್ಲಾಂ ಇರ್ಬೋದು, ಅಥವಾ ಜೈಷ್ ಇ ಮೊಹಮ್ಮದ್ ಇರ್ಬೋದು. ಪ್ರತಿಯೊಂದು ಉಗ್ರ ಸಂಘಟನೆಗಳು ಏನಿವೆ ಎಲ್ಲವೂ ಅವರ ಸೃಷ್ಟಿಗಳೇ. ಅವರೇ ಸೃಷ್ಟಿ ಮಾಡಿ ಅವರನ್ನ ಆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದು. ಅವಾಗ ಏನು ಹೇಳ್ಬೋದು ಅಂತ ಹೇಳಿದ್ರೆ, ಈಗ 26/11 ಅಂದರೆ 26/11 ಮುಂಬೈ ಮೇಲೆ ಅಟ್ಯಾಕ್ ಮಾಡಿದಾಗ ನಾವು ಮಾಡಿಲ್ಲ, ಉಗ್ರರು ಮಾಡಿದ್ದಾರೆ, ಅವರನ್ನು ಹಿಡಿಯುವ ಪ್ರಯತ್ನ ಮಾಡ್ತಾ ಇದ್ದೇವೆ, ಪುರಾವೆಗಳನ್ನ ಕೊಡಿ ಅಂತ ಕೇಳುದು. ಇದೊಂದು ಫ್ಯಾಷನ್ ಅವರದ್ದು, ಪಾಕಿಸ್ತಾನ ಅವ್ರದ್ದು. ಯಾವಾಗ ನೋಡಿದ್ರು ಸಹ ಪುರಾವೆಗಳನ್ನ ಕೊಡಿ ಅಂತ. ಪುರಾವೆ ಅಂತವೇ ತೋರಿಸಿ ನಾವು ನೇರವಾಗಿ ಅಜ್ಮಲ್ ಕಸಾಬ್ ಅಂತಕ್ಕಂಥ ವ್ಯಕ್ತಿಯನ್ನ ಇಟ್ವಿ. ಇಷ್ಟರೂ ಸಹ ನಮ್ಮ ಇದೇ ಅಲ್ಲ, ನಮ್ಮ ಸಿಟಿಸನ್ನೇ ಅಲ್ಲ ಅಂತ ಹೇಳಿಬಿಟ್ರು ಅಂತ. ಆ ರೀತಿ ಮಾತಾಡುವ ನೀಚತನ ಇರತಕ್ಕಂಥ ಪರ್ಹ್ಯಾಪ್ಸ್ ಒಂದೇ ರಾಷ್ಟ್ರ ಪಾಕಿಸ್ತಾನ. ಸೊ ಹಾಗಾಗಿ ಅವರನ್ನ ಮೂಲೆ ಗುಂಪು ಮಾಡಿದ್ರೂ ಸಹ ಎಲ್ಲೋ ಒಂದು ಕಡೆ ಆ ಕಿಚ್ಚು ಮತ್ತೆ ಆ ಒಂದು ರೋಷ ಅಂತಕ್ಕಂಥದ್ದೇನಿದೆ ಅದು ಅಷ್ಟು ಸುಲಭವಾಗಿ ನಂದುವ ವಿಷಯ ಅಂತ ನನಗನ್ಸೋದಿಲ್ಲ. ನನ್ನ ಪ್ರಕಾರ ಬರುವ ದಿವಸಗಳಲ್ಲಿ ಇನ್ನೂ ಹೆಚ್ಚಾಗಿ ಮಾಡ್ತಾರೆ. ಆದರೆ ಅವ್ರಿಗೆ ಇಂಟರ್ನ್ಯಾಷನಲ್ ಪ್ರೆಷರ್ ಕೂಡ ಇದೆ. ಈಗ ಇಮ್ರಾನ್ ಖಾನ್ ಅವರ ಈ ಒಂದು ಕೆಲಸವನ್ನು ನೋಡಿದರೆ, ರಾತ್ರಿ ನಾವು ರಿಲೀಸ್ ಮಾಡ್ತೇವೆ ಅಂತ ಅನೌನ್ಸ್ ಮಾಡಿ ನೆನ್ನೆಗೆ ಬಿಟ್ಟುಕೊಟ್ಟದ್ದು ಎಲ್ಲವೂ ನೋಡಿದರೂ ಸಹ ಇದು ತುಂಬ ಇಂಟರ್ನ್ಯಾಷನಲ್ ಪ್ರೆಷರ್. ಆಚೆ ಟ್ರಂಪ್ ಅವರು ಹೇಳ್ತಾರೆ ಒಂದು ಒಳ್ಳೆ ಸುದ್ದಿಯನ್ನು ಕೊಡ್ತೇನೆ ಇಂಡಿಯಾ ಪಾಕಿಸ್ತಾನದ ವಿಷಯದಲ್ಲಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ $800 ಬಿಲಿಯನ್ ಹಣವನ್ನ ಹಿಡ್ಕೊಳ್ತೇವೆ ವಾಪಸ್ ಅಂತ ಆ ಒಂದು ಭಯ ಇರುತ್ತೆ. ಇನ್ನೊಂದು ಕಡೆ ಸೌದಿ ಅರೇಬಿಯಾದವರು ಕೂಡ ಈಗ ಮೊಹಮ್ಮದ್ ಬಿನ್ ಸಲ್ಮಾನ್ ಇರೋದ್ರಿಂದ ಅವರು ಮೋದಿ ಅವರಿಗೆ ಬಹಳ ಆಪ್ತರಾಗಿರೋದ್ರಿಂದ, ಯಾಕೆಂದ್ರೆ ನಮ್ಮ ಇಮ್ರಾನ್ ಖಾನ್ ಅವ್ರು ನೆನ್ಕೊಂಡ್ರು ಅಂದ್ರೆ ಅವರ ಕಾರನ್ನ ಡ್ರೈವ್ ಮಾಡಿ, ಒಬ್ಬ ಡ್ರೈವರ್ ರೀತಿ ಒಂದು ಕಾರ್ ಡ್ರೈವ್ ಮಾಡಿ ಅವ್ರು ಅನ್ಕೊಂಡದ್ದು ಏನು ಅಂತ ಹೇಳಿದ್ರೆ ಅವರು ಎಷ್ಟೋ ಏನು ಇನ್ವೆಸ್ಟ್ಮೆಂಟ್ ಅನ್ನ ತಗೊಳ್ಬಹುದು ಅಂತ. ಅಲ್ಲಿ ಮಾಡಿದ 20 ಬಿಲಿಯನ್ ಅಷ್ಟೇ. ಆದ್ರೆ ಇಂಡಿಯಾಗೆ ಬಂದು ಅವರು 100 ಬಿಲಿಯನ್ ಅಂತ ಹೇಳಿದಾಗ ಅದು ತಡ್ಕೊಳ್ಳಿಕ್ಕೆ ಆಗದೆ ಇರತಕ್ಕಂಥ ವಿಷಯ. ಅದರ ಜೊತೆಗೆ ನಿನ್ನೆ ಸುಷ್ಮಾ ಸ್ವರಾಜ್ ಅವರು ಗೆಸ್ಟ್ ಆಫ್ ಆನರ್ ಆಗಿ ಹೋಗಿ ಕೂಡ ಮಾತಾಡಿದ್ದಾರೆ ಇಸ್ಲಾಮಿಕ್ ಕಾನ್ಫರೆನ್ಸ್ ನಲ್ಲಿ. ಅದಕ್ಕೋಸ್ಕರವೇ ಪಾಕಿಸ್ತಾನ ಬಾಯ್ಕಾಟ್ ಮಾಡಿದೆ. ಮಾಡಿದ್ರೂ ಸಹ ಭಾರತಕ್ಕೆ ಸಂದ ಅತಿ ದೊಡ್ಡ ಗೌರವ ಇದು. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಮುಂಚೆ
ಯಾವುದೇ ಗೌರ್ಮೆಂಟ್ ಇರ್ಬೋದು, ಯಾವ ಗೌರ್ಮೆಂಟನ್ನು ಸ್ಪೆಸಿಫಿಕ್ ಆಗಿ ಪಾಯಿಂಟ್ ಮಾಡೋದು ಬೇಕಿಲ್ಲ. ಯಾಕೆ ಅಂತ ಹೇಳಿದರೆ ಪ್ರತಿ ರಾಜಕೀಯ ಪಕ್ಷಕ್ಕೆ ಸೇರಿದ ಪಾರ್ಟಿಗಳು ಕೂಡ ಆ ಸಮಯದಲ್ಲಿ ಅವರನ್ನ ಯಾವುದೇ ಇದಕ್ಕೆ ಕರೆದರೂ ಸಹ ಅವರ ಇದಕ್ಕೆ ತಕ್ಕನಾಗಿ ಡ್ರೆಸ್ಸಿಂಗ್ ಮಾಡ್ಕೊಂಡು ಹೋಗೋದು ಎಲ್ಲದನ್ನು ಮಾಡ್ತಾ ಇದ್ರು. ನಿನ್ನೆ ನೀವು ನೋಡಿದ್ದಿರ್ಬೋದು, ಗೆಸ್ಟ್ ಆಫ್ ಆನರ್ ಆಗಿ ಹೋಗಿ ಅಲ್ಲಿ ಸ್ಪೀಚ್ ಕೊಡುವಾಗ ನಮ್ಮ ದೇಶದಲ್ಲಿ ಕುತ್ಕೊಂಡು ಹೇಗೆ ಸುಷ್ಮಾ ಸ್ವರಾಜ್ ಅವರು ಅವರ ಜೊತೆಯಲ್ಲಿದ್ದವರು ಮಾತಾಡ್ತಾರೋ ಅದೇ ರೀತಿ ಅಲ್ಲಿ ಕುತ್ಕೊಂಡು ಮಾತಾಡಿದ್ರು. ಅದು ಭಾರತಕ್ಕೆ ಸಂದ ಗೌರವ. ಯಾಕೆಂತ ಹೇಳಿದ್ರೆ ಭಾರತ ಅದೊಂದು ಸೆಕ್ಯುಲರಿಸಮ್ ಇದು ಮತ್ತೊಂದು ಇರ್ಬೋದು, ಅದನ್ನು ಬೇರೆಯವರಿಂದ ಕಲಿಯುವ ಅವಶ್ಯಕತೆ ಇಲ್ಲ. ಅದೇನು ಅಂತ ನಾವೇ ಎಕ್ಸಿಬಿಟ್ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಜಾಗತಿಕ ಮಟ್ಟದಲ್ಲಿ ಕೂಡ ಈಗ ಭಾರತಕ್ಕಿರುವ ಒಂದು ಸ್ಟೇಚರ್ ಏನಿದೆ ಅಷ್ಟೇ ಸಾಕು ಪಾಕಿಸ್ತಾನಕ್ಕೆ. ಆ ಒಂದು ಹೊಟ್ಟೆ ಕಿಚ್ಚು ಮತ್ತು ಆ ಒಂದು ತಡ್ಕೊಳ್ಳಾರ್ತಕ್ಕಂಥ ಒಂದು ಕಷ್ಟದ ಪರಿಸ್ಥಿತಿ ಏನಿದೆ ಅಷ್ಟೇ ಸಾಕು ರೀಸನ್, ಇನ್ನೇನು ಬೇಕೇ ಇಲ್ಲ. ಎಸ್, ಡೊನಾಲ್ಡ್ ಟ್ರಂಪ್ ಅವರು ಒಂದು ಮಾತನ್ನು ಹೇಳ್ತಾರೆ, ನಮ್ಮ ಮೇಲೆ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ದಾಳಿ ಆದಾಗ ನಾವು ಆ ದಾಳಿಗೆ ಪ್ರತಿಕಾರವನ್ನು ತೀರಿಸ್ಕೊಳ್ಳೋದಕ್ಕೆ 10-11 ವರ್ಷಗಳು ಕಾಯಬೇಕಾಯಿತು. ಆದರೆ ಭಾರತ ಕೇವಲ 12 ದಿನಗಳಲ್ಲಿ ಪ್ರತಿಕಾರವನ್ನು ತೀರಿಸ್ಕೊಂಡಿದೆ. ನಾವು ದೊಡ್ಡ ರಾಷ್ಟ್ರ ಅಲ್ಲ, ನಾವು ದೊಡ್ಡಣ್ಣ ಅಲ್ಲ, ನೀವು ಭಾರತದವರು ದೊಡ್ಡ ದೇಶ ಅನ್ನುವಂಥ ಒಂದು ಹೇಳಿಕೆಗಳನ್ನು ಟ್ರಂಪ್ ಅವರು ನೀಡ್ತಾರೆ ಅಂತಂದರೆ ಭಾರತದ ಒಂದು ಗತ್ತೇನಿದೆ ಅದು ವಿಶ್ವಮಟ್ಟಕ್ಕೆ ಸಾರಿದೆ ಅಂತ. ಅಲ್ಲ, ಅದು ಸ್ವಲ್ಪ ಉಪಮೇಯ ಕೂಡ ಇರಬಹುದು. ಅಂದರೆ ಟ್ರಂಪ್ ಅವರು ನಾವು ಮಾಡಿರ್ತಕ್ಕಂಥ ಕೆಲಸವನ್ನ ಬಹಳ ನೇರವಾಗಿ ಅಪ್ರಿಷಿಯೇಟ್ ಮಾಡಿರ್ಬೋದು. ಆದರೆ ಅವರಿಗೂ ನಮಗೂ ಸ್ವಲ್ಪ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ನಾವು ಏರ್ ಸ್ಟ್ರೈಕ್ ಮಾಡಿ ಅದರಲ್ಲಿ ಅಜರ್ ಮಸೂದ್ ಅವರನ್ನ ತೆಗೆದಿದ್ರೆ ಅದು ಅದಕ್ಕೆ ಸಂಬಂಧವಾಗಿರ್ತಕ್ಕಂಥ ವಿಷಯ ನೇರವಾಗಿ. ಆದರೆ ಪಾಕಿಸ್ತಾನದ ವಿಷಯದಲ್ಲಿ ಅಥವಾ ಅಫ್ಘಾನಿಸ್ತಾನ ಇರ್ಬೋದು ಅಥವಾ ಅಲ್ ಕ್ವೈದಾ ಇರ್ಬೋದು, ಆ ವಿಷಯದಲ್ಲಿ ಅವರು ಬಹಳ ಕಷ್ಟಪಟ್ಟಿದ್ದಾರೆ. ಅದು ಸುಲಭವಾದ ಟೆರೇನು ಅಲ್ಲ. ಜೊತೆಗೆ ಅವರೇ ಸೃಷ್ಟಿ ಮಾಡಿದ ಸ್ಥಳ, ಪಾಕಿಸ್ತಾನದ ಸಪೋರ್ಟ್ ತಗೊಂಡಿದ್ರು. ಪಾಕಿಸ್ತಾನ ಅವರನ್ನು ಯಾವತ್ತೂ ಬಿಟ್ಕೊಡೋದು ಇಲ್ಲ. ಹಾಗಾಗಿ ಪಾಕಿಸ್ತಾನಕ್ಕೂ ತಿಳಿಸದೆ ಅಬೋತಾಬಾದ್ನಲ್ಲಿ ಅಟ್ಯಾಕ್ ಮಾಡಿ ಒಸಾಮಾ ಬಿನ್ ಲಾಡೆನ್ ಅವ್ರನ್ನ ತೆಗೆದ್ರು ಅಂತ. ಬಟ್ ಏನು ಅಂತ ಹೇಳಿದ್ರೆ, ಭಾರತ ಒಂದು ಮಾತು ಹೇಳಿತ್ತು, ಅಂದ್ರೆ ಪ್ರಧಾನಿಯವ್ರ ಮೂಲಕ ಒಂದು ಮಾತು ಅಂತಕ್ಕಂಥದ್ದನ್ನ ಕೊಟ್ಟಿದ್ರು. ಒಂದು, ನಮ್ಮ ಪಡೆಗಳಿಗೆ ಒಂದು ಫ್ರೀ ಹ್ಯಾಂಡ್ ಕೊಡ್ತೇವೆ ಅಂತ. 2, ಇದಕ್ಕೊಂದು ರೆಸ್ಪಾಂಡ್ ಮಾಡ್ತೇವೆ ಅಂತ. ರೆಸ್ಪಾಂಡ್ ಮತ್ತು ರಿಯಾಕ್ಷನ್ ಎರಡು ಬೇರೆ ಬೇರೆ ವಿಷಯಗಳು. ರಿಯಾಕ್ಷನ್ ಇಮೋಷನ್ ಆಗಿ ಬರ್ತಕ್ಕಂಥ ಒಂದು ವಿಷಯ, ಅಂದರೆ ನೀನು ನನಗೆ ಕೆನ್ನೆ ಹೊಡೆದಿದ್ದೆ, ನಾನು ನಿಮ್ಗೆ ಹೊಡೆದು ಬಿಡ್ತೇನೆ ಅಂತಕ್ಕಂಥದ್ದು. ನಾವು ಹಾಗಲ್ಲ ಹೇಳಿದ್ದು, ನಾವು ಅದಕ್ಕೆ ರೆಸ್ಪಾಂಡೇ ಮಾಡ್ತೇವೆ ಅಂತ ಹೇಳಿ. ಅದಕ್ಕೋಸ್ಕರ ಒಂದು ಕರೆಕ್ಟ್ ಆದ ದಿವಸವನ್ನು ಹುಡುಕಿ ಹೇಗೆ ಅಟ್ಯಾಕ್ ಮಾಡಬೇಕು, ಪ್ಲಾನ್ನಲ್ಲಿ ಮಾಡಬೇಕು. ಸಿವಿಲಿಯನ್ ಸಾಯ್ಬಾರ್ದು, ನಾರ್ಮಲ್ ಜನಗಳು ಯಾರು ಸಾಯ್ಬಾರ್ದು. ಸತ್ತರೆ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಚೀಮಾರಿ ಹಾಕ್ತಾರೆ. ನಾವು ಅದಕ್ಕೋಸ್ಕರ ಕೇರ್ಫುಲ್ ಆಗಿರಬೇಕು. ಮಿಲಿಟರಿ ಇನ್ಸ್ಟಾಲೇಷನ್ ಮೇಲೆ ಯಾವುದೇ ಅಟ್ಯಾಕ್ ಮಾಡಬಾರ್ದು, ಅದಕ್ಕೂ ಚೀಮಾರಿ ಹಾಕ್ತಾರೆ, ಹುಷಾರಾಗಿರ್ಬೇಕು. ನಮ್ಮ ಧ್ಯೇಯ ಇಷ್ಟೇ, ನಮ್ಮನ್ನ ಅಟ್ಯಾಕ್ ಮಾಡಿ ನಮ್ಮ ಯೋಧರನ್ನ ಕೊಂದಂಥವರನ್ನ ಮಾತ್ರವೇ ನಾವು ಅಟ್ಯಾಕ್ ಮಾಡ್ತೇವೆ ಅಂತಕ್ಕಂಥ ಒಂದು ಅಧ್ಯೇಯ ಇದೆಯಲ್ಲ, ಅದರ ಜೊತೆಗೆ ಅಟ್ಯಾಕ್ ಮಾಡಿದ ನೆಕ್ಸ್ಟ್ ಮೊಮೆಂಟ್ ಈ ಎಲ್ಲ ರಾಷ್ಟ್ರಗಳಿಗೆ ಒಂದು ಕಾಲ್ ಮಾಡಿ ಮತ್ತೊಂದು ಮಾಡಿ ಅವರಿಗೆಲ್ಲ ಹೀಗೀಗೆ ಮಾಡಿದ್ದೇವೆ ಅಂತ ತಿಳಿಸಿದ್ದುಂಟಲ್ಲ, ಅದು ಒಂದು ಡಿಪ್ಲೊಮ್ಯಾಟಿಕ್ ಮತ್ತು ಸ್ಟ್ರಾಟಜಿಕ್ ಎರಡೂ ವಿಷಯಗಳನ್ನು ಕಂಬೈನ್ ಮಾಡಿದಂಥ ಒಂದು ಅದ್ಭುತವಾದಂಥ ಒಂದು ಆಪರೇಷನ್ ಇದು. ಖಂಡಿತವಾಗ್ಲೂ ಅದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಟ್ರಂಪ್ ಅವ್ರು ಹೇಳಿರ್ಬೋದು ಅಂತ ಇಷ್ಟು ಫಾಸ್ಟ್ ಆಗಿ, ಇಷ್ಟು ಪ್ರಿಸಿಷನ್ ಆಗಿ. ಯಾಕೆಂದ್ರೆ ಆ ಒಂದು ಬ್ಯಾಲ್ಕೋಟ್ ಏನಿದೆ ಅದಕ್ಕೆ ಅಮೆರಿಕನ್ ಗೌರ್ಮೆಂಟೇ ಒಂದು ಸೀಕ್ರೆಟ್ ನೋಟ್ ಅಂತ ಒಂದು ರಿಲೀಸ್ ಮಾಡಿದ್ರು. ಅವರು ಗುಂತನಾಮೋ ಬೇ ಅಂತ ಒಂದು ಜೈಲಿದೆ, ಅದರಲ್ಲಿ ಒಬ್ಬನನ್ನು ಹಿಡ್ಕೊಂಡಾಗ ಅವನನ್ನ ನಾವು ರಿಲೀಸ್ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಹೇಳಿದ್ರೆ ಆ ವ್ಯಕ್ತಿ ಹೇಳಿದ್ದಾನೆ ಅವನು ಟ್ರೈನಿಂಗ್ ಮಾಡ್ಕೊಂಡದ್ದು ಆ ಸ್ಥಳದ ಮದ್ರಸಾದಲ್ಲಿ ಅಂತ. ಅದು ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆಯ ಅಜರ್ ಮಸೂದ್ ಅವರಿಗೆ ಸೇರ್ತಕ್ಕಂಥದ್ದು. ಹಾಗಾಗಿ ನಮಗೆ ಅಷ್ಟು ಪ್ರಿಸಿಷನ್ ಆಗಿ ಇನ್ಫಾರ್ಮೇಶನ್ ಇಟ್ಕೊಂಡು, ಇಂಟೆಲಿಜೆನ್ಸ್ ಇನ್ಪುಟ್ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟನ್ನೇ ಮಾಡಿ ವಾಪಸ್ ಬರುವ ಆ ಚಾಕಚಕ್ಯತೆ ತೋರಿಸಿದಾರಲ್ಲ ನಮ್ಮ ಪಡೆ, ಅದು ಬಹಳವಂತವಾಗಿ ಶ್ಲಾಘಿಸಬೇಕಾದಂಥ ವಿಷಯ. ಹಾಗಾಗಿ ಟ್ರಂಪ್ ಅವರು ನಾವು ಮಾಡಿರ್ತಕ್ಕಂಥದ್ದನ್ನ ಯಾವುದೇ ನೋ ನಾನ್ಸೆನ್ಸ್ ಒಂದು ಪರ್ಫೆಕ್ಷನ್ ಅಂತಕ್ಕಂಥದ್ದನ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ. ಸೊ ಆ ಮಟ್ಟದಲ್ಲಿ ಖಂಡಿತ. ಬಟ್ ನಮ್ಮ ಟಾರ್ಗೆಟ್ ಕೂಡ ಪ್ರಾಬಬ್ಲಿ ಅಜರ್ ಮಸೂದ್ ಅವ್ರು ಆಗ್ಬೇಕಿತ್ತು. ಹಾಗಾಗಿದ್ರೆ ಅದಕ್ಕೆ ಈಕ್ವವಿಲೆಂಟ್. ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ ಅಮೆರಿಕನ್ರು ಆ ವಿಷಯದಲ್ಲಿ ತುಂಬಾನೇ ಮುಂದೆ ಇದ್ದಾರೆ. ಒಂದು ಇಂಟೆಲಿಜೆನ್ಸ್ ಇರ್ಬೋದು ಅಥವಾ ಒಂದು ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಇರ್ಬೋದು, ಆ ವಿಷಯಗಳಲ್ಲೆಲ್ಲ ಅವರು ಕೆಪಬಿಲಿಟಿ ಬೇಸ್ಡ್ ಫೋರ್ಸ್ ಸ್ಟ್ರಕ್ಚರ್ ಅಂತ ಹೇಳ್ತೇವೆ ಅಂತ. ಅವ್ರು ಯಾರ ಜೊತೆ ಕಾಂಪೀಟ್ ಮಾಡೋದಿಲ್ಲ, ಅವರೇ ಫಸ್ಟ್ ಇರಬೇಕು ಅಂತ. ಸೊ ಆ ಮಟ್ಟಕ್ಕೆ ಹೋಗ್ಬೇಕು ಅಂದ್ರೆ ಇಂಡಿಯಾಕ್ಕೆ ಇನ್ನೂ ಬಹಳ ವರ್ಷಗಳು ಬೇಕು. ಬಟ್ ಇರುವ ಒಂದು ಸಿಚುವೇಶನ್ನಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಕೇಪಬಿಲಿಟಿಯನ್ನು ಉಪಯೋಗಿಸ್ಕೊಂಡು ಅಷ್ಟು ಪರ್ಫೆಕ್ಷನ್ನಲ್ಲಿ ಇಂಡಿಯನ್ ಏರ್ ಫೋರ್ಸ್ ಉಪಯೋಗಿಸ್ಕೊಂಡು ಮಾಡತಕ್ಕಂಥ ವಿಷಯ ಇದೆಯಲ್ಲ,
ಶ್ಲಾಘನೀಯ ಅದು. ಎಸ್, ಯಾಕೆ ಅಂತಂದ್ರೆ ಸಾಕಷ್ಟು ವರ್ಷಗಳ ಹಿಂದೆ ಕೂಡ ಈ ಒಂದು ಮುಂಬೈನಲ್ಲಿ ದಾಳಿ ಆಗಿತ್ತು, ಸಾಕಷ್ಟು ಕಡೆಗಳಲ್ಲಿ ದಾಳಿ ಆಗಿತ್ತು. ಅಂದ್ರೆ ಹಿಂದಿನ ಒಂದು ಸರ್ಕಾರ ಇದ್ದಾಗ ಸಾಕಷ್ಟು ಕಡೆಗಳಲ್ಲಿ ದಾಳಿ ಆಗಿತ್ತು. ಆದರೆ ಅಲ್ಲಿ ಸಂತಾಪ ಸೂಚಕ ಕಾರ್ಯಕ್ರಮಗಳೇ ಜಾಸ್ತಿ ಆಯಿತು. ಅಷ್ಟು ಬಿಟ್ಟರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಯಾರು ದಾಳಿ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ನಾವು ಅದಕ್ಕೆ ಹೇಗೆ ರೆಸ್ಪಾಂಡ್ ಮಾಡಬೇಕು ಅನ್ನುವಂಥ ಒಂದು ಯಾವುದೇ ವಿಚಾರಗಳು ಕೂಡ ಹಿಂದಿನ ಒಂದು ಸರ್ಕಾರದ ಅವಧಿಯಲ್ಲಿ ಇರಲಿಲ್ಲ ಅಂತ. ಆದರೆ ಈ ಒಂದು ಸರ್ಕಾರ ಬಂದು 5 ವರ್ಷಗಳ ನಂತರ ನೋಡಿದ್ರೆ ಎರಡೆರಡು ದಾಳಿಗಳಾದರೂ ಕೂಡ ಅದಕ್ಕೆ ಸಡನ್ ರೆಸ್ಪಾಂಡನ್ನು ಮಾಡಿದ್ದಾರೆ. ಹಾಗೆ ನೋಡೋದಾದರೆ ಯೋಧರಿಗೆ ಸಾಕಷ್ಟು ರೀತಿಯಲ್ಲಿ ರಾಜಕೀಯ ಭದ್ರತೆಗಳಾಗಿರ್ಬೋದು, ಅದೇ ರೀತಿಯಲ್ಲಿ ಸಾಕಷ್ಟು ಭದ್ರತೆಗಳನ್ನು, ಫೆಸಿಲಿಟಿಗಳನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಪದೇ ಪದೇ ರಿಯಾಕ್ಷನ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಅಂದರೆ ಪಾಕಿಸ್ತಾನಕ್ಕೆ ಏನು ದಾಳಿಯನ್ನು ಮಾಡ್ತಾ ಇದ್ದಾರೋ ಅದಕ್ಕೆ ಸರಿಯಾದ ರೀತಿಯಲ್ಲಿ ರೆಸ್ಪಾಂಡ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಒಂದು ಯೋಧರ ವಿಚಾರದಲ್ಲಿ ಈ ಒಂದು ಕೇಂದ್ರ ಸರ್ಕಾರ ಮುಂದಿನ ಹಂತದಲ್ಲಿ ಯಾವ ರೀತಿ ಹೋಗ್ಬೋದು ಅಂತ? ನೀವು ಹೇಳಿದ ವಿಷಯಗಳೆಲ್ಲವೂ ಸಮಂಜಸವೇ. ಯಾಕೆ ಅಂತ ಹೇಳಿದ್ರೆ, ಇಷ್ಟು ವರ್ಷಗಳಾದರೂ ಎಲ್ಲ ದೇಶಗಳಲ್ಲಿ ಅವರ ಯೋಧರ ಒಂದು ಸಾಧನೆಗೆ, ಅವರ ತ್ಯಾಗಕ್ಕೆ ಒಂದು ವಾರ್ ಮೆಮೋರಿಯಲ್ ಅಂತ ಎಲ್ಲ ಕಡೆ ಕಟ್ಟಿದ್ದಾರೆ ಅಂತ ಎಷ್ಟೋ ದೇಶಗಳಲ್ಲಿ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಇದುವರೆಗೆ ನಾವು ಚಿಂತಿಸೇ ಇರಲಿಲ್ಲ ಅಂತ. ಅದಕ್ಕೋಸ್ಕರವೇ VP ಮಲಿಕ್ ಅಂತ ಹೇಳಿ ಇದಕ್ಕೆ ಮುಂಚೆ ಇದ್ದಂಥ ನಮ್ಮ ಆರ್ಮಿ ಚೀಫ್ ಅವರು 2014ರಲ್ಲಿ ಮೋದಿಯವರನ್ನ ಕೇಳ್ಕೊಂಡಿದ್ರು, ದೇಶಕ್ಕಾಗಿ ತ್ಯಾಗ ಮಾಡಿದ ಇವರೆಲ್ಲರಿಗೋಸ್ಕರ ಏನಾದರೂ ಒಂದು ಮಾಡಿ ಅಂತ ಹೇಳಿ. ಅದನ್ನೇ ಮೋದಿಯವರು ಈಗ ಫುಲ್ಫಿಲ್ ಮಾಡಿ ಕೊಟ್ಟದ್ದು, ಒಂದು ವಾರ್ ಮೆಮೋರಿಯಲ್ ಕಟ್ಟಿ ಕೊಟ್ಟದ್ದು. OROP ಅಂತ ಒಂದು ವಿಷಯ ಇರ್ಬೋದು, ನಿಮ್ಗೆ ಗೊತ್ತಿದ್ದಿರ್ಬೋದು, 1 ರ್ಯಾಂಕ್ 1 ಪೆನ್ಷನ್ ಅಂತ. ಅದಕ್ಕೂ ಸಹ ಅದಕ್ಕೆ ಸಹಿ ಮಾಡಿ ಎಷ್ಟಾದರೂ ಆಗಲಿ, ಅದು ಕಂಪ್ಲೀಟ್ ಸ್ಯಾಟಿಸ್ಫೈ ಮಾಡುವಷ್ಟು ಆಗದೇ ಇದ್ರೂ ಸಹ ಅದಕ್ಕೆ ಎಷ್ಟು ಬೇಕೋ ಅದನ್ನ ಹಣವನ್ನು ರಿಲೀಸ್ ಮಾಡಿದವರು ಅವರೇ ಸಹ. ಜೊತೆಗೆ ಒಂದು ಪೈಲಟ್ ಅನ್ನ ಕೇಳಿ ಆಗಲಿನ 2008ರ ಒಂದು ದಾಳಿ ನಡೆದಾಗ ಆ ಸಮಯದಲ್ಲಿ ಇದ್ದಂಥ ಕೆಲವರನ್ನ ಕೇಳಿದರೆ ಅವ್ರು ಹೇಳುವುದೇನು ಅಂತ ಹೇಳಿದ್ರೆ, ಆ ಸಮಯದಲ್ಲೂ ಇದೇ ಪ್ರಿಪರೇಷನ್ ಮಾಡಿ ಒಂದು ಆರ್ಡರ್ಗೋಸ್ಕರ ಕಾಯ್ತಾ ಇದ್ವಿ, ಆದರೆ ಪೊಲಿಟಿಕಲ್ ಡಿಸಿಷನ್ ಬರಲಿಲ್ಲ, ಅದಕ್ಕೋಸ್ಕರ ನಾವು ವಿತ್ಹೆಲ್ಡ್ ಮಾಡ್ಕೊಂಡ್ವಿ ಅಂತ. ಅದು ಬಹಳ ಡೇಂಜರಸ್ ಆದಂಥ ಒಂದು ಸಿಚುವೇಶನ್. ಯಾಕೆ ಅಂತ ಹೇಳಿದ್ರೆ, ನಮ್ಮ ಸೇನೆ ಏನಿದೆ ಅದರ ಮೊರಾಲಿಟಿ ಕೆಳಗಡೆ ಬರಬಾರ್ದು ಅಂತ, ಅದು ಡಿಮಾರಲೈಸ್ ಆಗಬಾರ್ದು ಅಂತ. ಅಂದ್ರೆ ನಾವು ಶತ್ರುಗಳು ಅಟ್ಯಾಕ್ ಮಾಡ್ತಾನೆ ಇದ್ದಾರೆ, ನಾವು ಸುಮ್ಮನೆ ಹೀಗಿರ್ಬೇಕಾ ಅಂತಕ್ಕಂಥ ಒಂದು ನೋವು ಬರಬಾರ್ದು. ಅಂದ್ರೆ ಆ ತ್ಯಾಗಗಳಿಗೆ ಒಂದು ಮರ್ಯಾದೆ ಇಲ್ವಾ ಅಂತ, ಅದಾಗಬಾರ್ದು ಅಂತ. ಆ ವಿಷಯದಲ್ಲಿ ನೋಡಿದ್ರೆ ಅದು ಮ್ಯಾನ್ಮಾರ್ ಸೈಡ್ ನಲ್ಲಿ ಬಾರ್ಡರ್ ನಲ್ಲಿ ನಡೆದ ಒಂದು ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಇಲ್ಲಿ ಊರಿಯಲ್ಲಿ ನಡೆದ ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಈಗ ಕೊಟ್ಟಿರುವ ರೆಸ್ಪಾನ್ಸ್ ಇರ್ಬೋದು, ನನ್ನ ಪ್ರಕಾರ ಯೋಧರಿಗೆ ಕೊಟ್ಟಂತ ಅದು ಅಥವಾ ಸಂದಂತ ಒಂದು ಗೌರವ. ಇದುವರೆಗೆ ತೀರ್ಕೊಂಡಂತ ಎಷ್ಟೋ ಜನ ಯೋಧರಿದ್ದಾರೆ, ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದ್ದಾರೆ, ಅಥವಾ ಬಾರ್ಡರ್ನಲ್ಲಿ ನಮಗೋಸ್ಕರ ಇವತ್ತೂ ಸಹ ಆ ಸಿಯಾಚನ್ನಲ್ಲಿ, ಆ ಚಳಿಯಲ್ಲಿ, ಆ -40+ ಇದ್ಕೊಂಡು ಏನೇನು ಮಾಡ್ತಾ ಇದ್ದಾರೆ, ಅವರೆಲ್ಲರಿಗೆ ಸಂದ ಗೌರವ ಅಂತಿರ್ಬೋದು. ಅದು ರಾಜಕೀಯವಾಗಿ ನಾವು ಹೇಗೆ ನೋಡ್ತೇವೆ ಅಂತಕ್ಕಂಥದ್ದು ಎರಡನೇ ವಿಷಯ. ಬಟ್ ಅದು ಫ್ಯಾಕ್ಟ್ಸನ್ನಂತ ಮುಂದೆ ಇಟ್ಕೊಂಡು ನೋಡಿದರೆ ಸಹ ಖಂಡಿತವಾಗಿಯೂ ಈ ಒಂದು ಗೌರ್ಮೆಂಟ್ ಆ ವಿಷಯದಲ್ಲಿ ಅದನ್ನು ಫುಲ್ಫಿಲ್ ಮಾಡಿದೆ. ಇನ್ನು ಮಾಡಬೇಕಾದದ್ದು ಬೇಕಾದಷ್ಟಿದೆ, ಆದರೆ 4 ಅಥವಾ 5 ವರ್ಷಗಳಲ್ಲಿ ಎಷ್ಟು ಮಾಡ್ಬೋದು ಅಂತಕ್ಕಂಥದ್ದು ಒಂದು ಲಿಮಿಟೇಷನ್. 70 ವರ್ಷವೇ ನಡೀದೇ ಇದ್ದಾಗ 5 ವರ್ಷದಲ್ಲಿ ಇಷ್ಟು ಮಾಡಿದ್ದಾರಲ್ಲ ಅಂತಕ್ಕಂಥದ್ದು ಇದು ಫಸ್ಟ್ ಸ್ಟೆಪ್. ಅದನ್ನೇ ಅವರು ಹೇಳ್ತಿರೋದು, ನಾವೆಲ್ಲ ಮಾಡಿದ್ದೇವೆ ಅಂತಲ್ಲ, ನಾವು ಏನು ಮಾಡಿದರೂ ಸಹ ಅದು ತೃಣವೇ ಅವರಿಗೆ, ಅವ್ರು ಮಾಡ್ತಿರ್ತಕ್ಕಂಥ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಯೋಧ ಬಾರ್ಡರ್ನಲ್ಲಿ ಫೈಟ್ ಮಾಡ್ತಾ ಆತನ ಜೀವನಕ್ಕೋಸ್ಕರ ಆತ ಏನು ಅರ್ನ್ ಮಾಡ್ತಾ ಇದ್ದಾನೆ, ಇವತ್ತು ಇಲ್ಲಿ ನಾನು ಸ್ವಿಗ್ಗಿಯ ಒಂದು ಕಸ್ಟಮರ್ ಆಗಿ ಅಥವಾ ಸ್ವಿಗ್ಗಿಯ ಫುಡ್ಡನ್ನು ಕೊಡ್ತಾ ಕೂಡ ಅರ್ನ್ ಮಾಡ್ಬೋದು. ಆ ಹಣವನ್ನು ಮಾಡಲಿಕ್ಕೆ ಎಲ್ಲಿ ಬೇಕಾದರೂ ಮಾಡ್ಬೋದು. ಆದರೆ ಆ ದೇಶ ಪ್ರೇಮ ಅಂತಕ್ಕಂಥದ್ದನ್ನು ಇಟ್ಕೊಂಡು ಬಾರ್ಡರ್ನಲ್ಲಿದ್ದಾರೆ ನೋಡಿ, ಅದು ಮುಖ್ಯವಾದಂಥ ವಿಷಯ. ಅದನ್ನು ಕೆಲವರು ಹೇಳ್ಬೋದು ಅಂತವ, ದೇಶ ಸೇವೆ ಮಾಡ್ತಾ ಇದ್ದಾರೆ, ಏನಿವಾಗ ಅಂತೇಳಿ. ಅವರಲ್ಲಿ ಹಾಗಿರೋದ್ರಿಂದ ನಾವು ಇಲ್ಲಿ ನೆಮ್ಮದಿಯಾಗಿ ಇದ್ದೇವೆ ಅಂತಕ್ಕಂಥದ್ದನ್ನು ಕೂಡ ನಾವು ರೆಕಗ್ನೈಸ್ ಮಾಡಬೇಕು. ಎಲ್ಲವೂ ಒನ್ ಸೈಡೆಡ್ ಆಗಿ ಅವರು ಸತ್ತರೆ ಮಾತ್ರ ಒಪ್ಕೊಳ್ಳೋದು, ಇವರು ಸತ್ತರೆ ಇಲ್ಲ ಅಂತ, ಅದು ಒಳ್ಳೆಯ ಆರ್ಗ್ಯುಮೆಂಟ್ ಕೂಡ ಅಲ್ಲ. ಹಾಗೆ ಆ ಮಟ್ಟದಲ್ಲಿ ನೋಡಿದರೆ ಖಂಡಿತವಾಗಿಯೂ ಗೌರ್ಮೆಂಟ್ ಅವರ ಒಂದು ಮಾರಲನ್ನು ರೈಸ್ ಮಾಡಿದೆ, ಒಂದು ರೆಸ್ಪೆಕ್ಟ್ ಇದೆ. ಅದೇ ರೀತಿ ನೋಡ್ತಿರ್ಬೋದು ನೀವು, ನಾನು ಈ ಚಿಕ್ಕ ಕಂಟಿಂಜೆನ್ಸಿ ಎಲ್ಲ ಬರ್ತಾರೆ, ಅಂದರೆ ಆರ್ಮಿಯಿಂದ ಬರುವವರು ಬೇರೆ ಬೇರೆ ಏರ್ಪೋರ್ಟ್ಗಳಲ್ಲಿ ಮತ್ತೊಂದಿರ್ಬೋದು. ಅಂದರೆ ಜನಗಳಲ್ಲಿ ಸಹ ಎಲ್ಲೋ ಒಂದು ಉತ್ಸಾಹ, ಜನಗಳಿಗೆ ಆ ಫೋರ್ಸಸನ್ನು ರೆಸ್ಪೆಕ್ಟ್ ಮಾಡಬೇಕು ಅಂತ ಅವ್ರು ಬಂದಾಗ ಎದ್ದು ನಿಂತು ಕ್ಲಾಪ್ ಮಾಡೋದಾಗ್ಲಿ, ವೆಲ್ಕಮ್ ಮಾಡೋದಾಗ್ಲಿ. ನಿನ್ನೆ ಸಹ ಅವರ ತಂದೆ ತಾಯಿ ಫ್ಲೈಟ್ನಲ್ಲಿ ಹೋದಾಗ ಎಲ್ಲರೂ ನಿಂತು ಅವರಿಗೆ ರೆಸ್ಪೆಕ್ಟ್ ಕೊಟ್ಟದ್ದಾಗಲಿ. ಅಂದರೆ ಎಲ್ಲಿಯೋ ಒಂದು ಸಂತೋಷ, ಅದಕ್ಕೆ ಹಣ ಕೊಟ್ಟು ತಗೊಳ್ಳಿಕ್ಕೆ ಆಗೋದಿಲ್ಲ. ಆ ಸಂತೋಷಕ್ಕೆ ಅದಕ್ಕೆ ಪೂರಕವಾಗಿ ಏನಾದರೂ ಒಂದು ಸರ್ಕಾರ ಕೂಡ ಮಾಡಿದಾಗ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತಕ್ಕಂಥದ್ದು, ಅದು ಎಕ್ಸ್ಪೀರಿಯನ್ಸ್, ಅದನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಕೂಡ ಕಷ್ಟ. ಆ ವಿಷಯದಲ್ಲಿ ಗೌರ್ಮೆಂಟ್ ಬಹಳ ಮಾಡಿದೆ, ಖಂಡಿತವಾಗಿ ಮೆಚ್ಚಬೇಕಾದಂಥ ವಿಷಯ. ಅದು ಬೈಪಾರ್ಟಿಸನ್ ಆಗಿ ಯಾವುದೇ ಪಾರ್ಟಿಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಈಗ ಈ ಸರ್ಕಾರ ಮಾಡಿದೆ ಅಂತಕ್ಕಂಥದ್ದು ಬಹಳ ಶ್ಲಾಘನೀಯ. ಒಂದು ವಿರಾಮ.
ವೀಕ್ಷಕರೇ, ನೀವೇ ನೋಡ್ತಾ ಇರುವ ಹಾಗೆ ಈ ಒಂದು ದೇಶ ಪ್ರೇಮದ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನು ಕೂಡ ಹೇಳಿದರು. ಇನ್ನು ಅಭಿನಂದನ್ ವರ್ತಮಾನ್ ಮಾಡಿರ್ತಕ್ಕಂಥ ಒಂದು ಸಾಧನೆಯ ವಿಚಾರವಾಗಿ ಕೂಡ ಶ್ಲಾಘನೆ ಕೂಡ ಆಯಿತು. ಅದೇ ರೀತಿಯಲ್ಲಿ ದೇಶದ ಗತ್ತನ್ನು ತಾಕತ್ತನ್ನು ಎತ್ತಿ ತೋರಿಸುವಂಥ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಅನ್ನುವಂಥ ಒಂದು ವಿಚಾರಗಳನ್ನು ಕೂಡ ಹೇಳಿದರು. ಇನ್ನೂ ಕೂಡ ಸಾಕಷ್ಟು ಮಾತಾಡಲಿಕ್ಕಿದೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ಅಭಿವರ್ತಮಾನ ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ಮಾತಾಡಲಿಕ್ಕೆ ಹೊರಟಿದ್ದೇವೆ. ಅದೇ ರೀತಿಯಲ್ಲಿ ಇನ್ನೂ ಕೂಡ ಸಾಕಷ್ಟು ವಿಚಾರಗಳನ್ನು ಮಾತಾಡಲಿಕ್ಕಿದ್ದೇವೆ. 1947-48 ಒಂದು ಇತಿಹಾಸ, ಅದೇ ರೀತಿಯಲ್ಲಿ ಆಂತರಿಕ ದೇಶದ್ರೋಹಿಗಳ ವಿಚಾರ, ಅದೇ ರೀತಿಯಲ್ಲಿ ರಾಜಕೀಯವನ್ನಾಗಿ ಯಾವ ರೀತಿ ಒಂದು ಯೋಧರ ಒಂದು ಹುತಾತ್ಮರಾಗಿದ್ದಾರೆ, ಅವರನ್ನು ರಾಜಕೀಯವಾಗಿ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಇಂದಿನ ರಾಜಕೀಯ ನಾಯಕರು ಅನ್ನುವಂಥ ಒಂದು ವಿಚಾರವಾಗಿ ಕೂಡ ಸಾಕಷ್ಟು ಮಾತಾಡಲಿಕ್ಕಿದೆ. ಇನ್ನು ಅದೇ ರೀತಿಯಲ್ಲಿ ನೋಡೋದಾದ್ರೆ ಇಸ್ರೇಲ್ನಲ್ಲಿ ಒಂದು ಕಾನೂನು ಜಾರಿಗೆ ಬಂದಿದೆ. ಏನು ಅಂತಂದರೆ, ಹುಟ್ಟುವಂಥ ಪ್ರತಿಯೊಬ್ಬ ಮಗುವು ಕೂಡ ದೇಶ ಸೇವೆಗಾಗಿ ಒಂದು ಟ್ರೈನಿಂಗನ್ನು ಮಾಡಬೇಕು ಅಂತ, ಅಂದರೆ ಸೇನೆಯ ಒಂದು ಟ್ರೈನಿಂಗನ್ನು ಆಗಬೇಕು ಅಂತ. ಹಾಗಾದರೆ ಭಾರತದಲ್ಲಿ ಅಂಥ ಒಂದು ಟ್ರೈನಿಂಗನ್ನು ಕೊಟ್ಟಾಗ ಪ್ರತಿಯೊಬ್ಬರಿಗೂ ಕೂಡ ದೇಶಾಭಿಮಾನ ಅಂದ್ರೇನು, ದೇಶ ಪ್ರೇಮ ಅಂದ್ರೇನು ಅನ್ನೋದು ಗೊತ್ತಾಗಲ್ವ ಅಂತ, ಭಾರತದಲ್ಲಿ ಇದನ್ನು ಅಳವಡಿಸೋದಕ್ಕೆ ಆಗೋದಿಲ್ವ ಅಂತ. ಒಳ್ಳೆ ವಿಷಯ. ಆದರೆ ಇಸ್ರೇಲ್ ಹುಟ್ಟಿದ ರೀತಿ, ಭಾರತ ಹುಟ್ಟಿದ ರೀತಿ ಎರಡೂ ಬಹಳ ವ್ಯತ್ಯಾಸ ಇದೆ. ಹೇಗೆ ಅಂತ ಹೇಳಿದ್ರೆ, ಭಾರತ ಅಂತಕ್ಕಂಥದ್ದನ್ನು ಬೇರೆಯವರು ಆಳಿದ್ರೆ ವಿನಃ ಭಾರತೀಯರನ್ನ ಭಾರತದಿಂದ ಹೊರಗೋಡಿಸಿದ್ದಿಲ್ಲ. ನಮ್ಮದೇ ಆದಂತ ಒಂದು ಜಿಯೋಗ್ರಫಿಕಲ್ ಏರಿಯಾ ಏನಿದೆ ಅದರಲ್ಲೇ ಇದ್ವಿ. ಬೇರೆಯವರು ಹೊರಗಿಂದ ಸಾವಿರಾರು ವರ್ಷಗಳು ಮೊದಲು ಮುಸಲ್ಮಾನರು ಇರ್ಬೋದು, ಅದಾದ ನಂತರ ಏನು ಕಲೋನಿಯಲ್ ರೂಲರ್ಸ್ ಇರ್ಬೋದು, 1498 ಇಂದ ಬಂದತ್ತವ್ರು ಇರ್ಬೋದು, ಅವರು ನಮ್ಮನ್ನು ಆಳಿದ್ದಾರೆ ವಿನಃ ನಮಗೆ ದೇಶ ಇಲ್ಲ ಅಂತ ಮಾಡಲಿಲ್ಲ. ಇಸ್ರೇಲ್ ವಿಷಯದಲ್ಲಿ ಹಾಗಲ್ಲ. 1800 ವರ್ಷಗಳು ದೇಶವೇ ಇಲ್ಲದೆ ತಿರುಗಿದಂಥ ಜನಗಳು ಯಹೂದಿಗಳು. ಹಾಗಾಗಿ 1948ರಲ್ಲಿ ಒಂದು ಇಸ್ರೇಲ್ ಅಂತ ಒಂದು ರಾಷ್ಟ್ರವನ್ನು ಕೊಟ್ಟಾಗ ಸುತ್ತ ಇದ್ದ ಎಲ್ಲ ರಾಷ್ಟ್ರಗಳು ಅಪೋಸ್ ಮಾಡುತ್ತವೆ. ಅದು ಪ್ಯಾಲೆಸ್ಟೀನಿಂದ ಹಿಡಿದು ಈಜಿಪ್ಟಿಂದ ಹಿಡಿದು ಸಿರಿಯಾ, ಜಾರ್ಡನ್, ಎಲ್ಲರೂ ಪ್ರತಿಯೊಬ್ಬರೂ ಸಹ ಅವರನ್ನು ದ್ವೇಷದಿಂದಲೇ ನೋಡ್ತಾರೆ ಅಂತ. ಹಾಗಾಗಿ ಅವರಿಗೆ ಒಂದು ದೇಶವಾಗಿ ಉಳಿಯೋದಕ್ಕೆ ಬಹಳ ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ ಸರ್ವೈವಲ್. ಮೊದಲು ಅವ್ರಿಗೆ ಬದುಕಬೇಕು, ದೇಶ ಅಂತ ಬದುಕಬೇಕು, ಅದಾದ ನಂತರವೇ ಬಾಕಿ ವಿಷಯಗಳು ಅಂತ. ನಮಗೆ ದೇಶ ಅಂತ ಬದುಕಬೇಕು ಅಂತಕ್ಕಂಥ ಟೆನ್ಷನ್ ಯಾವತ್ತೂ ಬರಲಿಲ್ಲ. ಹಾಗಾಗಿ ಅವರಲ್ಲಿ ಆ ಒಂದು ಧ್ಯೇಯವೇ ಇದ್ದಿದ್ರಿಂದ ಬದುಕಬೇಕು, ಇಸ್ರೇಲಿಗಳಾಗಿ ಉಳಿಬೇಕು, ಒಂದು ಜೂವಿಶ್ ಸ್ಟೇಟ್ ಆಗಿ ಇರಬೇಕು ಅಂತ ಅವ್ರು ಅನ್ಕೊಂಡದ್ರಿಂದ ಅದಕ್ಕೋಸ್ಕರ ರೆಡಿ ಮಾಡಬೇಕು. ಪ್ಲಸ್ ಅವ್ರಿಗೆ ಅಷ್ಟು ಜನಗಳೂ ಇಲ್ಲ, ಅಷ್ಟು ದೊಡ್ಡ ಟೆರಿಟರಿಯೂ ಇಲ್ಲ. ಹಾಗಾಗಿ ಅವ್ರು ಏನಂತ ಅನ್ಕೊಂಡ್ರು ಅಂದರೆ, ಒಂದು ಇಷ್ಟು ದಿನ ಬಿಟ್ಟು ಹೋದ ಕನೆಕ್ಷನ್ನಿಂದ ಆ ನ್ಯಾಷನಲಿಸಮ್ ಇರ್ಬೋದು, ಆ ರಾಷ್ಟ್ರ ಭಕ್ತಿ ಏನಿದೆ ಅದನ್ನೂ ತರಬೇಕು. ಅದರ ಜೊತೆಗೆ ದೇಶಕ್ಕೆ ಬೇಕಾದಷ್ಟು ಜನವನ್ನು ಒಂದು ಯುದ್ಧ ಅಂತ ಒಂದು ಹೊರಗೆ ಬಂದರೆ ಅಥವಾ ಯುದ್ಧ ನಡೆದ್ರೆ, ಬೇರೆ ರೀತಿಯ ಸಂದರ್ಭಗಳು ಬಂದರೆ, ಅಷ್ಟೊಂದು ವಿರೋಧಿ ರಾಷ್ಟ್ರಗಳು ಸುತ್ತ ಇರಬೇಕಾದ್ರೆ ಅದಕ್ಕೋಸ್ಕರ ಪ್ರಿಪೇರ್ ಆಗಿರಬೇಕು ಅಂತ ಇದು ಮಾಡಿದ್ದಾರೆ. ಹಾಗಾಗಿ ಬೆಂಜಮಿನ್ ನೇತನ್ಯಾಹು, ನಾವು ಯಾರನ್ನ ಬಿಬಿ ಅಂತ ಕರಿತೇವೆ, ಅವರ ಮಗ ಸಹ ಅದರಲ್ಲಿ ಮಾಡ್ತಾ ಇದ್ದಾನೆ ಅಂತ. ಅದೊಂದು ಒಳ್ಳೆಯ ಇದು ಕೂಡ. ಆದರೆ ಪ್ರಜಾಪ್ರಭುತ್ವದಲ್ಲಿ ಆ ಮಟ್ಟಕ್ಕೆ ನಾವು ಎಲ್ಲ ಕಡೆ ಇದನ್ನು ತರಬಹುದಾ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಅದಕ್ಕೋಸ್ಕರವೇ ಫೌಂಡಿಂಗ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಅಂತ ಹೇಳ್ತೇವೆ. ಅಂದರೆ ನಾವು ಯಾವುದರ ಮೇಲೆ ಯಾವ ಅಡಿಪಾಯವನ್ನು ಇಟ್ಕೊಂಡು ರಾಷ್ಟ್ರವನ್ನು ಕಟ್ಟಿದ್ದೇವೆ ಅನ್ನೋದು ನೋಡಿದಾಗ ನಮಗೆ ಭಯದಿಂದ ರಾಷ್ಟ್ರವನ್ನು ಕಟ್ಟಲಿಲ್ಲ, ನಮ್ಮನ್ನು ಯಾರು ಹೊರಗೂ ಹಾಕಿರಲಿಲ್ಲ. ಹಾಗಾಗಿ ನಮ್ಮ ಎರಡು ಬೇರೆ ಸಂದರ್ಭಗಳು, ಬಟ್ ಅದೊಂದು ಅಪ್ರಿಷಿಯೇಟ್ ಮಾಡಬೇಕಾದಂಥ ಒಂದು ವಿಷಯ, ಅಪ್ರಿಷಿಯೇಟ್ ಮಾಡಬೇಕಾದಂಥ ಒಂದು ರಾಷ್ಟ್ರ. ಯಾಕೆಂದರೆ ನಮಗಿಂತ 1 ವರ್ಷ ಲೇಟಾಗಿ ಹುಟ್ಟಿದ ರಾಷ್ಟ್ರ ಇವತ್ತು ಪ್ರಪಂಚದ ಒನ್ ಆಫ್ ದ ಮೋಸ್ಟ್ ಬಲಿಷ್ಠ ರಾಷ್ಟ್ರ. ಅಮೇರಿಕಾದ CIAಗೆ ಕೂಡ ಇವರ ಮೊಸಾದಿಂದಲೇ ಇಂಟೆಲಿಜೆನ್ಸ್ ಹೋಗುದು ಅಂತ, ಅಷ್ಟು ಬಲಿಷ್ಠವಾದಂಥ ರಾಷ್ಟ್ರ ಇಸ್ರೇಲ್. ಅದನ್ನು ಯಾರು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಇಸ್ರೇಲ್ ಅದರಿಂದ ಹೊರಗೆ ಬಂದಿದೆ. ನಾನು ಇರುವುದಕ್ಕೆ ಒಂದು ನನ್ನ ಅಸ್ತಿತ್ವಕ್ಕೆ ಭಯ ಇದೆ ಅಂತಕ್ಕಂಥದ್ದು ಯಾವ ರೀತಿ ಹುಟ್ಟಿತ್ತೋ ಆ ಭಯ ಇಲ್ಲ, ಅಸ್ತಿತ್ವದ ಭಯ ಯಾವತ್ತೂ ಹೋಗಿದೆ. ಈಗ ಇಸ್ರೇಲ್ ಈಗ ಬಹಳ ಬಲಿಷ್ಠವಾದ ರಾಷ್ಟ್ರ, ಅದನ್ನು ಯಾರು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಭಯ ಹುಟ್ಟಿಸ್ತಾ ಇದ್ದಾರೆ. ಹೌದು, ಖಂಡಿತವಾಗ್ಲೂ ಆ ಒಂದು ರೀಜನ್ ನಲ್ಲಿ ನಾವೇನು ವೆಸ್ಟ್ ಏಷ್ಯಾ ಅಂತ ಹೇಳ್ತೇವೆ, ಆ ರೀಜನ್ ನಲ್ಲಿ ಭಯ ಹುಟ್ಟಿಸ್ತಾ ಇರತಕ್ಕಂಥ ಒಂದು ಬಲಿಷ್ಠವಾದ ರಾಷ್ಟ್ರ ಇಸ್ರೇಲ್.
ಈಗ ರಾಜಕೀಯವಾಗಿ ಒಂದು ದೇಶದ ಪರಿಸ್ಥಿತಿಯನ್ನು ನೋಡೋದಾದ್ರೆ ಅರವಿಂದ್ ಕೇಜ್ರಿವಾಲ್ ಅಂತವ್ರು ಹೇಳ್ತಾರೆ ಇದು ರಾಜಕೀಯ ಲಾಭಕ್ಕೋಸ್ಕರ ಬಿಜೆಪಿಯವರು ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂತ ಒಂದು ಮಾತುಗಳು. ಹಾಗಾದ್ರೆ ಏನಾಗಿದೆ ಅಂದ್ರೆ ಯೋಧರು ಹುತಾತ್ಮರಾಗಿದ್ದಾರೆ ಇಷ್ಟು ಜನ, ಅದೇ ರೀತಿಯಲ್ಲಿ ದೇಶವೇ ಹೆಮ್ಮೆ ಪಡುವಂತ ಒಂದು ಕೆಲಸವನ್ನ ಯೋಧರು ಮಾಡಿದ್ದಾರೆ. ಅಂತ ಸಂದರ್ಭದಲ್ಲಿ ಇದನ್ನ ರಾಜಕೀಯವಾಗಿ ಎಳೆಯುವಂತ ಒಂದು ಪ್ರಯತ್ನಗಳು ಬೇಕಾಗಿತ್ತು ಅರವಿಂದ್ ಕೇಜ್ರಿವಾಲ್ ಅಂತ ಮಹಾನ್ ನಾಯಕರಿಗೆ ಅಂತ. ನೀವು ಮಹಾನ್ ನಾಯಕರು ಅಂತ ಇದ್ದೀರಾ. ನನ್ನ ಪ್ರಕಾರ ಅರವಿಂದ್ ಕೇಜ್ರಿವಾಲ್ ಇನ್ನೂ ಮಹಾನ್ ನಾಯಕ ಆಗಿಲ್ಲ. ಅಲ್ಲ, ಅವ್ರನ್ನ ಅವರು ಬಿಂಬಿಸ್ಕೊಳ್ತಾ ಇದ್ದಾರೆ. ಖಂಡಿತ. ಯಾಕಂದ್ರೆ ಪ್ರಧಾನಿಯಾಗಿ ನಾನು ಹೊರಹೊಮ್ತೇನೆ ಅನ್ನುವಂತ ಒಂದು ಹೇಳಿಕೆಗಳನ್ನ ನೋಡ್ತಾ ಇದ್ರೆ ಸ್ವಯಂ ಇದಿದೆ ಅವರಿಗೆ. ಚಾಣಕ್ಯ ಒಂದು ಮಾತು ಹೇಳ್ತಾನೆ, ಯಾವಾಗ ನಿನ್ನನ್ನು ಎಲ್ಲಾರು ದೂಷಿಸ್ತಾ ಇದ್ದಾರೋ ಎದುರು ನಿಂತ್ಕೊಂಡು ಆಗ ಯಾವುದೋ ಒಳ್ಳೆ ಕೆಲಸ ಮಾಡ್ತಾ ಇದ್ದೀಯಾ ಅಂತ ಒಂದು ಮಾತು ಹೇಳ್ತಾರೆ. ಹಾಗಾಗಿ ಇದನ್ನ ಮೋದಿಯವರು ನೆಗೆಟಿವ್ ಆಗಿ ತಗೊಳ್ಳುವ ಅವಶ್ಯಕತೆ ಇಲ್ಲ, ಅಥವಾ ಭಾರತೀಯ ಜನತಾ ಪಾರ್ಟಿ ಇದನ್ನ ನೆಗೆಟಿವ್ ಆಗಿ ತಗೊಳ್ಳೋ ಅಥವಾ NDA ಆಗಿ ಒಂದು ನೆಗೆಟಿವ್ ಆಗಿ ತಗೊಳ್ಳುವ ಅವಶ್ಯಕತೆ ಇಲ್ಲ ಅಂತ. ಅವ್ರೇನು ಅಂತ ಅವರ ಮನಸ್ಸಿನಲ್ಲಿ ನಾವು ಧ್ಯೇಯ ಕರೆಕ್ಟಾಗಿ ಇಟ್ಕೊಂಡಿದ್ದೇವೆ, ಇದಕ್ಕೆ ಮಾಡ್ತಾ ಇದ್ದೇವೆ ಅಂತ ಇದ್ರೆ ಅದಕ್ಕೆ ಎರಡು ಮಾತಿಲ್ಲ. ನೀವು ನೋಡಿ, ಅವರ ಒಳಗೆ ಸಹ ಯಡಿಯೂರಪ್ಪನಂತವರ ಅಂತ ಒಬ್ಬ ಲೀಡರು ಏನೋ ಒಂದು ಮಾತು ಹೇಳಿದ್ರು. ಖಂಡಿತ ಅದು ಕೂಡ ಭಾರಿ ಚರ್ಚೆಗೆ ಒಳಗಾಗಿದೆ ಬರುತ್ತೆ ಇದರಿಂದ ಅಂತ. ನೆಕ್ಸ್ಟ್ ಮೊಮೆಂಟ್ ನಲ್ಲಿ ಅದಕ್ಕೆ ಹೇಳಿದ್ ನಾನು, ಒನ್ಸ್ ಅ ಸೋಲ್ಜರ್ ಇಸ್ ಆಲ್ವೇಸ್ ಅ ಸೋಲ್ಜರ್ ಅಂತ. ನಮ್ಮ ಇದಕ್ಕೆ ಮುಂಚೆ ಇದ್ದಂತ ಆರ್ಮಿ ಚೀಫ್ VK ಸಿಂಗ್ ಅವರು ಇಮಿಡಿಯೇಟ್ ಆಗಿ ಹೇಳಿದ್ರು, ಇಲ್ಲ ಸರ್, ನಾವು ದೇಶಕ್ಕಾಗಿ ಹೋರಾಡುವವರು, ದೇಶಕ್ಕಾಗಿಯೇ ಸೇನೆ ಇರ್ತಕ್ಕಂಥದ್ದು, ಆ ಸೇನೆಗೆ ಎಷ್ಟು ಬೇಕೋ ಅಷ್ಟು ಹೆಲ್ಪ್ ಮಾಡ್ತಕ್ಕಂಥದ್ದು ನಮ್ಮ ಧ್ಯೇಯವೇ ವಿನಃ ಅದು ಯಾವ ಪಾರ್ಟಿಗೂ ಸಂದಿದ್ದಲ್ಲ, ಯಾವ ರಾಜಕೀಯ ಪಕ್ಷಕ್ಕೂ ಸಂದಿದ್ದಲ್ಲ. ನಾವು ರಾಜಕೀಯವನ್ನ ತರಲೇಬಾರದು ಫೋರ್ಸಸ್ ಒಳಗಡೆ ಅಂತ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ. ಆದರೆ ಅದೇ ಮಾತನ್ನ ನಾವು ಆರ್ಗ್ಯುಮೆಂಟ್ ಮಾಡುವಾಗ ಒಂದು ಸಿವಿಲಿಯನ್ ರೂಲ್ ಕೆಳಗಡೆನೆ ಮಿಲಿಟರಿ ಇರ್ತಕ್ಕಂಥದ್ದು ಭಾರತದಲ್ಲಿ. ನಾವು ಯಾವತ್ತೂ ಮಿಲಿಟರಿಯನ್ನು ಅದಕ್ಕಿಂತ ಮೇಲೆ ಮಟ್ಟಕ್ಕೆ ಬಿಡಲೇ ಇಲ್ಲ. ಅದಕ್ಕೆ ನಮ್ಮ ದೇಶದ ರಾಷ್ಟ್ರಪತಿಗಳು ಸುಪ್ರೀಂ ಕಮಾಂಡರ್ ಆಫ್ ದ ಫೋರ್ಸಸ್, ಆದರೆ ರಿಯಲ್ ಎಕ್ಸಿಕ್ಯೂಟಿವ್ ಆಗಿ ಪ್ರೈಮ್ ಮಿನಿಸ್ಟರ್ ಡಿಸಿಷನ್ಸ್ ಅನ್ನು ತಗೊಳ್ತಾರೆ, ಅವರು ಅದನ್ನು ಡಿಸಿಷನ್ ಮಾಡ್ತಾರೆ. ಅಂದರೆ ಅವರು ಡಿಸಿಷನ್ ತಗೊಳ್ಳದೆ, ಒಂದು ಸ್ಟ್ರಾಟಜಿಕ್ ಡಿಸಿಷನ್, ಒಂದು ಪರ್ಫೆಕ್ಟ್ ಆದ ಒಂದು ಡಿಸಿಷನ್ ತಗೊಳ್ಳದೆ, ಅದಕ್ಕೆ ಒಂದು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅಂತ ಒಂದಿರುತ್ತೆ, CCS ಅಂತ. ಆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಒಂದು ಡಿಸಿಷನ್ ತಗೊಂಡು ಅದಾದ ನಂತರವೇ ನೀವು ಹೀಗೆ ಮಾಡಿ ಮುಂದುವರಿಸಿ ಅಂತ ಇವರ ಪ್ಲಾನಿಗೆ ಗೋ ಹೆಡ್ ಕೊಡದೆ ಹೋಗಿದ್ದಿದ್ರೆ ಯಾವ ಫೋರ್ಸ್ನವ್ರು ಏನೂ ಮಾಡ್ತಿರ್ಲಿಲ್ಲ. 26/11 ಅದಕ್ಕೆ ಸಾಕ್ಷಿ ಅಲ್ಲ. ಖಂಡಿತ. ಸೊ ಹಾಗಾಗಿ ಮಾಡಿರುವಾಗ ಅದನ್ನ ಮಾಡಿದ ವ್ಯಕ್ತಿಗೆ, ದೇಶದ ಪ್ರಧಾನಿಗೆ ಅದರ ಕ್ರೆಡಿಟ್ ಕೊಡುವುದರಲ್ಲಿ ನನ್ನ ಪ್ರಕಾರ ಯಾವುದೇ ತಪ್ಪಿಲ್ಲ. ಕ್ರೆಡಿಟ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ನಿಮಗೆಲ್ಲೋ ವ್ಯಕ್ತಿ ದ್ವೇಷವನ್ನ ತೋರಿಸ್ತಾ ಇದ್ದೀರಾ ಅಂತ ಅಷ್ಟೇ. ಬಾಕಿ ವಿಷಯದಲ್ಲೂ ತೋರಿಸಿ, ನೀವು ಏನ್ ಬೇಕಾದ್ರೂ ಕರೀರಿ, ಅವರು ಅದಕ್ಕೆ ಸೇರಿದವರು ಇದಕ್ಕೆ ಸೇರೋದು 108 ವಿಷಯಗಳನ್ನು ಮಾತಾಡಿ. ದೇಶಕ್ಕಾಗಿ ಒಳ್ಳೇದು ಮಾಡಿರುವಾಗ ಅದನ್ನ ಅವರಿಗೆ ಕೊಡ್ತಕ್ಕಂಥದ್ದು, ಅದಕ್ಕೆ ಬೇಕಾಗಿರತಕ್ಕಂಥ ಗೌರವವನ್ನು ಕೊಡ್ತಕ್ಕಂಥದ್ದು. ಆಫ್ಟರ್ ಆಲ್ ಅವರು ನಮ್ಮ ದೇಶದ ಪ್ರಧಾನಿ, ನನಗೊಬ್ಬನಿಗಲ್ಲ ನಿಮಗೊಬ್ಬನಿಗಲ್ಲ ಎಲ್ಲರಿಗೂ ಪ್ರಧಾನಿಯೇ. ಅದಾಗಲೇಬೇಕು. ಯಾಕೆ ಇದಕ್ಕೆ ಮುಂಚೆ ಇದ್ದು ಅಷ್ಟೊಂದು ಇದನ್ನ ಮಾಡಿದಂಥ ಬೇರೆ ಬೇರೆ ಪಾರ್ಟಿಗಳಿದ್ದು ರೂಲ್ ಮಾಡಿದ್ರು ಸಹ ಒಂದು ಇಸ್ಲಾಮಿಕ್ ಕಾನ್ಫರೆನ್ಸ್ನಲ್ಲಿ ನಮಗೊಂದು ಪ್ಲೇಸ್ ಸಹ ಕೊಟ್ಟಿರಲಿಲ್ಲ. ಈಗ ಯಾಕೆ ಅಷ್ಟೊಂದು ವಿರೋಧಿಸುವ ಮೋದಿಯವರ ಕೆಳಗಡೆ ನಡೀತಾ ಇದೆ? ಯಾಕೆ ಸುಷ್ಮಾ ಸ್ವರಾಜ್ ಅವ್ರನ್ನ ಕರೆದು ಮಾತಾಡಿಸ್ತಾ ಇದ್ದಾರೆ? ಯಾಕೆ ಆನರ್ ಮಾಡ್ತಾ ಇದ್ದಾರೆ? ಪಾಕಿಸ್ತಾನ ನಾನು ಬರುವುದಿಲ್ಲ ಅಂತ ಬಾಯ್ಕಾಟ್ ಮಾಡಿದ್ರು ಕಂಟಿನ್ಯೂ ಮಾಡುವಂತ ಪ್ರಮೇಯ ಏನಿದೆ? ಅಂದ್ರೆ ದೇಶಕ್ಕೆ ಎಲ್ಲೋ ಒಂದು ರೆಸ್ಪೆಕ್ಟ್ ಬರುವಾಗ, ಈಗ ನಾವು ಹೇಳ್ತೇವೆ ಇದು ಪ್ರಧಾನಿಯವರಿಗಲ್ಲ ಅಥವಾ ಮೋದಿಯವರಿಗಲ್ಲ, ಇದು ದೇಶಕ್ಕೆ ಸಲ್ಲಬೇಕಾದಂತು ಅಂತ ಹೇಳ್ತೇವೆ. ನಮ್ಮ ದೇಶದಿಂದ ಹೊರಗಡೆ ಹೋದಾಗ ನಮ್ಮ ಪ್ರಧಾನಿಯವರನ್ನ ಯಾರಾದರೂ ಇನ್ಸಲ್ಟ್ ಮಾಡಿದರೆ ಅದನ್ನ ಇನ್ಸಲ್ಟ್ ಟು ದ ನೇಷನ್ ಅಥವಾ ದೇಶಕ್ಕೆ ಮಾಡಿದ ಇನ್ಸಲ್ಟ್ ಅಂತ ಅಂತೇವೋ, ಪ್ರಧಾನಿ ಮೋದಿಯವರಿಗೆ ಮಾಡಿದ ಅಥವಾ ಮೋದಿಯವರಿಗೆ ಮಾಡಿದ ಇನ್ಸಲ್ಟ್ ಅಂತೇವೋ. ನ್ಯಾಚುರಲ್ ಆಗಿ ದೇಶಕ್ಕೆ ಮಾಡಿದ ದೇಶ ಪ್ರಧಾನಿ ಎರಡೂ ಒಂದೇ. ಹಾಗಾಗಿ ಅದನ್ನ ಅಷ್ಟೊಂದು ಇದಾಗಿ ತೆಗೆದು ಅದು ರಾಜಕೀಯ ದಾಳವಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದು ಅವ್ರು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಈಗ ಮಾತಾಡುವಾಗ ಈಗ ನಾನು ಪ್ರಧಾನಿ ಅಲ್ಲ, ಸ್ವಲ್ಪ ಹೊತ್ತಿಗೆ ನಾನು ರಾಜಕೀಯ ವ್ಯಕ್ತಿ ಅಥವಾ ಭಾರತೀಯ ಜನತಾ ಪಾರ್ಟಿಯ ಪ್ರತಿನಿಧಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಈಗ ಪ್ರೈಮ್ ಮಿನಿಸ್ಟರ್ ಅಂತ ಬದಲಾಯಿಸ್ಕೊಳ್ಳಿಕ್ಕೆ ಆಗ್ತದ? ನಾವೇ ಚಾಯ್ಸ್ ಮಾಡಿ ಆ ಪಾರ್ಟಿಯಿಂದ ಬಂದವ್ರನ್ನ ಕಳಿಸಿದ್ದೇವೆ. ದೇಶ ಚಾಯ್ಸ್ ಮಾಡಿ ಕಳಿಸಿದೆ. ನಾವ್ ಯಾರದ್ರ ಬಗ್ಗೆ ಹೇಳಲಿಕ್ಕೆ ಹೇಳಿ? ದೇಶ ಕಳಿಸಿದೆ, ಅದನ್ನ ಇದು ಮಾಡ್ತಿದ್ರು. ಸೊ ಹಾಗಾಗಿ ರಾಜಕೀಯ ಲಾಭ ಪಡ್ಕೊಂಡಿದ್ದೇವೆ ಅಂತ ಹೇಳ್ತಕ್ಕಂಥ ಅರವಿಂದ್ ಕೇಜ್ರಿವಾಲ್ರ ಒಂದು ಮಾತೇನಿದೆ, ಅದು ಪ್ರಾಬಬ್ಲಿ ಮೂರ್ಖತನದ ಪರಮಾವಧಿ. ಅದು ಅವರು ಇನ್ನೂ ಆ ಒಂದು ರಾಜಕೀಯದಲ್ಲಿ ಆ ಮೆಚೂರಿಟಿ ಬಂದಿಲ್ಲ ಅಂತಕ್ಕಂಥದ್ದನ್ನು ತೋರಿಸ್ತಾ ಇದ್ದಾರೆ. ಅದನ್ನ ಬರುವ ಎಲೆಕ್ಷನ್ ಅಲ್ಲಿ ಅವರಿಗೂ ಕೂಡ ತಿಳಿಸ್ತಾರೆ ಡೆಲ್ಲಿಯಲ್ಲಿ, ಅದಕ್ಕೇನೆರಡು ಮಾತಿಲ್ಲ, ಅದು ಗೊತ್ತಾಗ್ತದೆ. ಬಟ್ ಇಷ್ಟು ಒಂದು ನೀಚ ಮಟ್ಟಕ್ಕೆ ಹೋಗಬಾರ್ದು ರಾಜಕೀಯ ವ್ಯಕ್ತಿಗಳು. ಇನ್ನೊಂದು ವಿಚಾರವನ್ನು ನೋಡ್ತಾ ಹೋದ್ರೆ ಮಮತಾ ಬ್ಯಾನರ್ಜಿ ಅವರು ಕೇಳ್ತಾರೆ ಸರ್ಜಿಕಲ್ ಸ್ಟ್ರೈಕ್ ನಡೆದಿದ್ಯಾ ಅನ್ನುವಂತ ಒಂದು ವಿಚಾರಗಳು. ಹಾಗಾದ್ರೆ ಇಂಥ ಒಂದು ಬಿಗ್ ಕ್ವಶನ್ ಮಾರ್ಕ್ಗಳು ಯಾಕೆ ಅಂತ ಮಮತಾ ಬ್ಯಾನರ್ಜಿ ಅವರಿಗೆ? ಅವರು ತನ್ನನ್ನೇ ತಾನು ಪ್ರಧಾನಿ ಅಂತ ಅನ್ಕೊಳ್ತಾ ಇದ್ದಾರೆ. ಖಂಡಿತವಾಗ್ಲು ನೋಡಿ, ಈಗ ಅವರಿಗೆ ಇರತಕ್ಕಂಥ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಎಲ್ಲೋ ಒಂದು ಜಾಗದಲ್ಲಿ
ಅವರನ್ನ ಇವರೆಲ್ಲ ಸೇರಿಕೊಂಡು ಪ್ರತಿಬಿಂಬಿಸ್ತಾರೆ ಅಂತ. ಆದರೆ ಆ ಬಂಧನದಲ್ಲಿ ಇರ್ತಕ್ಕಂಥ ದೊಡ್ಡ ಪ್ರಾಬ್ಲಮ್ ಏನು ಅಂತ ಹೇಳಿದರೆ, ಚಂದ್ರಬಾಬು ನಾಯ್ಡು ಅನ್ಕೊಳ್ತಾರೆ ನಾನು ಪ್ರಧಾನಿ ಆಗ್ತೇನೆ ಅಂತ, ಈಚೆ ಮಮತಾ ಬ್ಯಾನರ್ಜಿ ನಾನು ಆಗ್ತೇನೆ ಅಂತ ಹೇಳ್ಕೊಳ್ತಾರೆ, ಕೊಟ್ಟರೆ ಒಂದು ಚಾನ್ಸ್ ನಾನು ಆಗ್ತೇನೆ ಅಂತ ಶರದ್ ಪವಾರ್ ಅವ್ರು ಅನ್ಕೊಳ್ತಾರೆ, ಪ್ರತಿಯೊಬ್ಬರು ಅದರಲ್ಲಿ ಪ್ರಧಾನಿ ಆಗ್ತೇನೆ ಅಂತಲೇ ಹೇಳ್ಕೊಳ್ತಾ ಇದ್ದಾರೆ. ಹಾಗಿರುವ ಒಂದು ಪರಿಸ್ಥಿತಿಯಲ್ಲಿ ಮಮತಾ ಬ್ಯಾನರ್ಜಿಯವರು ಇದು ಮೊದಲೇ ಅಂತಲ್ಲ, ಇದಕ್ಕೆ ಮುಂಚೆ ಕೂಡ ಬಾಂಗ್ಲಾದೇಶಕ್ಕೆ ಹೋಗುವಾಗ ತೀಸ್ತಾ ವಾಟರ್ ವಿಷಯದಲ್ಲಿ ಮನಮೋಹನ್ ಸಿಂಗ್ ಅವರು ಬನ್ನಿ ಅಂತ ಹೇಳಿದಾಗ ಬರ್ತೇನೆ ಅಂತ ಹೇಳಿ ಕೊನೆಗೆ ಮನಮೋಹನ್ ಸಿಂಗ್ ಅವರು ಮಾತ್ರವೇ ಹೋಗಿ ಮಮತಾ ಬ್ಯಾನರ್ಜಿಯವರು ಹೋಗದೆ ಅವಮಾನ ಮಾಡಿದಂಥ ಸಂದರ್ಭ ಇದೆ. ಹಾಗಾಗಿ ದೇಶವನ್ನ ಮೊದಲಿಗೆ ಹೀಗೆಲ್ಲ ಮಾಡಿ ಮಾತಾಡಿದ ಏನು ಮೊದಲನೇ ಇನ್ಸಿಡೆನ್ಸ್ ಅಲ್ಲ ಇದು ಮಮತಾ ಬ್ಯಾನರ್ಜಿ ಅವರು. ಹಾಗಾಗಿ ಆ ರೀತಿ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಅದಕ್ಕೆ ನೀವು ಮೋದಿಯವರ ರಿಯಾಕ್ಷನ್ ನೀವು ನೋಡಿದ್ದಿರ್ಬೋದು, ಅವ್ರು ಅದು ಯಾವುದೋ ಆನ್ಸರೇ ಮಾಡೋದಿಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ಆಕೆ ಬಾಯಿ ಮುಚ್ಚಲಿಕ್ಕೆ ಸಾಧ್ಯವೂ ಇಲ್ಲ ಅಂತ. ಸೊ ಹಾಗಾಗಿ ನಮಗೆ ಆಂತರಿಕ ಶತ್ರುಗಳೇ ಹೆಚ್ಚಾಗ್ಬಿಟ್ಟಿದ್ದಾರೆ ಅಂತ. ಅವರ ರಾಜಕೀಯವನ್ನು ಅವರು ರಾಜಕೀಯಕ್ಕೋಸ್ಕರವೇ ಆ ಮಾತುಗಳನ್ನು ಆಡ್ತಾ ಇದ್ದಾರೆ. ಆದರೆ ಬೇರೆಯವರು ಅದನ್ನು ಸಪೋರ್ಟ್ ಮಾಡಿ ಇನ್ನೆಲ್ಲೋ ಮಾತಾಡಿದರೆ, ಒಂದು ನಮ್ಮ ಸೇನೆಯನ್ನಿರ್ಬೋದು ಅಥವಾ ಆ ಡಿಸಿಷನ್ ತಗೊಂಡ ವ್ಯಕ್ತಿಯನ್ನಿರ್ಬೋದು, ಅದನ್ನು ರಾಜಕೀಯ ಬಳಸ್ಕೊಳ್ತಾ ಇದ್ದಾರೆ, ರಾಜಕೀಯ ದಾಳವಾಗಿ ನೋಡ್ತಿದ್ದಾರೆ ಅಂತಾರೆ ವಿನಃ ಅವರು ಮಾಡ್ತಿರೋದು ಅದನ್ನೇ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ. ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ, ಅವರವರ ಅಭಿಮಾನಿಗಳೇನಿರ್ತಾರೆ, ರಾಜಕೀಯ ನಾಯಕರ ಅಭಿಮಾನಿಗಳು ಇಂತಹ ಒಂದು ಪ್ರಶ್ನೆಗಳನ್ನ ದೊಡ್ಡ ದೊಡ್ಡ ರಾಜಕಾರಣಿಗಳು ಈ ರೀತಿಯಾದಂಥ ಒಂದು ಹೇಳಿಕೆಗಳನ್ನು ಕೊಟ್ಟಾಗ, ನಮ್ಮ ನಾಯಕರೇ ಇಂಥ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ನಾವು ಆರಾಮಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡ್ಬೋದು, ತೊಂದರೆ ಇಲ್ಲ ಅನ್ನುವಂಥ ಒಂದು ವಿಚಾರಗಳೇ ಅವರ ಮನಸ್ಥಿತಿಗೆ ಬರುತ್ತೆ ಬಿಟ್ರೆ, ಅದೇ ರೀತಿಯಲ್ಲಿ ರಾಜಕಾರಣಿಗಳು ಯೋಧರ ಪರವಾಗಿ ಒಂದು ಸಾಧನೆಯ ಪರವಾಗಿ ಮಾತಾಡಿದಾಗ ಆಟೋಮೆಟಿಕ್ ಆಗಿ ಇಲ್ಲಿನ ಒಂದು ಅಭಿಮಾನಿಗಳಿಗೂ ಕೂಡ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ, ದೇಶ ಪ್ರೇಮ ದೇಶಾಭಿಮಾನ ಹೆಚ್ಚುತ್ತೆ ಅಂತ. ಆ ಕೆಲಸಗಳು ಈಗ ಭಾರತದಲ್ಲಿ ಆಗ್ತಾ ಇಲ್ಲ. ಇಂತಹ ಒಂದು ದೇಶದ್ರೋಹಿಗಳನ್ನ ಹೇಗೆ ಮಟ್ಟ ಹಾಕ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ. ಖಂಡಿತವಾಗಿಯೂ. ಯಾಕೆ ಅಂತ ಹೇಳಿದ್ರೆ ಯಥಾ ರಾಜ ತಥಾ ಪ್ರಜಾ ಅಂತಾನೆ ಹೇಳ್ತಾರೆ ಹಿಂದಿನವರು ಕೂಡ. ಏನು ಅಂತ ಹೇಳಿದ್ರೆ ಅವರ ಲೀಡರ್ ಹೇಗೆ ನಡ್ಕೊಳ್ತಾರೆ ಹಾಗೆ ನಡ್ಕೊಳ್ತಾರೆ. ಆದರೆ ಈ ರೀತಿಯ ಕೆಲವು ವಿಷಯಗಳು ನಡೆದಾಗ, ಈಗ ಇನ್ನೊಂದು ರಾಷ್ಟ್ರಕ್ಕೆ ನುಗ್ಗಿ ಅಲ್ಲಿನ ಜನಗಳನ್ನ ಅಂದ್ರೆ ಅಲ್ಲಿನ ಉಗ್ರರನ್ನ ಸದೆಬಡಿಯುವಂಥ ವಿಷಯಗಳು ನಡೆದಾಗ, ಏನಾದರೂ ರಾಜಕೀಯ ವ್ಯಕ್ತಿಗಳು ಇದೇ ರೀತಿ ಪ್ರಯತ್ನ ಮಾಡಿದ್ರು, 1-2 ಇನ್ಸ್ಟೆನ್ಸ್ನಲ್ಲಿ ನನ್ನ ಪ್ರಕಾರ ಅವರ ಅಭಿಮಾನಿಗಳಿಗೆ ಅವರಿಗೆ ಹೊಡಿತಾರೆ. ಆ ಒಂದು ಪರಿಸ್ಥಿತಿ ಭಾರತದಲ್ಲಿ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ರಾಷ್ಟ್ರೀಯತೆ ಅಂತಕ್ಕಂಥದ್ದು ಚೆನ್ನಾಗೇ ಬರ್ತಾ ಇದೆ ಎಲ್ಲ ಮಟ್ಟದಲ್ಲಿ ಕೂಡ. ಯಾಕೆಂತ ಹೇಳಿದ್ರೆ ಎಲ್ಲರಿಗೂ ಎಲ್ಲೋ ಒಂದು ಅಭಿಮಾನ, ಅದು ನಮ್ಮ ರಾಷ್ಟ್ರ ಕೆಲಸ ಮಾಡಿದೆ, ರಾಷ್ಟ್ರಕ್ಕೋಸ್ಕರ ಮಾಡಿದೆ ಅಂತಕ್ಕಂಥ ಒಂದು ಸೆಲೆಬ್ರೇಷನ್ ಎಲ್ಲ ಕಡೆ ನೋಡಿದ್ದೇವೆ. ಕಳೆದ ಒಂದು 20 ದಿನಗಳಿಂದ ಇನ್ನೂ ಜಾಸ್ತಿ ಆಗಿದೆ. ಖಂಡಿತವಾಗ್ಲೂ ಜಾಸ್ತಿ ಆಗಿದೆ. ಅದರ ಜೊತೆಯಲ್ಲಿ ಆ ಸಾಮಾಜಿಕ ಜಾಲತಾಣಗಳು ಏನಿದೆ ಅದಕ್ಕೆ ಸೇರಿದಂಥ ಕೆಲವು ವ್ಯಕ್ತಿಗಳು ಇದನ್ನು ಉದ್ದೇಶಪರವಾಗಿ ಉಪಯೋಗಿಸ್ಕೊಂಡು ಆಚೆ ಪ್ರಧಾನಿಗಳನ್ನು ಹೊಗಳುವುದು, ಅಥವಾ ಇದು ಮಾಡಿದ್ದಾನೆ ಇವರ ವೀಕ್ನೆಸ್ ಅನ್ನೋದು, ಅದರ ಬಗ್ಗೆ ಇವರಿಗೆ ಇಂಟ್ರೆಸ್ಟ್ ಇಲ್ಲ, ಅಲ್ಲೆಲ್ಲೋ ಶೂಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋದು, ಇವೆಲ್ಲವನ್ನ ಬೇಕು ಅಂತಲೇ ಉಪಯೋಗಿಸ್ತಾ ಇದ್ದಾರೆ. ಅದರಿಂದ ರಾಜಕೀಯ ಲಾಭ ಪಡೆದು ಎಲ್ಲೋ ಕೆಳಮಟ್ಟದಲ್ಲಿ ಇರ್ತಕ್ಕಂಥವ್ರು ನಮಗೂ ಎಲ್ಲಾದರೂ ಒಂದು ಜಾಗ ಸಿಗಬಹುದೇನೋ ಅಂತ ಹೇಳಿ ಅವರ ಭಜನ ಮಂಡಳಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕೆಲವರು ಇರೋದ್ರಿಂದ ಇವು ನಡೀತಾ ಇವೆ. ಬಟ್ ಹೆಚ್ಚು ದಿನಗಳಿದು ನಡೆಯುವುದೂ ಇಲ್ಲ. ಖಂಡಿತವಾಗ್ಲೂ ಇದೇ ರೀತಿ ಮುಂದುವರೆದರೆ ಎಲ್ಲ ರಾಜಕೀಯ ವ್ಯಕ್ತಿಗಳಿಗೆ, ಅವರ ಅನುಯಾಯಿಗಳಿಗೆ ಅಥವಾ ಅತಿ ಆಪ್ತರಿಗೆ ಎಲ್ಲರಿಗೂ ಬೇರೆ ರೀತಿಯ ಒಂದು ಪಾಠವನ್ನು ಕಲಿಸುವಂಥ ಸಂದರ್ಭ ಬಹಳ ಹತ್ತಿರದಲ್ಲೇ ಬರುತ್ತೆ. ಅದನ್ನು ಟಾಲರೇಟ್ ಮಾಡೋದಿಲ್ಲ ಇಂಡಿಯಾದಲ್ಲಿ. ಖಂಡಿತವಾಗಿಯೂ ಅದಕ್ಕೊಂದು ರೆಸ್ಪಾನ್ಸ್ ಕೊಡ್ತಾರೆ ಅಂತ. ಅಂದ್ರೆ ಜನರಿಗೂ ಕೂಡ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋ ಕೂಡ ಗೊತ್ತಾಗುತ್ತೆ. ಯಾರು ಯೋಧರ ಪರ ಇದ್ದಾರೆ, ಯಾರು ದೇಶದ ಪರ ಇದ್ದಾರೆ, ಯಾರು ಯೋಜನೆಗಳ ಪರ ಇದ್ದಾರೆ, ಇನ್ಯಾರು ಅಧಿಕಾರದ ಪರ ಇದ್ದಾರೆ ಅಂತ. ಒಂದು ಮಾತಿದೆ, ಅಮಿತ್ ಶಾ ಅವರು ಹೇಳಿದ್ರು, ಒಂದು ದಿನ ಸೋಮವಾರದ ದಿನ ರಾಹುಲ್ ಗಾಂಧಿ, ಮಂಗಳವಾರ ದಿನ ಮಾಯಾವತಿ, ಬುಧವಾರ ದಿನ ಮಮತಾ ಬ್ಯಾನರ್ಜಿ, ಹೀಗೆ ಒಂದೊಂದು ದಿನ ಒಬ್ಬೊಬ್ರು. ಭಾನುವಾರ ರಜೆ ತಗೊಂಬಿಡಿ ನೀವು ಪ್ರಧಾನಿ ಹುದ್ದೆಗೆ ಬೇಡ, ಉಳಿದ 6 ದಿನವೂ ಕೂಡ ಒಬ್ಬೊಬ್ರು ಪ್ರಧಾನಿ ಆಗಿರಿ ಅನ್ನುವಂತ ಒಂದು ಹೇಳಿಕೆಗಳನ್ನ ಕೊಟ್ಟಿದ್ರು. ಅದು ತೃತೀಯ ರಂಗವನ್ನು ವಿಚಾರದಲ್ಲಿ ನೋಡ್ತಾ ಇದ್ರೆ ಇದು ಅಕ್ಷರಶಃ ಸತ್ಯ ಅಂತ. ಖಂಡಿತವಾಗ್ಲು ಅಲ್ಲಿ ಹಾಗೆ ಉಂಟು. ಅವರಲ್ಲಿ ಯಾರಲ್ಲೂ ಕ್ಲಾರಿಟಿ ಇಲ್ಲ. ಈಗ ನೋಡಿ, ನಿಮ್ಮ ಉದ್ದೇಶ ಏನು, ರಾಜಕೀಯದ ಉದ್ದೇಶ ಏನು, ದೇಶಕ್ಕೆ ಏನು ಮಾಡ್ತೀರಾ ಅನ್ನುವುದಕ್ಕೆ ಅವರ ಹತ್ರ ಉತ್ತರ ಇಲ್ಲ. ಅವರಲ್ಲಿ ಇರುವಂತ ಒಂದೇ ಧ್ಯೇಯ, ಉದ್ದೇಶ, ಜೊತೆಗೆ ಬರ್ಲಿಕ್ಕಿರ್ತಕ್ಕಂಥ ಒಂದು ರೀಸನ್ ಮೋದಿಯವರನ್ನ ಅಪೋಸ್ ಮಾಡೋದು. ಅದನ್ನು ಬಿಟ್ಟು ಏನಾದರೂ ಹೇಳಿ ದೇಶಕ್ಕೆ ಏನು ಮಾಡ್ತೀರಾ ಅಂತ ಹೇಳಿ ಅಂತ ಹೇಳಿದ್ರೆ ಅವ್ರ ಹತ್ರ ಯಾರ ಹತ್ರ ಆನ್ಸರ್ ಇಲ್ಲ. ಹಾಗಾಗಿ ಮೋದಿಯವರನ್ನು ದ್ವೇಷಿಸ್ತೇವೆ, ಮೋದಿಯವರನ್ನು ಆ ಪೊಸಿಷನ್ನಿಂದ ತೆಗಿಬೇಕು ಅಂತ ಅಂದ್ಕೊಂಡಾಗ ಒಂದು ಪಕ್ಷ ಅಂದ್ಕೊಳ್ಳುವ ಅವರನ್ನು ತೆಗೆದ್ರು ಅಂತ. ಅದಾದ ನಂತರ ಏನು ಅನ್ನುವಾಗ ಖಂಡಿತವಾಗಿಯೂ ಹೊಡೆದಾಡ್ತಾರೆ. ಖಂಡಿತವಾಗಿಯೂ
ಯಾವುದೇ ಮುಲಾಜಿಲ್ಲದೆ ಒಬ್ರಿಗೊಬ್ರು ಬೈಕೊಳ್ತಾರೆ. ಅದು ಮತ್ತೆ ನಾವು 2014 ಮುಂಚೆ ಒಂದು ಸಮ್ಮಿಶ್ರ ಸರ್ಕಾರಗಳ ವಿಷಯ ಏನಿದೆ ಅದೇ ರೀತಿ ಆಗ್ತೇವೆ. ಮತ್ತೆ 97-98 ಏನು ಅನುಭವಿಸಿದ್ವಿ, 13 ದಿವಸ 13 ತಿಂಗಳು ಆ ರೀತಿ ಅನುಭವಿಸಿದ್ವಿ, ಅದೇ ರೀತಿಯ ಸರ್ಕಾರಗಳು ಬರುವ ಸಾಧ್ಯತೆಗಳು ಬಹಳ ಹೆಚ್ಚಿವೆ ಮಾತ್ರ. ಹಾಗಾದ್ರೆ ಭಾರತದ ವಿಚಾರವನ್ನ ನೋಡ್ತಾ ಹೋದ್ರೆ ಬಹುಶಃ ಈ ಒಂದು ಚುನಾವಣೆ ರಂಗೇರಿದೆ. ಈಗಾಗಲೇ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳ ನಡುವೆಯೇ ನಡೀತಾ ಇದೆ. ಒಂದು ಹಂತದಲ್ಲಿ ನೋಡೋದಾದ್ರೆ ಈಗಾಗಲೇ ಪ್ರಚಾರವನ್ನು ಕೂಡ ಶುರು ಮಾಡಿದ್ದಾರೆ. ಈ ಒಂದು ವಿಚಾರ ಏನಿದೆ, ಒಂದು ರಾಜಕೀಯವಾಗಿ ಸಾಕಷ್ಟು ಸಂಚಲನವನ್ನು ಕ್ರಿಯೇಟ್ ಮಾಡಿದ್ದು ಒಂದು ಮೋದಿ ಅವರ ಭಾಷಣಗಳು, ನಂತರ ಈ ಒಂದು ಸರ್ಜಿಕಲ್ ಸ್ಟ್ರೈಕ್ನಲ್ಲಿ ಅವರು ತೆಗೆದುಕೊಂಡಂಥ ಒಂದು ನಿರ್ಧಾರಗಳು ಬಹುಶಃ ಜನರಿಗೂ ಅನಿಸಿದೆ ಭದ್ರತೆಯ ದೃಷ್ಟಿಯಲ್ಲಿ ಮೋದಿ ಅವರು ನಮ್ಮ ಜೊತೆ ಯಾವಾಗಲೂ ಕೂಡ ಇರ್ತಾರೆ ಅನ್ನುವಂಥ ಒಂದು ಭಾವನೆಯೊಂದಿಗೆ ಬಹುಶಃ ಮುಂದಿನ ಒಂದು ಹಂತದಲ್ಲಿ ಪ್ರಧಾನಿಯವರೇ ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗ್ಬೋದಾ ಅಂತ. ಆಗುವ ಚಾನ್ಸಸ್ ಹೆಚ್ಚಿವೆ. ಯಾಕೆ ಅಂತ ಹೇಳಿದ್ರೆ 2 ದಿವಸಗಳಲ್ಲಿ ಅಥವಾ 10 ದಿವಸದಿಂದ ಟ್ರಾಜೆಕ್ಟರಿ ನೋಡ್ಕೊಂಡು ಬಂದು ಕಳೆದ ಒಂದು 4 ದಿವಸದಲ್ಲಿ ನೋಡಿ, ಏರ್ ಸ್ಟ್ರೈಕ್ ಮಾಡಿದ ದಿವಸ ಎಲ್ಲೋ ಒಂದು ಹೇಳ್ಕೊಳ್ಳಲಾಗದಿರತಕ್ಕಂಥ ಒಂದು ಉತ್ಸಾಹ ಬಿಜೆಪಿ ಕಾರ್ಯಕರ್ತರಲ್ಲಿರ್ಬೋದು ಮತ್ತೊಬ್ಬರಲ್ಲಿರ್ಬೋದು, ಅದು ನಾರ್ಮಲ್ ಆಗಿ ಎಲ್ಲ ಕಡೆ ಕಾಣಿಸ್ತಾ ಇದೆ ಅಂತ. ಇದಕ್ಕೆ ಮುಂಚೆ ರಾಹುಲ್ ಗಾಂಧಿ ಅವರು ಅಕ್ಯೂಸ್ ಮಾಡ್ತಾ ಇದ್ರು ಮೋದಿ ಅವರನ್ನ, ಏನು ಚೌಕಿದಾರ್ ಚೋರ್ ಹೇ ಅಂತ. ಒಂದೇ ದಿವಸದಲ್ಲಿ ಆ ವ್ಯಕ್ತಿ ಅದನ್ನ ಆಚೆ ತಿರುಗಿಸಿಟ್ಟಿದ್ದಾರೆ ಅಂತ. ಈಗ ಚೌಕಿದಾರ್ ಶೇರ್ ಹೇ ಅಂತ ಆಗೋಗಿದೆ ಅಂತ ಹೇಳಿ. ಅಂದ್ರೆ ಎಷ್ಟು ಬೇಗ ಜನಗಳ ಮನಸ್ಸು ಕೂಡ ಬದಲಾಗುತ್ತೆ. ಅದು ಭಾರತೀಯ ಜನತಾ ಪಾರ್ಟಿಗೆ ಅವರ ಮೂಲಭೂತವಾದಂಥ ಅಥವಾ ಅದು ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ನಲ್ಲೇ ಇದೆ ಅಂತ ಹೇಳಿ ನಾವು ರಾಜಕೀಯ ವಿಶ್ಲೇಷಣೆ ಮಾಡುವಾಗ ಕೆಲವರನ್ನ ನೋಡ್ತೇವೆ ಅಂತ ಹೇಳಿದ್ರೆ, ಲಿಬರಲ್ಸ್ ಅಂತ ನೋಡ್ತೇವೆ, ಪ್ರಗ್ಮ್ಯಾಟಿಸ್ಟ್ ಅಂತ ಒಂದು ಮಧ್ಯದಲ್ಲಿ ಇರ್ತಕ್ಕಂಥವ್ರು ನೋಡ್ತೇವೆ, ಇನ್ನೊಂದು ಹೈಪರ್ ನ್ಯಾಷನಲಿಸ್ಟ್ ಅಂತ ನೋಡ್ತೇವೆ. ಆ ಹೈಪರ್ ನ್ಯಾಷನಲಿಸ್ಟ್ ಅಂತ ನೋಡಿದಾಗ ಭಾರತೀಯ ಜನತಾ ಪಾರ್ಟಿ ಅವರು ಅದರಲ್ಲಿ ಇರ್ತಾರೆ. ಅಂದರೆ ಅವರಿಗೆ ರಾಷ್ಟ್ರಭಕ್ತಿ ಅಂತಕ್ಕಂಥದ್ದು ಫಸ್ಟು, ಅದಾದ ನಂತರ ಬಾಕಿ ಅಂತ ಅವ್ರು ಹೇಳುದು. ಹಾಗಾಗಿ ಎಲ್ಲಿಯೋ ಒಂದು ಮುಂಚೆಯಿಂದಲೂ ಸಹ 2014ರಲ್ಲೂ ಸಹ ಅವರು ಬರುವಾಗ ಸಹ ಎಕ್ಸ್ಪೆಕ್ಟೇಷನ್ ಇದ್ದದ್ದು ದೇಶಕ್ಕಾಗಿ ನಿಲ್ತಾರೆ ಅಂತ. ಸೊ ಹಾಗಾಗಿ ಕೂಡ ನಿಂತಿದ್ದಾರೆ. ದೇಶದ ಮಾನ ಮರ್ಯಾದೆ ಎಲ್ಲವನ್ನ ನೋಡ್ಕೊಳ್ಳಿಕ್ಕೆ ಅದಕ್ಕೆ ಬೇಕಾದಂಥದ್ದನ್ನ ಮಾಡಿದ್ದಾರೆ. ಪರ್ಹ್ಯಾಪ್ಸ್ ನಮ್ಮ ದೇಶವನ್ನ ಇದೇ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ಕೂಡ ನಮಗೆ ಇಷ್ಟೊಂದು ಮರ್ಯಾದೆ ಬರಬೇಕು ಅಂತ ಹೇಳಿದ್ರೆ ಅದು ಮೋದಿಯವರಿಂದಲೇ ಸಾಧ್ಯ ಅಂತ ಅನ್ಕೊಳ್ಳುವವರು ತುಂಬ ಜನ ಇದ್ದಾರೆ ಅಂತ. ಇದು ನಾರ್ಮಲ್ ಆಗಿ ಒಂದು ಎಲೆಕ್ಷನ್ ಸರ್ವೆ ಇರ್ಬೋದು, ನಾರ್ಮಲ್ ಆಗಿ ಜನಗಳ ಹತ್ರ ಮಾತಾಡಿದ್ದಿರ್ಬೋದು, ಎಲ್ಲ ವಿಷಯದಲ್ಲೂ ಇದು ಹೊರಬರ್ತಾ ಇದೆ ಅಂತ. ಈಗ ಕಳೆದ 20 ದಿವಸಗಳಲ್ಲಂತೂ ಖಂಡಿತವಾಗಿಯೂ ಇದೊಂದು ದೊಡ್ಡ ಸಂಚಲನವೇ ಆಗಿದೆ. ಅದು ಎಸ್ಪೆಷಲಿ ಫೆಬ್ರವರಿ 14ರ ನಂತರ ಅಂತೂ ಖಂಡಿತವಾಗಿಯೂ ದೇಶದ ಒಂದು ಮೂಡ್ ಏನಿದೆ ಅದು ಬದಲಾಗ್ತಾ ಇದೆ. ಯಾರು ಯಾವ ರಾಜಕೀಯ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಬಹಳವಾಗಿ ಒಂದು ಬ್ಲ್ಯಾಕ್ ಅಂಡ್ ವೈಟ್ ಆಗಿ ಕಾಣಿಸ್ತಾ ಇದೆ. ಒಂದು ವಿರಾಮ. ವೀಕ್ಷಕರೇ, ನೀವೇ ನೋಡ್ತಾ ಇರೋ ಹಾಗೆ ಒಂದು ತೃತೀಯ ರಂಗದ ವಿಚಾರ ಆಗಿರ್ಬೋದು, ಅದೇ ರೀತಿಯಲ್ಲಿ ಪ್ರಧಾನಿಯವರ ಒಂದು ದಿಟ್ಟ ನಿರ್ಧಾರ ಆಗಿರ್ಬೋದು, ಇದೆಲ್ಲದರ ವಿಚಾರವಾಗಿ ಸಾಕಷ್ಟು ವಿಷಯಗಳನ್ನು ಹೇಳಿದ್ರು. ಇನ್ನೂ ಕೂಡ ಸಾಕಷ್ಟು ವಿಚಾರಗಳನ್ನು ಮಾತಾಡ್ಲಿಕ್ಕಿದೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ಸಾಕಷ್ಟು ವಿಚಾರಗಳನ್ನು ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ, ರಾಜಕೀಯ ವಿಚಾರಗಳನ್ನು ಸಾಕಷ್ಟು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಅದೇ ರೀತಿಯಲ್ಲಿ ಕಾಶ್ಮೀರ ಕಣಿವೆಯ ರಹಸ್ಯಗಳು, ಅದೇ ರೀತಿಯಲ್ಲಿ ಹಿಂದಿನ ಸರ್ಕಾರ ಇದ್ದಾಗ ಸಾಕಷ್ಟು ದಾಳಿಗಳು ನಮ್ಮ ಒಂದು ದೇಶದ ಒಳಗಡೆ ಆಗಿತ್ತು. ನಂತರದ ದಿನಗಳಲ್ಲಿ ಅಂದರೆ ಕಳೆದ ಒಂದು 5 ವರ್ಷದಲ್ಲಿ ಅಂತಹ ದಾಳಿಗಳು ಕೂಡ ಕಡಿಮೆ ಆಗಿದೆ. ಈ ವಿಚಾರದಲ್ಲಿ ಕೂಡ ನಾನು ಚರ್ಚೆಯನ್ನು ಮಾಡ್ತಾ ಹೋಗ್ತೇನೆ. ಈಗಾಗಲೇ ನೋಡೋದಾದರೆ ಹಿಂದಿನ ಒಂದು ಸರ್ಕಾರ ಇದ್ದಾಗ ದೇಶದ ಒಳಗಡೆಗೆ ಅಂದರೆ ಬೆಂಗಳೂರಿನಲ್ಲಿ ದಾಳಿ ಆಗಿತ್ತು, ಜೈಪುರದಲ್ಲಿ ದಾಳಿ ಆಗಿತ್ತು, ಮುಂಬೈನಲ್ಲಿ ದಾಳಿ ಆಗಿತ್ತು, ಹೀಗೆ ಸೌತ್ ಇಂಡಿಯಾದಲ್ಲಿ ಅಂದರೆ ಇಷ್ಟು ಒಳಗಡೆಯಲ್ಲಿ ದಾಳಿಗಳಾಗಿತ್ತು. ಆದರೆ ಈಗ ಒಂದು 5 ವರ್ಷದಿಂದ ಈಚೆಗೆ ಗಡಿಯಲ್ಲಿ ದಾಳಿಗಳನ್ನು ಬಿಟ್ಟರೆ ದೇಶದ ಒಳಗಡೆಗಳಲ್ಲಿ ಎಲ್ಲೂ ಕೂಡ ದಾಳಿ ಆಗಲಿಲ್ಲ. ಹಾಗಾದರೆ ಹೇಗೆ ಸಾಧ್ಯ? ಇಂಥ ಒಂದು ದಾಳಿಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಹೇಗೆ ಈ ಸರ್ಕಾರ ಭದ್ರತೆಯನ್ನು ಒದಗಿಸ್ತು ಅಂತ. ಒಂದು ಆಂತರಿಕ ಭದ್ರತೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿ ತೆಗೆದುಕೊಂಡಂಥ ವಿಷಯ. ಒಂದು ಏನು ಅಂತ ಹೇಳಿದರೆ, ನಮಗೆ ಅದು ಒಂದು ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಇರ್ಬೋದು, ಯಾವುದನ್ನು ನಾವು ನಕ್ಸಲಿಸಮ್ ಅಂತ ಹೇಳ್ತೇವೆ, ಅದೊಂದು ದೊಡ್ಡ ಪ್ರಾಬ್ಲಮ್ ಆಗಿತ್ತು. 2008ರಲ್ಲಿ 26/11 ನಮಗೆ ಸೀಬೋರ್ನ್ ಟೆರರಿಸಮ್, ಅದು ಸಮುದ್ರದ
ಆಚೆಯಿಂದ ಬಂದು ನಮಗೆ ಮಾಡಿದಂಥ ಒಂದು ಟೆರರಿಸಮ್ ಇರ್ಬೋದು, ಬೇರೆ ಬೇರೆ ಸ್ಥಳಗಳಿರ್ಬೋದು, ಇವುಗಳನ್ನೆಲ್ಲದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ಈ ಸರ್ಕಾರ ಬಂದಾಗ ಅದಕ್ಕೆ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಂತ ಒಬ್ಬ ವ್ಯಕ್ತಿಯನ್ನು ಯಾರನ್ನು ಚೂಸ್ ಮಾಡಬೇಕು ಅಂತ ಬಂದಾಗ ಇವುಗಳೆಲ್ಲವನ್ನ ತಿಳಿದಂಥ ಒಂದು ಸಿದ್ಧ ಹಸ್ತನನ್ನೇ ತಗೊಂಡ್ರು ಅಂತ, ಅದು ಅಜಿತ್ ಕುಮಾರ್ ದೋವಲ್. ಸೊ ಅಜಿತ್ ದೋವಲ್ ಅವರ ಫಂಕ್ಷನಿಂಗ್ ಸ್ಟೈಲ್ ಬಹಳ ಬೇರೆ. ಇವಾಗ ನೋಡಿರ್ಬೋದು, ಬಾಕಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ಗಳೆಲ್ಲ ಎಲ್ಲ ಸ್ಥಳಗಳಲ್ಲಿ ಮಾತಾಡ್ತಿದ್ರು, ಹೊರಗೆ ಕಾಣಿಸ್ಕೊಳ್ತಾ ಇದ್ರು, ಎಲ್ಲ ಮಾಡ್ತಿದ್ರು ಅಂತ. ಈ ವ್ಯಕ್ತಿಯನ್ನು ನೀವು ಬಹಳ ರೇರ್ ಆಗಿ ನೋಡ್ತೀರಾ. ಅಂದರೆ ನಾವು ಪಿಕ್ಚರ್ಗಳಲ್ಲಿ ನೋಡ್ಬೋದು, ಪ್ರೈಮ್ ಮಿನಿಸ್ಟರ್ ಜೊತೆ ಹೋಗ್ತಿರೋದು ನೋಡ್ಬೋದು, ಅದೆಲ್ಲ ನೋಡ್ಬೋದೇ ವಿನಃ ನೇರವಾಗಿ ಬಂದು ಎಲ್ಲೂ ಮಾತಾಡುವ ವ್ಯಕ್ತಿ ಅಲ್ಲ. ಅದಕ್ಕೆ ಮುಂಚೆ ಮಾಡ್ತಾ ಇದ್ರು, ಅವರು ವಿವೇಕಾನಂದ ಫೌಂಡೇಶನ್ನಲ್ಲಿ ಇರಬೇಕಾದ್ರೆ ಮಾಡ್ತಿದ್ರೆ ವಿನಃ ಅದಾದ ನಂತರ ಮಾಡಿಲ್ಲ. ಜೊತೆಗೇನು ಅಂತ ಹೇಳಿದರೆ, ಭಾಳ ವರ್ಷಗಳಿಂದ ಆ ಒಂದು ಇಂಡಿಯನ್ ಪೊಲೀಸ್ ಸರ್ವಿಸ್ನಲ್ಲಿ ಕೆಲಸ ಮಾಡಿದಂಥ ಒಂದು ಭಯಂಕರ ಪರಿಣಿತಿ ಇರ್ತಕ್ಕಂಥ ವ್ಯಕ್ತಿ. ಅದು IC 814 ಕಾಂದಹಾರ್ ಹೈಜಾಕ್ ಇರ್ಬೋದು, ಅಥವಾ ಅವರು ಬಲೋಚಿಸ್ತಾನ್ನಲ್ಲಿ ಇದ್ದಾಗಿರ್ಬೋದು, ಅವರಿಗೆ ಎಲ್ಲಿಂದ ಯಾವ ರೀತಿಯ ವಿಷಯಗಳು ನಡೀತಾ ಇವೆ ಅಂತಕ್ಕಂಥದ್ದು ಬಹಳವಾದಂಥ ಒಂದು ಹಿಡಿತಾ ಇದೆ. ಹಾಗಾಗಿ ನಾವು ಪುಲ್ವಾಮಾ ನಡೀಲಿಕ್ಕೆ ಮುಂಚೆ ಸಹ ಯಾವಾಗ ಪತಾನ್ಕೋಟ್ ನಡೆದಿತ್ತು ಅಥವಾ ಉರಿ ನಡೆದಿತ್ತು, ಅದು ನಡೆದಾಗ ಎಲ್ಲರೂ ಅಂತಿದ್ದು ಅಂತ, ಕೆಲವರಂತೂ ಅದನ್ನೇ ಒಂದು ಸಮಯ ಅಂತ ಉಪಯೋಗಿಸ್ಕೊಂಡು ಈಗ ಅಜಿತ್ ದೋವಾಲ್ ಅವರನ್ನ ತೆಗಿಬೇಕು, ಅವರಿಂದ ಏನು ನಡೀತಾ ಇಲ್ಲ ಅಂತ ಅಸ್ತ್ರ ಅಂತ ಬಳಸ್ಕೊಂಡ್ರು. ಆದರೆ ಅದೇ ಅಜಿತ್ ದೋವಾಲ್ ಆ ಉರಿ ಸರ್ಜಿಕಲ್ ಸ್ಟ್ರೈಕ್ ಕೊಟ್ಟಾಗ ಎಲ್ಲರ ಬಾಯನ್ನು ಮುಚ್ಚಿಸಿದ್ರು ಅಂತ. ಸೊ ಒಂದು ಮಟ್ಟಕ್ಕೆ ಹೇಳಬೇಕು ಅಂತ ಹೇಳಿದರೆ ಇದೊಂದು ಟೀಮ್ ಎಫರ್ಟ್. ಹೇಗೆ ಅಂತ ಹೇಳಿದರೆ, ಅದರಲ್ಲಿ ಒಬ್ಬ ಹೋಮ್ ಮಿನಿಸ್ಟರ್ ಅಂತಕ್ಕಂಥ ರಾಜನಾಥ್ ಸಿಂಗ್ ಅವರಿದ್ದಾರೆ, ಇನ್ನೊಂದು ಕಡೆ ಅಜಿತ್ ಕುಮಾರ್ ದೋವಲ್ ಅವರಿದ್ದಾರೆ. ಅದಕ್ಕೆ ತಕ್ಕನಾದಂಥ ದಕ್ಷ ಅಧಿಕಾರಿಗಳು ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಇಂಟೆಲಿಜೆನ್ಸ್ ವಿಂಗ್ ಇರ್ಬೋದು, ಎಲ್ಲ ಇರ್ಬೋದು. ಯಾಕೆಂದರೆ ಇದಕ್ಕೆ ಮುಂಚೆ ಅಜಿತ್ ದೋವಲ್ ಅವರು ಕೆಲಸ ಮಾಡಿದ ಒಂದು ಇನ್ಸ್ಟಿಟ್ಯೂಷನ್ IB ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋ. ಹಾಗಾಗಿ ಅವರಿಗೆ ಇಂಟರ್ನಲ್ಲಿ ಹೇಗೆ ಅಂತಕ್ಕಂಥ ವಿಷಯಗಳು ಬಹಳವಾಗಿ ಚೆನ್ನಾಗಿ ಗೊತ್ತಿತ್ತು. ಅದನ್ನು ಒಂದು ಸಮಗ್ರವಾಗಿ ಉಪಯೋಗಿಸಿಕೊಂಡು ಆ ಇಂಟರ್ನಲ್ ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನೀವು ಆಚೆ ಕೂಡ ನೀವು ನಾರ್ತ್ ಈಸ್ಟ್ನಲ್ಲಿ ನೋಡಿದರೆ ಕೂಡ ಅಲ್ಲಿ ಕೂಡ ರವಿ ಅಂತಕ್ಕಂಥ ಒಬ್ಬ ಪೊಲೀಸ್ ಆಫೀಸರ್, ಇದಕ್ಕೆ ಮುಂಚೆಗೆ ಇದು ಮಾಡಿದಂಥ ಕೇರಳ ಕಾರ್ಡರ್ ಪೊಲೀಸ್ ಆಫೀಸರ್ನ ರಿಟೈರ್ಡ್ ಆದವ್ರನ್ನ ಒಬ್ಬರನ್ನ ಮತ್ತೆ ತಗೊಂಡು ಬಂದು ಜಾಯಿಂಟ್ ಇಂಟೆಲಿಜೆನ್ಸ್ ಕಮಿಟಿ ಅಂತಕ್ಕಂಥದ್ದಕ್ಕೆ ಒಂದಕ್ಕೆ ಚೇರ್ಮನ್ ಮಾಡಿ ಅವರೇ ಇವತ್ತು ಆ ನಾಗಾ ಪೀಸ್ ಅಕಾರ್ಡ್ ಅಂತಕ್ಕಂಥದ್ದನ್ನು ಮಾಡ್ತಿದ್ದವರು. ಇವರೆಲ್ಲವೂ ಒಂದು ಟೀಮ್ ಆಗಿ ಆಚೆ ನಾರ್ತ್ ಈಸ್ಟ್ನಲ್ಲಿ ಇನ್ಸರ್ಜೆನ್ಸಿ ಕೂಡ ಅಲ್ಲಿ ಕೂಡ ನೋಡಿ ನೀವು ಬಹಳ ಕಮ್ಮಿಯಾಗಿ ಹೋಗಿದೆ. ಅದು ಇಂಪಾರ್ಟೆಂಟ್ ವಿಷಯ. ಅದನ್ನು ಯಾರು ರಾಜಕೀಯದಲ್ಲಿ ಮುಖ್ಯವಾದ ವಾಹಿನಿಗಳಲ್ಲಿ ಎಲ್ಲೂ ಮಾತಾಡ್ತಾ ಇಲ್ಲ, ಒಂದು, ಅಥವಾ ನಮ್ಮ ಪ್ರಿಂಟ್ ಮೀಡಿಯಾದಲ್ಲೂ ಕೂಡ ಹೇಳ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದಕ್ಕೂ ಕೆಲವು ಉದ್ದೇಶಗಳಿರ್ಬೋದು. ಅದೇ ರೀತಿಯಲ್ಲಿ ನೋಡಿದ್ರೆ ನೀವು ಹೇಳಿದ ಹಾಗೆಯೇ ಒಳಗಡೆ ಕೂಡ ಆ ಮಟ್ಟಕ್ಕೆ ಎಲ್ಲೂ ಭಯಪಡ್ತಾ ಇಲ್ಲ ಜನಗಳು. ಆ ಒಂದು ವಿಷಯದಲ್ಲಿ ಯಾರು ದೊಡ್ಡ ಇದು ಮಾಡ್ಕೊಳ್ತಿಲ್ಲ. ಅಲ್ಲಿ ಹೆಚ್ಚಾಗ್ತಿವೆ. ಯಾಕೆ ಅಂತ ಹೇಳಿದ್ರೆ ಪಾಕಿಸ್ತಾನದವರಿಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಭಾರತವನ್ನ ಯಾರಿದ್ರೂ ಅಟ್ಯಾಕ್ ಮಾಡ್ತಾರೆ. 2 BJP ಅವರು ಅಧಿಕಾರದಲ್ಲಿದ್ದಾಗ ಮಾಡಬೇಕು ಅಂತಕ್ಕಂಥದ್ದು ಇನ್ನೂ ಸ್ವಲ್ಪ ಹೆಚ್ಚಾಗಿರುತ್ತೆ. ಅದಕ್ಕೆ ತಕ್ಕನಾಗಿ ಇವರು ಉತ್ತರ ಕೊಡ್ತಾ ಇದ್ದಾರೆ, ರಾಷ್ಟ್ರ ಅದಕ್ಕೆ ತಕ್ಕನಾಗಿ ಉತ್ತರ ಕೊಡ್ತಾ ಇದೆ, ಅದರಲ್ಲಿ 2 ಮಾತೇ ಇಲ್ಲ. ಇದನ್ನು ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಒಂದು ವೆಬ್ಸೈಟ್ ಇದೆ SATP ಅಂತ, ಅದು ಸೌತ್ ಏಷ್ಯನ್ ಟೆರರಿಸಮ್ ಪೋರ್ಟಲ್ ಅಂತ. ಅದರಲ್ಲಿ ಡೇಟಾ ಎಲ್ಲದರದ್ದು ಇದೆ, ಯಾರು ಬೇಕಾದರೂ ಹೋಗಿ ನೋಡ್ಬೋದು. ಅದರಲ್ಲಿ ಮ್ಯಾಪ್ ಸಹಿತ ಈ ಪ್ರತಿ ತಿಂಗಳು ಅಪ್ಡೇಟ್ ಮಾಡ್ತಾರೆ. ಈಗ ಸಹ ಏನು ಇವತ್ತು ಮಾರ್ಚ್ 1 ಅಥವಾ ಮಾರ್ಚ್ 2 ತನಕ ಅಂತ ನೀವು ನೋಡಬೇಕು ಅಂತ ಹೇಳಿದ್ರೆ ಎಲ್ಲವನ್ನು ಇಟ್ಟು ರೆಡಿ ಮಾಡಿ ಕೊಟ್ಟಿರ್ತಕ್ಕಂಥ ಒಂದು ಡೇಟಾ ನಿಮಗೆ ಸಿಗುತ್ತೆ. ಅದರಲ್ಲಿ ನೋಡಿದ್ರೆ ಬಹಳ ಕ್ಲಿಯರ್ ಆಗಿ ಕಾಣುತ್ತೆ 14ರಿಂದ ಹೇಗೆ ಒಂದು ಟೆರರಿಸ್ಟ್ ಆಕ್ಟ್ಸ್ ಇರ್ಬೋದು, ಸಿವಿಲಿಯನ್ಸ್ ಕಿಲ್ಲಿಂಗ್ ಇರ್ಬೋದು, ಹೇಗೆ ಕೆಳಗಡೆ ಬಂದಿದೆ ಅಂತಕ್ಕಂಥದ್ದು ಬಹಳ ಕ್ಲೀನಾಗಿ ಕಾಣುತ್ತೆ. ಸೊ ಹಾಗಾಗಿ ಅವರ ಈ ಒಂದು NDA ಒಂದು ಸಾಧನೆ ಅಂತ ಹೇಳಿದ್ರೆ ಆಂತರಿಕ ಭದ್ರತೆಯಲ್ಲಿ ಅವರು ಬಹಳವಾಗಿ ಒಂದು ಸಾಧನೆ ಮಾಡಿದ್ದಾರೆ. ಕರೆ ಇದೆ ಸರ್. ಹಲೋ ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ಸರ್ ಬ್ರಹ್ಮಾವರದಿಂದ ಜಗದೀಶ್ ಅಂತ ಹೇಳಿ. ಜಗದೀಶ್ ಶೆಟ್ಟಿ. ಎಸ್, ಹೇಳಿ ಸರ್, ಹೇಳಿ. ಅವ್ರ ಹತ್ರ ಮಾತಾಡ್ಬೋದಾ ಸರ್? ಮಾತಾಡಿ ಸರ್, ಮಾತಾಡಿ. ಹಲೋ, ಮಾತಾಡಿ ಸರ್. ಹಲೋ ಹಲೋ, ಹೇಳಿ ಸರ್. ಹಲೋ ಹಲೋ, ಹೇಳಿ ಜಗದೀಶ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ನಾನು ಬ್ರಹ್ಮಾವರದಿಂದ ಮಾತಾಡೋದು ಸರ್. ಖಂಡಿತ ಹೇಳಿ. ಅದೇ ನಾನು ಜಗದೀಶ್ ಶೆಟ್ಟಿ ಅಂತೇಳಿ ಹೇಳಿ. ಗೊತ್ತಾಯ್ತು, ಹೇಳಿ. ನಿಮ್ಮ ಪ್ರೋಗ್ರಾಮ್ ನಾನು ತುಂಬಾ ಸಮಯದಿಂದ ನೋಡ್ತಾ ಇದ್ದೇನೆ. ನಮಸ್ಕಾರ ಸರ್. ಹೇಳಿ ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಅದೇ ತುಂಬಾ ಸಮಯದಿಂದ ನಾನು ನೋಡ್ತಾ ಇದ್ದೇನೆ. ಎಸ್, ಹೇಳಿ ಸರ್. ಮತ್ತೆ ಇನ್ನೇನು ಹೇಳ್ಬೇಕಾಗಿತ್ತು ಹೇಳಿ ಸರ್, ನಿಮ್ಮ ಒಂದು ಅಭಿಪ್ರಾಯಗಳನ್ನು ಹೇಳಿ. ಅಭಿಪ್ರಾಯ ಅಂತೇಳಿ ಹೇಳಿದ್ರೆ, ಈಗ ಏನ್ ಪುಲ್ವಾಮಾ ದಾಳಿ ಅಟ್ಯಾಕ್ ಆದವಾಗ ಇಷ್ಟೆಲ್ಲ ಈಗ ನಮ್ಮ ಈ ಇದ್ದಂತ ಈಗ ಸರ್ಕಾರ ಇಷ್ಟೆಲ್ಲ ಕಾರ್ಯಕ್ರಮ ಕೈಗೊಂಡಿದೆ. ಹಲೋ ಹಲೋ, ಹೇಳಿ ಹೇಳಿ, ಕೇಳ್ತಾ ಇದೆ, ಹೇಳಿ. ಅದೇ
ಈ ಹಿಂದೊಮ್ಮೆ 26/11 ಆಗಿರ್ಲಿ ಅಥವಾ ನಮ್ಮ ಸೈನಿಕರ 10 ತಲೆಗಳನ್ನು ಕಡ್ದಾಗಲಾಗ್ಲಿ ಇದೇ ರೀತಿಯಾಗಿ ಹಿಂದಿನ ಸರ್ಕಾರ ನಡೆಸಿದ್ದಿದ್ರೆ ಏನಾದ್ರೂ ಒಂದು ಅವರು ಈ ರೀತಿಯಾಗಿ ಮಾಡ್ತಿದ್ದಿರಲ್ವೋ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಸರ್. ಹೌದಾ ಅಲ್ವಾ ಇದು? ಖಂಡಿತವಾಗ್ಲು ನೀವು ಹೇಳಿದ್ರಲ್ಲಿ ಅಕ್ಷರಶಃ ಸತ್ಯ ಇದೆ. ಇದೇ ವಿಷಯವನ್ನ ಮೊದಲು ಕೂಡ ಇವರು ಮಾತಾಡಿದ್ರು. ಅವಾಗ ನಾನು ಹೇಳಿದೆ, ಫೋರ್ಸಸ್ಸಿಗೆ ಈ ರೀತಿ ಕೆಲವು ವಿಷಯಗಳು ನಡೆದಾಗ ಅವರಿಗೆ ಒಂದು ಪರ್ಮಿಷನ್ ಕೊಡದೇ ಇದ್ರೆ ಹೇಗೆ ಡಿಮಾರಲೈಸ್ ಆಗ್ತಾರೆ, ಅದರಿಂದ ದೇಶ ಕೂಡ ನಾವು ಏನು ಎಕ್ಸಾಕ್ಟ್ಲಿ ಮಾಡ್ತಾ ಇದ್ದೇವೆ, ಅವರ ತ್ಯಾಗಕ್ಕೆ ನಾವು ಏನು ರೆಸ್ಪಾನ್ಸ್ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಅಂತ ವಿಷಯ. ಹಾಗಾಗಿ ನಾವು 26/11 26/11 2008 ಮತ್ತೆ ನಮ್ಮ ಸೈನಿಕರನ್ನು ಅವರು ಛಿದ್ರ ಮಾಡಿ ಕೊಟ್ಟಾಗ ಇರ್ಬೋದು, ಆಗ ಸಮಯದಲ್ಲಿ ಕೂಡ ನಾವು ರೆಸ್ಪಾಂಡ್ ಮಾಡಿದ್ದಿದ್ರೆ ಈ ಮಟ್ಟಕ್ಕೆ ಇವತ್ತು ಒಂದು ಪುಲ್ವಾಮಾ ನಡೀತಿರ್ಲಿಲ್ವೇನೋ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಖಂಡಿತ. ಎಸ್, ಧನ್ಯವಾದಗಳು ಸರ್. ಈ ವಿಚಾರವಾಗಿ ಸಾಕಷ್ಟು ಮಾತಾಡ್ತಾ ಹೋಗ್ತೇವೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ನೀವು ಈಗಾಗಲೇ ಹೇಳಿದ್ರಿ ಆಂತರಿಕ ಭದ್ರತೆಯನ್ನು ಒದಗಿಸಿದ್ದೇ ಇಷ್ಟೆಲ್ಲ ಒಂದು ಭದ್ರತೆಯಿಂದ ಇರೋದಕ್ಕೆ ಸಾಧ್ಯ ಆಗಿದೆ ಭಾರತ ಅನ್ನುವಂಥ ಒಂದು ವಿಚಾರಗಳನ್ನು ಕೂಡ ಹೇಳಿದ್ರಿ. ಹಾಗಾದ್ರೆ ಕಾಶ್ಮೀರ ಕಣಿವೆಯ ರಹಸ್ಯ ಏನು ಅಂತ, ಅಂದ್ರೆ ಕಾಶ್ಮೀರವನ್ನು ಪಡೆದುಕೊಳ್ಬೇಕು ಅಂತ ಪಾಕಿಸ್ತಾನ ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದೆ. ಅಂದ್ರೆ ಆಕ್ಯುಪೈಡ್ ಮಾಡಬೇಕು ಅಂತ ದಾಳಿಗಳ ಮೇಲೆ ದಾಳಿಗಳನ್ನ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ 2-3 ಬಾರಿ ಯುದ್ಧವನ್ನು ಕೂಡ ಮಾಡಿದೆ. ಹಾಗಾದ್ರೆ ಪಾಕಿಸ್ತಾನಕ್ಕೆ ಏನು ಅಷ್ಟು ಒಂದು ಹರಸಾಹಸವನ್ನು ಮಾಡುವಂತ ಒಂದು ಅವಶ್ಯಕತೆಗಳು ಏನಿದೆ ಅಂತ? ಇದಕ್ಕೆ ಅದರದೇ ಆದಂಥ ಒಂದು ಇತಿಹಾಸ ಇದೆ. ಮೊದಲು 47 ಇದು ಬ್ರಿಟಿಷರು ನಮ್ಮನ್ನು ಮೊದಲು 48 ಅಂತ ಹೇಳಿ ಕೊನೆಗೆ 47ಕ್ಕೆ ಬಂದು ಸ್ವಾತಂತ್ರ್ಯ ಅಂತ ಹೇಳುವಾಗ ಹೇಗೂ ಬಿಟ್ಟು ಹೋಗುವಾಗ ಏನಾದರೂ ಮಾಡಿ ಹೋಗುವ ಅಂತ ಬಂದ ಪ್ಲಾನೇ ಈ ಒಂದು ಪಾರ್ಟಿಷನ್. ಅದಕ್ಕೆ ಮುಂಚೆ ಹೇಗಿದ್ರು ಮೊಹಮ್ಮದ್ ಅಲಿ ಜಿನ್ನಾ ಹೇಳ್ತಾರೆ, ನಮಗೆ ಈ ದೇಶದಲ್ಲಿ ಅಷ್ಟು ಮರ್ಯಾದೆ ಇಲ್ಲ, ನಮಗೆ ರೆಪ್ರೆಸೆಂಟೇಷನ್ ಇಲ್ಲ ಅಂತ ಎಲ್ಲ ಹೇಳಿದಾಗ ಕೊನೆಗೆ ಪಾರ್ಟಿಷನ್ ಅಂತ ಮಾತು ಬಂದು ಪಾರ್ಟಿಷನ್ ಅಂತ ಕೂಡ ಆಗತ್ತೆ. ಆ ಸಂದರ್ಭದಲ್ಲಿ ನಮ್ಮಲ್ಲಿ ಇದ್ದಂಥ ಪ್ರಿನ್ಸ್ಲಿ ಸ್ಟೇಟ್ಗಳೇನಿವೆ, ಆ ಪ್ರಿನ್ಸ್ಲಿ ಸ್ಟೇಟ್ಗಳನ್ನು ಬ್ರಿಟಿಷರು ಅವ್ರಿಗೊಂದು ಆಪ್ಷನ್ ಕೊಡ್ತಾರೆ. ನೀವು ಭಾರತವನ್ನು ಸೇರ್ಬೋದು, ಇಲ್ಲ ಪಾಕಿಸ್ತಾನವನ್ನು ಸೇರ್ಬೋದು, ಅಥವಾ ಇಂಡಿಪೆಂಡೆಂಟ್ ಆಗಿ ಇರ್ಬೋದು ಅಂತ ಹೇಳ್ತಾರೆ. ಆ ಇಂಡಿಪೆಂಡೆಂಟ್ ಆಗಿ ಇರ್ಬೋದು ಅಂತ ಹೇಳಿದಾಗ ಕೆಳಗಿನ ಕೇರಳದಿಂದ ಕಾಶ್ಮೀರದವರೆಗೆ ಎಷ್ಟೋ ಜನ ರಾಜರು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಡಿಸೈಡ್ ಆಗ್ತಾರೆ. ಅದು ಒಂದು ಟ್ರಾವೆಂಕೋರ್ ರಾಜರು ಇರ್ಬೋದು, ಹೈದರಾಬಾದಿನ ನಿಜಾಮ್ರು ಇರ್ಬೋದು, ಅಥವಾ ಜುನಗಢದ ರಾಜ ಇರ್ಬೋದು, ಭೋಪಾಲ್ನ ರಾಜ ಇರ್ಬೋದು, ಕಾಶ್ಮೀರದ ರಾಜ ಹರಿಸಿಂಗ್ ಅವರು ಇರ್ಬೋದು. ಪ್ರತಿಯೊಬ್ಬರು ಹಾಗೆ ಇರಬೇಕು ಅಂತ ಅನ್ಕೊಳ್ತಾರೆ. ಆದರೆ ಭಾರತವನ್ನ ಹಾಗೆ ಇಟ್ಕೊಂಡು ನಮಗೆ ರೂಲ್ ಮಾಡ್ಲಿಕ್ಕೆ ಸಾಧ್ಯವಾ? ಈಗ ಒಂದು ಹೈದರಾಬಾದ್ ಅನ್ನುವ ಜಾಗದಲ್ಲಿ ಹೈದರಾಬಾದ್ ಅಂತಲೇ ಒಂದು ರಾಷ್ಟ್ರ ಇದ್ದಿದ್ದಿದ್ರೆ, ಕೆಳಗಿನ ಕೇರಳದಲ್ಲಿ ಟ್ರಾವೆಂಕೋರ್ ಒಂದು ರಾಷ್ಟ್ರ ಅಂತ ಆಗಿದ್ದಿದ್ರೆ, ಜುನಗಢ್ ಅಂತ ಒಂದು ರಾಷ್ಟ್ರ ಆಗಿ ದೇಶದ ಮಧ್ಯಭಾಗದಲ್ಲಿ ಭೋಪಾಲ್ ಅಂತ ಒಂದು ರಾಷ್ಟ್ರ ಆಗಿದ್ದಿದ್ರೆ ನಮ್ಮ ಪರಿಸ್ಥಿತಿ ಏನಾಗಬೇಕಿತ್ತು? ಒಂದು ಕರೆ ಇದೆ ಸರ್, ಒಂದು ಕರೆ ಇದೆ. ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ಸರ್, ನಾವು ಛತ್ತೀಸ್ಗಢದಿಂದ CRPF ಯೋಧ ಮಾತಾಡ್ತಿರೋದು. ನಮ್ಮ ಹೆಸರು ಅಶೋಕ್ ಹಿರೇಮಠ ಅಂತ. ಸರ್ ನಮಸ್ಕಾರ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ನಿಮ್ಮ ಬಗ್ಗೆ, ನಿಮ್ಮ ಒಂದು ಗತ್ತು ತಾಕತ್ತಿನ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೀವಿ ಸರ್. ನಿಮ್ಮ ಒಂದು ಅಭಿಪ್ರಾಯಗಳನ್ನು ಹೇಳಿ. ತುಂಬಾ ಥ್ಯಾಂಕ್ಸ್ ಸರ್. ನೀವು ನಮಗೆ ಈಗ ಲೈವ್ ಅಲ್ಲಿ ನೋಡಿ ನಾನು ನಿಮ್ ನಂಬರ್ ಸಿಕ್ತು. ತುಂಬಾ ತುಂಬಾ ನಿಮ್ಗೆ ಧನ್ಯವಾದಗಳು ಸರ್. ನೀವು ಧನ್ಯವಾದಗಳನ್ನು ಹೇಳೋದಲ್ಲ ಸರ್, ನಾವು ನಿಮಗೆ ಧನ್ಯವಾದಗಳನ್ನು ಹೇಳಬೇಕು. ನಮಗೋಸ್ಕರ ನೀವು ಗಡಿಯಲ್ಲಿ ಇಷ್ಟೊಂದು ದೇಶ ಸೇವೆಯನ್ನ ಮಾಡ್ತಾ ಇದ್ದೀರಾ, ನಿಮಗೋಸ್ಕರ ನಾವು ಧನ್ಯವಾದಗಳನ್ನು ಹೇಳ್ಬೇಕು ಸರ್. ಸರ್, ಆದ್ರೆ ಏನು ನಮ್ಮ ಯೋಧರು 44 ಜನ ಸತ್ರಲ್ಲ, ಆದ್ರೂ ಇದುವರೆಗೆ ನಮ್ಗ ದುಃಖ ಕಡಿಮೆ ಆಗಿಲ್ಲ. ಖಂಡಿತ ಸರ್, ಆ ದುಃಖ ಇಡೀ ದೇಶಕ್ಕೂ ಕೂಡ ಇದೆ ಸರ್. ಆದ್ರೆ ನಾವ್ ಒಂದ್ ಹೇಳಕ್ ಬಯಸ್ತೀನಿ, ನಮ್ಗೆ ಇನ್ನು ಮೋದಿ ಪವರ್ ಕೊಟ್ರೆ ಇನ್ನು ನಾವ್ ಒಳಗೋಗ್ ಹೊಡೆದ ಬರ್ತೀವ್ರಿ ಅವ್ರನ್ನ. ಇದು ಮಾತ್ರ ಗ್ಯಾರಂಟಿ ಸರ್. ನಿಮಗೆಲ್ಲ ನಾವು ಸಪೋರ್ಟ್ ಆಗಿರ್ತೀವಿ ಸರ್. ನಿಮಗೆ ನಾವು ಬೆನ್ನೆಲುಬಾಗಿ ಇರುವಂತ ಒಂದು ಪ್ರಯತ್ನವನ್ನ, ಆ ಕೆಲಸವನ್ನ ನಾವು ಖಂಡಿತವಾಗಿ ಕೂಡ ಮಾಡ್ತೇವೆ ಸರ್. ಬಿಲ್ಕುಲ್ ಸರ್, ಬಿಲ್ಕುಲ್. ನೀವು ಬೇಕು ನಮಗ, ನಿಮ್ ಸಪೋರ್ಟ್ ಇದ್ರೆ ಎಲ್ಲ ಆಗತ್ತಾ. ನಿಮಗೆ, ನಿಮ್ಮ ಕುಟುಂಬಕ್ಕೆ ಪ್ರತಿ ಬಾರಿಯೂ ಕೂಡ ನಾವು ಒಂದು ನಿಮಗೆ ಸಹಾಯವನ್ನ ಮಾಡುವಂತದ್ದಾಗಿರ್ಬೋದು, ನಿಮಗೆ ಬೆನ್ನೆಲುಬಾಗಿರುವಂತ ಒಂದು ಕೆಲಸವನ್ನ ನಾವು ಮಾಡೇ ಮಾಡ್ತೇವೆ ಸರ್. ಅದು ನಮ್ಮ ಕರ್ತವ್ಯ. ಅದೇ ಕರೆಕ್ಟ್ ಸರ್. ಆದ್ರೆ ನಮ್ಗೇನಂದ್ರೆ ಮೇನ್ ತಾಕತ್ ನಮ್ ಮೋದಿ ಅವ್ರು ಸರ್. ಹೌದು ಸರ್, ಹೌದು, ಖಂಡಿತ. ಮೋದಿ ಅವ್ರ ತಾಕತ್ ಇದ್ದಲ್ಲೇ ನಮ್ದು ಈ ಸೈನ್ಯ ಮುಂದೆ ಹೋಗ್ತಾ ಇದೆ ಸರ್. ಖಂಡಿತ ಸರ್, ಖಂಡಿತ ಖಂಡಿತ. ಈಗ ಕಾಶ್ಮೀರದಲ್ಲೆಲ್ಲ ನಮ್ಗೆ ಫುಲ್ ಪವರ್ ಕೊಟ್ಟಿದ್ದಾರೆ ಸರ್ ಈಗ. ಖಂಡಿತ ಸರ್. ನಾವು ಒಂದು ಮೋದಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಸರ್, ನಿಜವಾಗ್ಲು. ಹೌದು ಸರ್, ಖಂಡಿತ ಖಂಡಿತ. ದೇಶದ ವಿಚಾರದಲ್ಲಿ, ಭದ್ರತೆ ವಿಚಾರದಲ್ಲಿ ಸಾಕಷ್ಟು ಒಂದು ಸಹಾಯವನ್ನಾಗಿರ್ಬೋದು, ಅಥವಾ ಹೊಸ ಹೊಸ ಒಂದು ಯೋಜನೆಗಳನ್ನಾಗಿರ್ಬೋದು, ಬಜೆಟ್ನಲ್ಲಿ ಭದ್ರತಾ ಕಾರ್ಯಕ್ಕೆ ಮೀಸಲಿರುವಂತ ಒಂದು ಹಣ ಆಗಿರ್ಬೋದು, ಸಾಕಷ್ಟು ಇಟ್ಟಿದ್ದಾರೆ. ನಿಮಗೋಸ್ಕರ, ನಿಮ್ಮ ಒಂದು ಕುಟುಂಬಗಳಿಗೋಸ್ಕರ ಅವರು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸರ್. ಬಿಲ್ಕುಲ್ ಸರ್, ಬಿಲ್ಕುಲ್ ಕರೆಕ್ಟ್ ಸರ್. ಎಸ್ ಎಸ್, ಧನ್ಯವಾದಗಳು ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾ, ಸೊ
ಆಗ ನಮಗೆ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ದೇಶದ ಮಧ್ಯದಲ್ಲಿ ಭೋಪಾಲ್ ಅಂತಕ್ಕಂಥ ಒಂದು ಜಾಗದಲ್ಲಿ ಒಂದು ಬೇರೆ ರಾಷ್ಟ್ರವೇ ಇತ್ತು ಅಂತ ಹೇಳಿದ್ರೆ ಹೇಗೆ ನಮಗೆ ರಾಷ್ಟ್ರದ ಪರಿಕಲ್ಪನೆ ಹೇಗೆ? ಆ ಸಂದರ್ಭದಲ್ಲಿ ಹೀಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ಕೊಂಡಾಗ ಮತ್ತೆ ಒಂದು ಮಾಡ್ಲಿಕ್ಕೂ ಕೂಡ ಯಾರು ಅಂತ ಕೇಳಿದಾಗ ಯಾರನ್ನ ಯಾವ ಒಂದು ರಾಜಕೀಯ ಪಕ್ಷ ಮರೆತು ಹೋಗಿತ್ತೋ ಆ ವ್ಯಕ್ತಿ ಅದನ್ನ ಮಾಡಿದ್ದು ಅಂತ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು. ಇವತ್ತು ದೇಶ ಒಂದು ಬೌಂಡ್ರಿ ಅಂತ ಇದೆ, ಆ ದೇಶದೊಳಗಡೆ ಯಾವುದೇ ತೊಂದರೆಗಳಿಲ್ಲದೆ ಎಲ್ಲವೂ ಒಂದು ಪ್ರತಿ ರಾಜ್ಯಗಳು ಸೇರ್ಕೊಂಡು ಒಂದು ದೇಶ ಅಂತಾಗಿದೆ. ಆ ದೇಶದ ಪರಿಕಲ್ಪನೆಗೆ ರೂವಾರಿಯೇ ಪಟೇಲ್ರು. ಅದೇ ರೀತಿ ಅವರು ಪ್ರತಿಯೊಬ್ಬರನ್ನ ಇದು ಮಾಡಿದ್ರು ಅಂತ. ಜುನಾಗಢ್ ಮತ್ತೆ ಹೈದರಾಬಾದ್, ಕಾಶ್ಮೀರ್ 3 ಪ್ರಾಬ್ಲಮ್ ಆಗಿ ಉಳ್ಕೊಂಡದ್ದು. ಕೊನೆಗೆ ಆ ಹೈದರಾಬಾದನ್ನ ಯಾವ ಮಟ್ಟಕ್ಕೆ ಮಾಡಬೇಕು ಅನ್ನೋದನ್ನ 3 ದಿವಸದೊಳಗಡೆ ಮುಗಿಸಿ ಅದನ್ನ ಮತ್ತೆ ಭಾರತ ರಾಷ್ಟ್ರದೊಳಗಡೆ ತಗೊಂಡು ಬಂದ್ರು. ಅದೇ ರೀತಿ ಜುನಾಗಢಿನ ನವಾಬ್ ಓಡಿ ಹೋಗಿ ಅಲ್ಲಿ ಕೂತ್ಕೊಂಡಿದ್ರು, ಏನು ಪಾಕಿಸ್ತಾನದಲ್ಲಿ ಕೂತ್ಕೊಂಡಿದ್ರು. ಅದನ್ನು ನಾವು ಒಳಗಡೆ ತಗೊಂಡು ಕರೆಕ್ಟಾಗಿ ಇದು ಮಾಡ್ಕೊಂಡ್ವಿ. ಭೋಪಾಲಕ್ಕೂ ಹೇಗೆ ಹೇಳಬೇಕು ಆ ರೀತಿ ಹೇಳಿದ್ವಿ ಅವರ ಒಂದು ಚಟುವಟಿಕೆಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ. ಕಾಶ್ಮೀರದ ಒಂದು ವಿಷಯ ಬಂದಾಗ ಏನು ಅಂತ ಹೇಳಿದ್ರೆ ಅಲ್ಲಿ ಒಂದು ಸತ್ಯದ ಮಾತು ಅಂತ ಅಂದ್ರೆ 71% ಮುಸ್ಲಿಮರೇ ಇದ್ರು ಅಂತ. ಆದ್ರೆ ಹಿಸ್ಟಾರಿಕಲಿ ನೋಡ್ತಾ ಬಂದ್ರು ಸಹ ಯಾವತ್ತು ಹಿಂದೂ ರಾಜರೇ ಅಂತ. ಅಲ್ಲಿ ರಾಜಾ ಹರಿಸಿಂಗ್ ಅವರು ರೂಲ್ ಮಾಡ್ತಾ ಇದ್ರು. ರಾಜಾ ಹರಿಸಿಂಗ್ ಅವರು ಇಂಡಿಪೆಂಡೆಂಟ್ ಆಗಿರ್ತೇನೆ ಅಂತ ಒಂದು ಮಾತು ಹೇಳ್ಕೊಳ್ತಾರೆ. ಹೇಳ್ಕೊಂಡಾಗ ನಾವು ಅದಕ್ಕೇನು ಒತ್ತಡ ತಂದಿರಲಿಲ್ಲ, ನಾವು ಓಕೆ ಅಂತ ಹೇಳಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಕಾಶ್ಮೀರ ಅವರಿಗೆ ಪಾಕಿಸ್ತಾನಕ್ಕೆ ಎಷ್ಟು ಇದು ಅಂತ ಹೇಳಿದ್ರೆ ಅದನ್ನು ಅವ್ರು ತಗೊಳ್ಬೇಕು ಅನ್ನೋ ಒಂದು ಇದಕ್ಕೆ ಪಾಕಿಸ್ತಾನದಿಂದ ಕೆಲವು ಟ್ರೈಬಲ್ ಗ್ರೂಪ್ಗಳನ್ನ ಬಿಟ್ಟು ಅಟ್ಯಾಕ್ ಮಾಡಿಸ್ತಾರೆ ರಾಜಾ ಹರಿಸಿಂಗ್ ಅವ್ರನ್ನ. ಆ ಅಟ್ಯಾಕ್ ಮಾಡಿಸಿದಾಗ ಪಾಕಿಸ್ತಾನವನ್ನ ಹೇಗಿದ್ರು ಕೇಳಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಪಾಕಿಸ್ತಾನ ಮಾಡ್ತಾ ಇದ್ದದ್ದು ಪ್ರಾಕ್ಸಿ ವಾರ್ ಅಂತ ಗೊತ್ತಾದಾಗ ರಾಜಾ ಹರಿಸಿಂಗ್ ಭಾರತವನ್ನ ಕೇಳ್ತಾರೆ. ಭಾರತವನ್ನ ಕೇಳಿದಾಗ ಭಾರತ ಹೇಳುತ್ತೆ, ನಾನು ಯಾಕೆ ನಿಮಗೆ ಸಹಾಯ ಮಾಡಬೇಕು, ನೀವು ಹೇಗಿದ್ರು ನಮ್ಮನ್ನ ಸೇರ್ತಾ ಇಲ್ಲ, ಯಾವ ಕಾರಣಕ್ಕೋಸ್ಕರ ನಾನು ಮಾಡಬೇಕು ಅಂತ. ನನ್ನ ಬದ್ಧತೆಯನ್ನೇ ನಾನು ನೋಡ್ಕೊಳ್ಬೇಕು, ನಾನು ಹೊಸ ರಾಷ್ಟ್ರ, ಈಗ ತಾನೇ ಒಂದು ಮಾಡ್ಕೊಳ್ತಾ ಇದ್ದೇನೆ, ನನಗೇ ಆದಂತ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳಿದೆ, ನಾನು ಯಾಕೆ ಮಾಡಬೇಕು ಅಂತ ಕೇಳಿ ಇದು ಮಾಡುವ ಆ ವಿಷಯದಲ್ಲಿ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಂತ ಒಂದು ಮಾತು ಬಂದು ಆಗ ನಾವು ಅವ್ರನ್ನ ಒಳಗಡೆ ತಗೊಳ್ತೇವೆ. ಅಂದ್ರೆ ರಾಜಾ ಹರಿಸಿಂಗ್ ಸೈನ್ ಮಾಡಿ ಕೊಡ್ತಾರೆ ಅಂತ. ಆ ಸೈನ್ ಮಾಡಿ ಕೊಟ್ಟದ್ದೇ ಪಾಕಿಸ್ತಾನಕ್ಕೆ, ಅದನ್ನ ಅವರನ್ನ ಪ್ರೆಷರ್ ಇಂದ ನಾವು ಸೈನ್ ಮಾಡಿಸ್ಕೊಂಡಿದ್ದೇವೆ ಅಂತಕ್ಕಂಥ ಒಂದು ಮಾತು. ಆ ಮೊಮೆಂಟು ಸಹ ರಾಜಾ ಹರಿಸಿಂಗ್ ಬೇಕಿದ್ದಿದ್ರೆ ಅಮೆರಿಕವನ್ನು ಕೇಳ್ಬೋದಿತ್ತು, ಸೋವಿಯತ್ ಯೂನಿಯನ್ ರಷ್ಯಾವನ್ನ ಕೇಳ್ಬೋದಿತ್ತು ಬೇಕಂತಿದ್ರೆ, ಮತ್ತೆ ಇನ್ಯಾರನ್ನಾದ್ರೂ ಕೇಳ್ಬೋದಿತ್ತು. ಆದ್ರೆ ಅವ್ರು ಯಾರನ್ನೂ ಕೇಳದೆ ಭಾರತವನ್ನೇ ಆಶ್ರಯ ಕೇಳಿ ನಾನು ಒಂದಾಗ್ತೇನೆ ಅಂತ ಕೇಳಿ ಬಂದದ್ದು. ಅದರಲ್ಲಿ ಆ ಮಟ್ಟದ ಪ್ರೆಷರ್ ಏನಿರಲಿಲ್ಲ. ಆದ್ರೆ ಹೇಳಿದ್ದಂತೂ ಉಂಟು ಭಾರತ, ನಾವು ಹೀಗೆ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಗೆ ಇದು ಬರ್ಬೇಕು ಅಂತ ಹೇಳಿ ಅದನ್ನ ಬಿಟ್ಟು ಇದು ಮಾಡ್ಲಿಕ್ಕೆ ನಾವು ರೆಡಿ ಇರಲಿಲ್ಲ. ಹಾಗೆ ಬಂದದ್ದನ್ನ ದೊಡ್ಡ ಇಶ್ಯೂ ಮಾಡಿ ಅದನ್ನ ಗಲಾಟೆಯಾಗಿ ಮಾಡಿದಾಗ ನೆಹರೂರವರು ಅದನ್ನ ವಿಶ್ವಸಂಸ್ಥೆಗೆ ತಗೊಂಡು ಹೋಗ್ತಾರೆ. ಆ ವಿಶ್ವಸಂಸ್ಥೆಗೆ ತಗೊಂಡೋದಾಗ ಸಹ ಅದನ್ನು ಆರ್ಟಿಕಲ್ 5 ಕೆಳಗಡೆ ಮಾಡೋದು ಬಿಟ್ಟು ಆರ್ಟಿಕಲ್ 6 ಕೆಳಗಡೆ ಮಾಡಿದಾಗ ದೊಡ್ಡ ಪ್ರಾಬ್ಲಮ್ ಆಗತ್ತೆ. ಆ ಪ್ರಾಬ್ಲಮ್ ಆಗಿ ಅದು ಅಲ್ಲಿ ಕೂಡ ಒಂದು ಮಾತು ಏನ್ ಬರುತ್ತೆ ಅಂತ ಹೇಳಿದ್ರೆ ಪ್ಲೆಬಿಸೈಟ್ ಅಂತ ಒಂದು ಮಾತು ಬಂದಾಗ, ಆ ಪ್ಲೆಬಿಸೈಟ್ ಅನ್ನು ಏನ್ ಹೇಳ್ತಾರೆ ಅಂದ್ರೆ ಕೆಲವು ಕಂಡೀಷನ್ಗಳನ್ನ ಒಪ್ಪಿ ಆ ಕಂಡೀಷನ್ಗಳನ್ನ ಫುಲ್ಫಿಲ್ ಮಾಡಿದರೆ ಮಾತ್ರ ಪ್ಲೆಬಿಸೈಟ್ ನಡಿಬೇಕು ಅಂತ. ಅಲ್ಲಿವರೆಗೆ ವೈಲೆನ್ಸ್ ನಡಿಬಾರದು, ಅಲ್ಲಿವರೆಗೆ ಎಲ್ಲವೂ ಶಾಂತಿಯುತವಾಗಿ ನಡಿಬೇಕು ಅಂತ ಒಂದು ಮಾತು ಬರುತ್ತೆ. ಅದು ನಡಿಲೇ ಇಲ್ಲ ಯಾವತ್ತು. ಅದಕ್ಕೋಸ್ಕರವೇ 48ರಲ್ಲೇ ಒಂದು ಯುದ್ಧ ಆಗತ್ತೆ, 65ರಲ್ಲಿ ಒಂದು ಯುದ್ಧ ಆಗತ್ತೆ. 65ರಲ್ಲಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇರ್ತಾರೆ. ಯಾವಾಗ ನಾವು ಅವರನ್ನ ಸದೆಬಡಿಲಿಕ್ಕೆ ಶುರು ಮಾಡಿದ್ವೋ ಓಡಿ ಹೋಗಿ ಸೋವಿಯತ್ ಯೂನಿಯನ್ ಸಹಾಯ ಪಡ್ಕೊಂಡು ಟಾಷ್ಕೆಂಟ್ ಅಂತ ಒಂದು ಜಾಗದಲ್ಲಿ ಒಪ್ಪಂದ ಮಾಡಿಕೊಂಡು ಯುದ್ಧವನ್ನ ನಿಲ್ಲಿಸ್ತಾರೆ. 71ರಲ್ಲಿ ನಮಗೆ ಏನು ಮಾಡಿದ್ರು ಅಮೆರಿಕನ್ರ ಸಪೋರ್ಟ್ ಇದೆ ಅನ್ನೋ ಒಂದು ಧೈರ್ಯದಲ್ಲಿ ಪಾಕಿಸ್ತಾನದವರು ಅವರ ಆಗಿನ ಅಂದ್ರೆ ಇವತ್ತಿನ ಬಾಂಗ್ಲಾದೇಶ ಏನಿದೆ ಅದನ್ನ ಈಸ್ಟ್ ಪಾಕಿಸ್ತಾನ ಅಂತ ಏನು ಹೇಳ್ತಾ ಇದ್ವಿ ಆಗ, ಅದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದ್ದೇವೆ. ಮುಕ್ತಿ ಬಹೀನಿ ಅಂತ ಒಂದಿತ್ತು. ಆ ಸಮಯದಲ್ಲಿ ನಾವು ಅವರಿಗೆ ಸಪೋರ್ಟ್ ಮಾಡ್ತಿದ್ದೇವೆ ಅನ್ನೋದು ಅವ್ರ ಕೈಲಿ ತಡ್ಕೊಳ್ಲಿಕ್ಕಾಗ್ಲಿಲ್ಲ. ಅಮೆರಿಕನ್ರು ಹೇಳಿದ್ರು ನಾವು ನಿಮ್ಮನ್ನ ಅಟ್ಯಾಕ್ ಮಾಡ್ತೇವೆ ನೀವೇನಾದ್ರೂ ಆ ರೀತಿ ಮಾಡಿದ್ರೆ. ಆ ಸಂದರ್ಭದಲ್ಲಿ ಬಹಳ ಸಮಯೋಚಿತವಾಗಿ ಇಂದಿರಾ ಗಾಂಧಿ ಅವರು ಒಂದು ಫ್ರೆಂಡ್ಶಿಪ್ ಟ್ರೀಟಿ ಮಾಡಿದ್ರು 74ರಲ್ಲಿ. ಆ ಫ್ರೆಂಡ್ಶಿಪ್ ಟ್ರೀಟಿ ಸೋವಿಯತ್ ಯೂನಿಯನ್ ಜೊತೆ. ಹಾಗಾಗಿ ಅದು ಮ್ಯಾನೇಜ್ ಆಯಿತು. ಅದರಿಂದ ಕ್ರಿಯೇಟ್ ಆದಂಥದ್ದು ಒಂದು ಬಾಂಗ್ಲಾದೇಶ್. ಇಷ್ಟು ಆದರೂ ಸಹ ಪ್ರತಿ ಬಾರಿ ನಮ್ಮ ಮೇಲೆ ಆಗ ಕೂಡ ಪ್ರಿಸನರ್ಸ್ ಆಫ್ ವಾರ್ ಅನ್ನ ಈ ಜಿನೇವಾ ಕನ್ವೆನ್ಷನ್ ಕೆಳಗೆ ನಾವು ಅವರನ್ನ ಬಿಟ್ಕೊಟ್ಟಿದ್ವಿ. ಅವರನ್ನ ಬಹಳ ಮರ್ಯಾದೆಯಾಗಿ ಇದು ಮಾಡ್ಕೊಟ್ಟಿದ್ದು. ಆಗ ಸಹ ನಮ್ಮ ಸೈನಿಕರು ಅಥವಾ ನಮ್ಮ ಸೈನ್ಯ ಹೇಳಿತ್ತು ಯಾವ್ಯಾವುದನ್ನ ಕಳ್ಕೊಂಡಿದ್ದು ಎಲ್ಲವನ್ನ ನಾವು ಸದಬಡ್ದು ವಾಪಸ್ ತಗೊಳ್ತೇವೆ ಅಂತ. ಆಗ್ಲಿನ ರಾಜಕೀಯ ವ್ಯಕ್ತಿಗಳು ಪಕ್ಷ ಎರಡೂ ಒಪ್ಕೊಳ್ಳಿಲ್ಲ. ಹಾಗಾಗಿ ವಾಪಸ್ ಬಂದ್ರು, ಏನು ಇದು ಮಾಡಲಿಲ್ಲ. ಶಿಮ್ಲಾ ಅಗ್ರಿಮೆಂಟ್ ಅಂತ ಒಂದು ಮಾಡಿಕೊಂಡು ಮತ್ತೆ ಇದು ಮಾಡಿದ್ವಿ ಅಂತ. ಆಗ ಕೂಡ ಡಿಮಾರಲೈಸ್ ಆಗಿದ್ರು ಫೋರ್ಸಸ್. ಅದಾದ ನಂತರ ನಾನು ಹೇಳಿದಾಗೆ 98 ಅದಕ್ಕೆ ಮುಂಚೆ ಕೂಡ ನೀವು ನೋಡಿ ವಾಜಪೇಯಿ ಅಂತ ಒಬ್ಬ ಸ್ಟೇಟ್ಸ್ಮನ್
ಅಷ್ಟೊಂದು ಆದರದಿಂದ ಒಂದು ಲಾಹೋರ್ಗೆ ಬಸ್ ಟ್ರಾವೆಲ್ ಮಾಡ್ತಾರೆ, ಅವರಿಗೆ ರಿಟರ್ನ್ ಗಿಫ್ಟ್ ಆಗಿ ಕೊಡ್ತಕ್ಕಂಥದ್ದೇ ಕಾರ್ಗಿಲ್, ಮುಷರಫ್ ಅವರು ಟೇಕ್ ಓವರ್ ಮಾಡಿ. ಸೊ ಹಾಗಾಗಿ ಅದಕ್ಕೆ ಮುಷರಫ್ ಅವರು ಅದಾದ ನಂತರ ಕೂಡ ಹೇಳ್ತಾರೆ ಅಂತ, ಈಗ ನಮ್ಮಲ್ಲಿ ಇಷ್ಟೊಂದು ಶಾಂತಿ ಮಂತ್ರ ಹೇಳಿ ಕಾಶ್ಮೀರವನ್ನು ಯಾಕೆ ಇದು ಮಾಡಬೇಕು ಅಂತ, ಕೆಲವರಂತೂ ಕಾಶ್ಮೀರವನ್ನು ಕೊಟ್ಟರೆ ಏನು ದೊಡ್ಡ ವಿಷಯ ಏನು ಅಂತ ಹೇಳುವವರು ಇದ್ದಾರೆ ಅಂತ. ಮುಷರಫ್ ಅವರು ಓಪನ್ ಆಗಿ ಒಮ್ಮೆ ಹೇಳಿದ್ರು, ನೀವು ಕಾಶ್ಮೀರವನ್ನು ಕೊಟ್ಟರೂ ಸಹ ಅಥವಾ ನಾವು ಕಾಶ್ಮೀರವನ್ನು ಕಂಪ್ಲೀಟ್ ಆಗಿ ತಗೊಂಡ್ರೂ ಸಹ ನಿಮ್ಮಿಂದ ಏನೇ ಸಂದರ್ಭ ಆದರೂ ಸಹ ಭಾರತವನ್ನ ಸಮಾಧಾನವಾಗಿ ಶಾಂತಿಯುತವಾಗಿ ನಾವು ಇಡ್ಲಿಕ್ಕೆ ಬಿಡುವುದಿಲ್ಲ ಅಂತಾನೆ ಹೇಳಿದ್ರು. ಇದೇ ಅದಕ್ಕೋಸ್ಕರವೇ ಇದುವರೆಗೂ ಕೂಡ ಅದು ಶಾಂತಿಯಿಂದ ಇಡೋದಕ್ಕೆ ಬಿಡ್ತಾ ಇಲ್ಲ. ಖಂಡಿತವಾಗಿ ಇಷ್ಟೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತಾಡೋದಕ್ಕೆ ತುಂಬಾ ಧನ್ಯವಾದಗಳು ಸರ್. ಸಮಯ ಮೀರಿದ್ದು ಬಹುಶಃ ಪ್ರಾಬ್ಲಮ್ ಆಯ್ತೇನೋ, ಯಾಕಂತಂದ್ರೆ ಸಾಕಷ್ಟು ಮಾತಾಡ್ಲಿಕ್ಕಿತ್ತು. ಧನ್ಯವಾದಗಳು. ಖಂಡಿತವಾಗಿ, ಥ್ಯಾಂಕ್ ಯು. ವೀಕ್ಷಕರೇ, ನೀವೇ ನೋಡ್ತಾ ಇರೋ ಹಾಗೆ ಒಂದು ಕಾಶ್ಮೀರದ ವಿಚಾರವನ್ನು ಮಾತಾಡ್ತಾ ಹೋದರೆ ಸಾಕಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾ ಹೋಗುತ್ತೆ. ಒಂದು ಇತಿಹಾಸಗಳನ್ನು ಸಂಕ್ಷಿಪ್ತವಾಗಿ ನೋಡ್ತಾ ಹೋದರೆ ಇಷ್ಟಿದೆ, ಇನ್ನು ಸುದೀರ್ಘವಾಗಿ ನೋಡ್ತಾ ಹೋದರೆ ಸಾಕಷ್ಟು ವಿಚಾರಗಳೆಲ್ಲ ಬೆಳಕಿಗೆ ಬರುತ್ತೆ. ಇನ್ನು ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಭದ್ರತಾ ಕಾರ್ಯಗಳನ್ನು ನೋಡ್ತಾ ಹೋದರೆ ಭದ್ರತಾ ಪಡೆಗಳು ಮತ್ತು ವಾಯುಪಡೆಗಳು ಎಲ್ಲರೂ ಕೂಡ ಗಡಿಯಲ್ಲಿ ಸನ್ನದ್ಧರಾಗಿದ್ದಾರೆ. ಅವರು ಯಾವ ರೀತಿಯಲ್ಲಿ ಭದ್ರತೆಯನ್ನು ಒದಗಿಸ್ತಾ ಇದ್ದಾರೆ ಅಂತಂದರೆ ಭಾರತೀಯರಿಗೆ ಏನೂ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಭದ್ರತೆಯನ್ನು ಒದಗಿಸ್ತಾ ಇದ್ದಾರೆ. ಇನ್ನು ಅದೇ ರೀತಿಯಲ್ಲಿ ಅವರ ಒಂದು ಕುಟುಂಬಗಳಿಗೂ ಕೂಡ ನಾವು ಬೆನ್ನೆಲುಬಾಗಿರಬೇಕು ಅನ್ನೋ ಒಂದು ವಿಚಾರಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇದೇ ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.